ರಾಮಾಯಣದ ವಾಚಾಚರಣೆಯ ಮಾಸಾಚರಣೆಯ 4ನೇ ದಿನವಾದ ಇಂದು ನಮ್ಮ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮಾಡಿ ಉದ್ಘಾಟಿಸಿದ ಎಲ್ಲರಿಗೂ ಸ್ವಾಗತ. ಹಾಗೂ ಇವತ್ತು ವಾಚನಕಾರರಾಗಿ ದೇವಿಪ್ರಸಾದ್ ಆಳ್ವ ಹಾಗೂ ಪ್ರವಚನಕಾರರಾಗಿ ಖ್ಯಾತ ಯಕ್ಷಗಾನ ಕಲಾವಿದರಾದಂತಹ ಸದಾಶಿವ ಆಳ್ವ ಇವರು ನಡೆಸಿಕೊಡಲಿದ್ದಾರೆ. ಇವರಿಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಜಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪರಮ ಮಂಗಲ ಮೂರ್ತಿ ಪಾವನ ಚರಿತ ಪರಮಾನಂದ ಮಯಪುರ ಹರಪುರ ಪುರಂದರ ಪೂಜಿತಾಂಗ್ರಿ ಸರೋಜ ಶಶಿಮೌಳಿ ಶರಣ ಜನ ಸುರದೇನು ಗಂಗಾಧರ ಗಜಾಸುರ ಮಥನ ಗೌರೀವರ ತ್ರಯಂಬಗೆ ಒಲಿದು ಸಕಲ ಸಜ್ಜನರ ಒಲಿದು ಸಲಕುಗೆ ಸಕಲ ಸಜ್ಜನರ ಭವ ಭವಾರ್ಚಿತ ದುರಿತ ಕೋಟಿಯ ತವಿಸುವಗ್ಗದ ನಾಮ ಸರಸಿಜ ಭವ ಭವಾಚ್ಯುತರಮರ ಪದವಿಯ ನೀವ ಗುಣನಾಮ ಶಿವನ ನೆಚ್ಚಿನ ನಾಮ ಗಿರಿ ಸಂಭವೆಯ ನೇಮದ ನಾಮ ಸುರನರ ಭವರ ಪಾವನ ನಾಮ ಸೀತಾಪತಿಯ ಸಿರಿನಾಮ ರಾಮ ರಾಮೆಂದವನು ಸ್ವರ್ಗದ ಕಾಮಿನಿ ಜನ ಕೊಡೆಯನಗ ರಘುರಾಮ ರಕ್ಷಿಸು ರಕ್ಷಿಸೆಂದವ ಕಮಲ ಭವನಗನು ರಾಮಚರಿತಾಮೃತವ ಕೇಳ್ದವ ರಾಮನಿಗೆ ಸರಿಯಗನು ಜಗದೊಳು ರಾಮನಾಮಕ್ಕೆ ಸರಿಯ ಕಾಣೆನು ಎಂದು ಮುನಿ ನುಡಿದ ಹರನ ಪ್ರೀತಿಯ ನಾಮ ಗಿರಿಜೆ ತಾನು ಅತ್ಯಂತ ಸಂಪ್ರೀತಿಯಿಂದ ಕೇಳಿಸಿಕೊಂಡಂತಹ ನಾಮ ಅದು ರಾಮನಾಮ. ಈ ಒಂದು ತಲಪಾಡಿ ಕ್ಷೇತ್ರದ ಆರಾಧ್ಯ ದೇವರಾದಂತಹ ಶ್ರೀ ದುರ್ಗಾಪರಮೇಶ್ವರಿ ದೇವರನ್ನು ಹಾಗೂ ಮಹಾಶಿವದೇವರನ್ನು ಹಾಗೂ ಪರಿವಾರ ಶಕ್ತಿಗಳಿಗೆ ವಂದಿಸಿ ಈ ಸಂಕೀರ್ತನೆ ಎನ್ನುವುದು ಶಿವಪಾರ್ವತಿಯರಿಗೆ ಪ್ರೀತಿಯಾಗಲಿ. ಕಳೆದ ವಾಚನದಲ್ಲಿ ಹೇಳಿದ ಹಾಗೆ, ಆ ಕಾರ್ಯಕ್ರಮದಲ್ಲಿಯೂ ಹೇಳಿದ ಹಾಗೆ, ಶಿವದೇವರೇ ಸ್ವಯಂ ಪಾರ್ವತಿಗೆ ಹೇಳಿದಂತಹ ಕಥೆ ರಾಮಾಯಣ.
ಹಾಗಾಗಿ ಮೇಲೆ ಕೈಲಾಸ ಪರ್ವತದಲ್ಲಿ ಕುಳಿತು ಕೆಳಗೆ ರಾಮ ಆಡುತ್ತಿರುವಂತಹ ನರನಾಟಕವನ್ನು ತೋರಿಸಿ ನೋಡು ಗಿರಿಜೆ ನರನಾಟಕವ ಅಂತ ಹೇಳಿ ಶಿವದೇವರೇ ಹೇಳಿದಂತಹ ಒಂದು ಪರಮ ಪವಿತ್ರವಾದಂತಹ ಕಥೆ ಇದ್ರೆ ಅದು ರಾಮಾಯಣ. ಆಷಾಢ ಮಾಸ ನಮ್ಮ ತುಳುವರ ಆಟಿ ತಿಂಗಳಲ್ಲಿ ಹಿಂದೆ ಮನೆ ಮನೆಗಳಲ್ಲಿ ಈ ಒಂದು ರಾಮಾಯಣದ ವಾಚನ ಕಾರ್ಯಕ್ರಮ ನಡೀತಾ ಇತ್ತು. ಆದರೆ ಈಗ ಅದು ಕ್ಷೀಣವಾಗಿ ಕೊನೆಯ ಪಕ್ಷ ಒಂದು ದೇವಸ್ಥಾನದಲ್ಲಿ ಆದರೂ ಈ ಕಾರ್ಯಕ್ರಮ ಆಗುವುದರ ಮೂಲಕ ಧರ್ಮ ಜಾಗೃತಿ ಆಗಬೇಕು ಎನ್ನುವಂತಹ ಉದ್ದೇಶದಿಂದ ಕ್ಷೇತ್ರದ ಆಡಳಿತ ಸಮಿತಿಯವರು, ಸಿಬ್ಬಂದಿ ವರ್ಗ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಸಂಯೋಜಿಸ್ತಾ ಇದ್ದಾರೆ. ಅದಕ್ಕಾಗಿ ಆಡಳಿತ ಮಂಡಳಿಗೆ, ಅರ್ಚಕ ವೃಂದಕ್ಕೆ, ಸಿಬ್ಬಂದಿ ವೃಂದಕ್ಕೆ ಪ್ರೀತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಸೇರಿದಂತಹ ಎಲ್ಲ ಅಧ್ಯಾತ್ಮ ಬಂಧುಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ನಾಗರ ಪಂಚಮಿಯ ಶುಭಾಶಯಗಳನ್ನು ತಿಳಿಸುತ್ತಾ ರಾಮಾಯಣದ ಮಹತ್ವಿಕೆಯನ್ನು ಪ್ರಸ್ತಾಪದ್ವಯನ ಆಡುತ್ತಾ ಕಥಾಮುಖಕ್ಕೆ ನಾವು ಪ್ರವೇಶ ಮಾಡೋಣ. 7 ಕಾಂಡಗಳನ್ನು ಹೊಂದಿದಂತಹ ಅದ್ಭುತವಾದ ಗ್ರಂಥ ರಾಮಾಯಣ. ಶ್ರೀಮದ್ ವಾಲ್ಮೀಕಿ ಮಹರ್ಷಿಗಳು ರಚಿಸಿದಂತಹ ರಾಮಾಯಣ. ರಾಮಾಯಣಕ್ಕೆ ಮತ್ತೆ 7 ಅಂತ ಹೇಳುವಂತಹ ಸಂಖ್ಯೆಗೆ ಅತ್ಯಂತ ನಿಕಟವಾದಂತಹ ಸಂಬಂಧ. ಹಾಗಾದರೆ 7 ಅಂತ ಹೇಳಿದರೆ ನಮ್ಮ ದೇಹದಲ್ಲಿರುವಂತಹ ನಿರ್ನಾಳ ಗ್ರಂಥಿಗಳೆಷ್ಟು ಅಂತ ಕೇಳಿದರೆ ಅದು 7 ಅಂತೆ. ಯೋಗ ಸಾಧನೆಯನ್ನು ಮಾಡುವ ಯೋಗಿಗಳು ಒಂದೊಂದೇ ಹಂತವನ್ನು ದಾಟಿ ಯೋಗ ಸಾಧನೆಯನ್ನು ಮಾಡಲಿಕ್ಕಿರುವಂತಹ ಉಪಾಧಿ 7. ಅದೇ ರೀತಿಯಲ್ಲಿ ಪ್ರಪಂಚದ ವಿಶ್ವತೋಮುಖವಾದ ಸಂಖ್ಯೆ ಕೂಡ 7. 7 ಕುಲಾಚಲಗಳನ್ನು ಗುರುತಿಸಿದ್ದಾರೆ, 7 ಸಮುದ್ರಗಳನ್ನು ಗುರುತಿಸಿದ್ದಾರೆ. ರಾಮನ ಅವತಾರ 7ನೇ ಅವತಾರ, ರಾಮನದ್ದಾದಂತಹ ನಕ್ಷತ್ರ 7ನೇ ನಕ್ಷತ್ರ ಪುನರ್ವಸು. ಹೀಗಾಗಿ 7ರ ನಂಟನ್ನು ಹೊಂದಿಕೊಂಡು ರಾಮ ಈ ಪ್ರಪಂಚಕ್ಕೆ ಇಳಿದು ಬರುವಾಗ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನು ಬರೆಯುವಾಗ 7 ಕಾಂಡಗಳಾಗಿ ವಿಸ್ತರಿಸಿ ಅದನ್ನು ಪ್ರಪಂಚಕ್ಕೆ ಕೊಟ್ಟರು. ರಾಮನಾಮವನ್ನು ಕೇಳುವವ ರಾಮನಿಗೆ ಸರಿಯಹನು. ರಾಮನಾಗಲಿಕ್ಕೆ ಸಾಧ್ಯ ಆಗದೇ ಇದ್ರೂ ಕೂಡ ರಾಮನ ಆದರ್ಶವನ್ನಾದರೂ ನಾವು ಮೈಗೂಡಿಸುವುದರ ಮೂಲಕ ನಾವು ನಮ್ಮ ಬದುಕನ್ನು ಸಾರ್ಥಕಗೊಳಿಸಬೇಕು ಎನ್ನುವುದೇ ರಾಮಾಯಣ ನಮಗೆ ಕೊಡುವಂತಹ ಸಂದೇಶ. ಎಲ್ರಿಗೂ ವೇದಾಧಿಕಾರ ಇಲ್ಲ. ವೇದಗಳನ್ನು ಓದುವಂತಹ ಹಕ್ಕು ಕೆಲವರಿಗೆ ಮಾತ್ರ ಇರುವುದು. ಹಾಗೆಂದು ಈ ಗ್ರಂಥ ಪಠನವನ್ನು ಮಾಡುವುದರ ಮೂಲಕವಾಗಿ ವೇದ ಪಾರಾಯಣದ ಒಂದು ಪುಣ್ಯ ಫಲವನ್ನು ಪ್ರಾಪಿಸುವಂತಹ ಅವಕಾಶವನ್ನು ಕೊಟ್ಟಿದ್ದಾರೆ ನಮಗೆ ನಮ್ಮ ಹಿರಿಯರು. ವೇದೋಪಬ್ರಹ್ಮಣಾರ್ಥಾಯ ತವ ಗ್ರಾಹಯತಃ ಪ್ರಭು ಅಂತ. ಶ್ರೀ ವಿಷ್ಣು ಅವತಾರಿಯಾಗಿ ತಾನು ರಾಮರೂಪದಿಂದ ಬರುವಾಗ ವೇದಗಳು ರಾಮಾಯಣದ ರೂಪದಿಂದ ನಮಗೆ ಸಿಕ್ಕಿದೆ ಎನ್ನುವ ಹಾಗೆ ರಾಮಾಯಣದಲ್ಲಿ ಬರುವಂತಹ ಉಲ್ಲೇಖ. ಈಗಾಗಲೇ ಬಾಲಕಾಂಡದಿಂದ ತೊಡಗಿ ಕಿಷ್ಕಿಂಧ ಕಾಂಡದಿಂದ ಮುಂದುವರೆದು ಹನುಮಂತನ ಸುಂದರಕಾಂಡ, ಇಡೀ ಹನುಮಂತನ ಪ್ರಕರಣ, ಲಂಕೆಗೆ ಹಾರಿ ಅಲ್ಲಿ ಸೀತಾನ್ವೇಷಣೆಯನ್ನು ಮಾಡುವಂತಹ ಆ ವಿಷಯಿಕವಾಗಿ ನಾವು ಇದುವರೆಗೆ ಈ ಪ್ರವಚನ ಕಾರ್ಯಕ್ರಮಗಳಲ್ಲಿ ನೋಡಿಕೊಂಡು ಬಂದಿದ್ದೇವೆ. ಮೊನ್ನೆಯ ದಿವಸ ವಿಭೀಷಣ ಪ್ರಪತ್ತಿಯ ಭಾಗವನ್ನು ಕಂಡಿದ್ದೇವೆ. ಒಬ್ಬ ಶತ್ರು ರಾಷ್ಟ್ರದಲ್ಲಿರುವಂತಹ ವ್ಯಕ್ತಿ, ವಿರೋಧ ಪಕ್ಷದ ವ್ಯಕ್ತಿ ತನ್ನಲ್ಲಿಗೆ ಬಂದು ಶರಣಾಗತನಾದಾಗ ಅವರನ್ನು ಒಪ್ಪಿಕೊಳ್ಳುವುದೋ ಬಿಡುವುದೋ ಅಂತ ಹೇಳುವಂತಹ ಜಿಜ್ಞಾಸೆ ಬರುವ ಹೊತ್ತಿಗೆ ಧರ್ಮಮೂರ್ತಿಯಾಗಿ ರಾಮ ಹೇಗೆ ವ್ಯವಹರಿಸಿದೆ ಎನ್ನುವುದನ್ನು ನೋಡಿದ್ದೇವೆ. ಉಳಿದವರೆಲ್ಲ ಆಕ್ಷೇಪ ಮಾಡಿದರು, ಆ ಪಕ್ಷದಿಂದ ಬಂದವ, ಅವನನ್ನು ಸ್ವೀಕರಿಸುವುದು ಬೇಡ ಅಂತ. ಆದರೆ ಶ್ರೀರಾಮಚಂದ್ರಮ ಅದಕ್ಕೆ ಅನುಮತಿಯನ್ನು ಕೊಡದೆ ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತತ್ ವ್ರತಂ ಮಮ ಈ ಮಾತಾಡಿದರು. ಯಾರೇ ಆಗಲಿ ಆಶ್ರಯವನ್ನು ಬಯಸಿ ಬಂದವರಿಗೆ ನಾವು ಆಶ್ರಯ ಇಲ್ಲ ಅಂತ ಹೇಳುವವರಲ್ಲ. ಆ ಪಕ್ಷದಲ್ಲಿ ಅಧರ್ಮ ಉಂಟು, ಅದನ್ನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಕೊಂಡು ನಮ್ಮ ಪಕ್ಷಕ್ಕೆ ಬಂದಿದ್ದಾನೆ, ಅವನನ್ನು ಸ್ವೀಕರಿಸಬೇಕಾದದ್ದು ನಮ್ಮ ಧರ್ಮ ಅಂತ ಹೇಳಿ ಆ ಮೂಲಕವಾಗಿ ರಾಮಚಂದ್ರಮ ವಿಭೀಷಣನನ್ನು ಪ್ರೀತಿಯಿಂದ ಆಧರಿಸಿ ಪಕ್ಷಕ್ಕೆ ಬರಮಾಡಿಕೊಳ್ತಾನೆ. ಅಷ್ಟು ಮಾತ್ರ ಅಲ್ಲ, ಅಭಯದ ಮಾತನ್ನು ನೇರ ಹೇಳಿಬಿಡ್ತಾನೆ. ಏನು, ನಿನಗೆ ಇನ್ನು ಮುಂದಕ್ಕೆ ಲಂಕೆಯದ್ದಾದಂತಹ ಒಂದು ಪಟ್ಟವನ್ನು ನಾನು ಈಗಲೇ ಕಟ್ಟಿಬಿಡ್ತೇನೆ. ರಾಮ ಯಾವ ಮಾತನ್ನಾಡುವಾಗಲೂ ಕೂಡ ಪೂರ್ವ ಯೋಚನೆ ಮಾಡದೆ ಅಥವಾ ಉತ್ತರದ ಯೋಚನೆ ಮಾಡದೆ ಅವ ಆಡುವುದೇ ಇಲ್ಲ. ಇಲ್ಲಿ ಪ್ರಶ್ನೆ ಬರುವುದೇನು ಅಂತ ಕೇಳಿದರೆ, 14 ವರ್ಷದ ವನವಾಸವನ್ನು ತಂದೆಗೆ ಬೇಕಾಗಿ ರಾಮ ಕೈಗೊಂಡು ಕಾಡಿಗೆ ಬಂದದ್ದು. ಅಲ್ಲಿಯವರೆಗೆ ಭರತ ಅಲ್ಲಿ ಅಯೋಧ್ಯೆಯಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದಾನೆ. 14 ವರ್ಷ ಕಳೆದ ಮೇಲೆ ಮತ್ತೆ ರಾಮ ಅಯೋಧ್ಯೆಗೆ ಹೋಗಬೇಕು. ಹಾಗಾದರೆ ಅಲ್ಲಿ ಭರತ ಇದ್ದಾನೆ, ಮತ್ತೆ ರಾಮ ಆಳ್ವಿಕೆ ಮಾಡಬೇಕು. ಲಂಕೆಯಲ್ಲಿ ವಿಭೀಷಣನಿಗೆ ನಾವು ರಾಜ್ಯವನ್ನು ಕೊಡ್ತೇವೆ.
ಒಂದು ವೇಳೆ ರಾವಣ ಅವನದ್ದಾದಂತಹ ಒಂದು ತಪ್ಪನ್ನು ಒಪ್ಪಿ ಎಲ್ಲಿಯಾದರೂ ಮುಂದಕ್ಕೆ ಸೀತೆಯನ್ನು ಕೊಡ್ತೇನೆ ಅಂತ ಎಲ್ಲಿಯಾದರೂ ಹೇಳಿದರೆ ಒಂದು ಪ್ರಶ್ನೆ ಬರ್ತದೆ, ರಾಮ ಹೇಳಿದ ಮಾತಿಗೆ ಬೆಲೆ ಏನು ಬಂತು? ಈಗ ರಾಮ ಹೇಳಿದ ಮಾತಿಗೆ ಅದನ್ನೇ ಒಂದು ವೇಳೆ ಆ ಸೀತೆಯನ್ನು ಬಿಟ್ಟು ಕೊಟ್ಟರೆ ನಿನಗೆ ಏನು ಮಾಡುವುದಿಲ್ಲ ಅಂತ ಹೇಳಿ ರಾಮನ ಅಭಯ ಉಂಟು, ಅದನ್ನು ಒಪ್ಪಿ ಎಲ್ಲಿಯಾದರೂ ರಾವಣ ಸೀತೆಯನ್ನು ಬಿಡುವುದಕ್ಕೆ ಹೇಳಿದರೆ ಈಗಾಗಲೇ ನಿನಗೆ ಮುಂದೆ ಲಂಕೆಯನ್ನು ಕೊಡ್ತೇನೆ ಅಂತ ಹೇಳುವ ರಾಮನ ಮಾತಿಗೆ ಏನು ಆಧಾರ? ನಮ್ಮ ಜೀವನದಲ್ಲಿ ನಾವು ಕೆಲವೊಮ್ಮೆ ಹಾಗೆ ಮಾಡುವುದುಂಟು. ಅಪರೂಪಕ್ಕೆ ಒಟ್ಟು ಮಾತು ಕೊಟ್ಟು ಬಿಡುವುದು, ಆಮೇಲೆ ಹೇಳಲೇ ಇಲ್ಲ ಅಂತ ಹೇಳುವ ಹಾಗೆ ಮಾಡುವುದು. ಆದರೆ ರಾಮ ಇಂತಹ ಒಂದು ಜಿಜ್ಞಾಸೆಯನ್ನು ಅಲ್ಲಿ ಸುಗ್ರೀವನೋ ಅಥವಾ ಲಕ್ಷ್ಮಣನೋ ಇವರೆಲ್ಲ ಮುಂದಿರಿಸಿದಾಗ ಸಮಾಧಾನಕ್ಕಾಗಿ ಒಂದು ಮಾತನ್ನು ಹೀಗೆ ಹೇಳ್ತಾನೆ. ಕೇಳು ಜಾಂಬವ ಕೇಳು ಲಕ್ಷ್ಮಣ, ಕೇಳು ನಳ ನೀಲಾದಿ ಸುಭಟರೇ, ಕೇಳಿರೈ ದಶಮುಖನು ಕಂಡರೆ ತಮ್ಮ ಪದಯುಗವ, ಕೇಳಿರೈ ದಶಮುಖನು ಕಂಡರೆ ತಮ್ಮ ಪದಯುಗವ, ಬಾಲೆಯನು ತಂದಿದ್ದನಾದರೆ ಕೋಳುಗೊಡುವೆನಯೋ ದಿನಗರವ, ಕೋಳುಗೊಡುವೆನಯೋ ದಿನಗರವನಾಳುವ ಬೋಲ ಕಮಲ ಜನ ಕಲ್ಪಾಂತ ಪರ್ಯಂತ, ಬಾಲೆಯನು ತಂದಿದ್ದನಾದರೆ ಬಾಲೆಯನ್ನು ತಂದಿತ್ತನಾದರೆ, ಒಂದು ವೇಳೆ ಸೀತೆಯನ್ನು ಅವ ಕೊಟ್ಟದ್ದು ಹೌದು ಅಂತಾದರೆ ನಾನಾಡಿದ ಮಾತು ಹುಸಿಯಾಗುವುದಿಲ್ಲ. ಇದು ರಾಮನ ಬದುಕಿನಲ್ಲಿ ರಾಮ ತೋರಿಕೊಟ್ಟಂತಹ ವಿಶೇಷ ಆದರ್ಶ. ಒಂದು ಮಾತಾಡಿದರೆ ಅದನ್ನು ಯಾವ ಕಾರಣಕ್ಕೂ ಇಲ್ಲ ಅಂತ ಹೇಳುವುದು ರಾಮನ ಜಾಯಮಾನವೇ ಅಲ್ಲ. ರಾಮೋ ದ್ವಿರ್ನಾಭಿಭಾಷಿತೆ, ರಾಮ ಬಿಟ್ಟ ಬಾಣ ಕೂಡ ಹಾಗೆ, ರಾಮ ಆಡಿದ ಮಾತು ಕೂಡ ಹಾಗೆ, ಅದು ಯಾವತ್ತೂ ಏಕತ್ರವಾಗಿರುತ್ತದೆ. ಒಂದು ವೇಳೆ ರಾವಣ ಒಪ್ಪಿ ಅವ ಮಾಡಿದ ಅಪರಾಧ ಪ್ರಜ್ಞೆ ಅವನಿಗೆ ಬಂದು ಅವ ಎಲ್ಲಿಯಾದರೂ ಸೀತೆಯನ್ನು ಮರಳಿ ಒಪ್ಪಿಸ್ತೇನೆ ಅಂತ ಹೇಳುವ ಮಾತಿಗೆ ಬದ್ಧನಾದ ಅಂತಾದರೆ ವಿಭೀಷಣನಿಗೆ ಲಂಕೆ ಸಿಗ್ತದೆ, ಯಾವ ಆಕ್ಷೇಪವೂ ಇಲ್ಲ. ಹಾಗಾದರೆ ರಾವಣನ ಗತಿ ಏನು? ರಾವಣನಿಗೆ ನಾನು ಅಯೋಧ್ಯೆಯನ್ನು ಬಿಟ್ಟು ಕೊಡ್ತೇನೆ, ಇದು ರಾಮ ಹೇಳುವಂತಹ ಮಾತು. ಹಾಗಾದರೆ ಪರಂಪರೆಯಿಂದ ಬಂದಿರುವಂತಹ ಯಾವ ವಿಶೇಷವಾದ ಅಧಿಕಾರ ಹೊಂದಿರುವಂತಹ ಸೂರ್ಯವಂಶದ ಆ ಪಟ್ಟ ಸಿಂಹಾಸನವನ್ನೇ ನಾನು ರಾವಣನಿಗೆ ಕೊಡ್ತೇನೆ ಅಂತ ಕೇಳಿದರೆ ಇದರ ಅರ್ಥ ಏನು? ರಾಮನದ್ದಾದಂತಹ ಒಂದು ಮತ ಏನುಂಟು, ರಾಮನದ್ದಾದ ಅಭಿಮತ ಏನುಂಟು, ರಾಮನದ್ದಾದ ಇಂಗಿತ ಏನುಂಟು, ಇದನ್ನು ಪೂರಕವಾಗಿ ಸ್ವೀಕರಿಸ್ತಾನೆ ಅಂತಾದರೆ, ರಾವಣನಂಥವನು ಕೊಬ್ಬಡು ಯೋಗ್ಯನಾಗಿ ಅಯೋಧ್ಯೆಯನ್ನು ಆಳ್ತಾನೆ ಅಂತಾದರೆ ಅದಕ್ಕೂ ನನ್ನ ಆಕ್ಷೇಪ ಇಲ್ಲ. ಇದು ನಮ್ಮ ಮಾತಿನ ಬದ್ಧತೆ. ಎಷ್ಟೋ ಬಾರಿ ಬದುಕಿನಲ್ಲಿ ಆಡಿದ ಮಾತನ್ನು ಉಳಿಸುವುದಕ್ಕೆ ಬೇಕಾಗಿ ಮಾನಕ್ಕಾಗಿ ಪ್ರಾಣವನ್ನು ಒತ್ತೆ ಇಡುವುದು ಎನ್ನುವ ಮಾತಿನ ಹಾಗೆ ನಮ್ಮ ಪೂರ್ವಸೂರಿಗಳಲ್ಲಿ, ಪೂರ್ವ ಹಿರಿಯರಲ್ಲಿ ಇಂತಹ ಗುಣಗಳೆಲ್ಲ ಇತ್ತು. ಯಾಕೆ? ತನ್ನ ಮನೆ ಮಠ ಮಾರಿಯಾದರೂ ಸರಿ ಒಬ್ಬನ ಹತ್ರ ಸಾಲ ತಗೊಂಡದ್ದು ಹೌದು ಅಂತಾದರೆ ಅದನ್ನು ಉಳಿಸಿಕೊಳ್ಳುವುದಿಲ್ಲ ನಾವು ಅಂತ ಹೇಳಿಕೊಂಡು ತ್ಯಾಗ ಬುದ್ಧಿಯನ್ನು ಅವರು ಉಳಿಸಿಕೊಂಡಿದ್ದಾರೆ ಅಂತಾದರೆ ಅದರ ಹಿನ್ನೆಲೆಯಾಗಿ ಇರುವುದೇನು ಅಂತ ಕೇಳಿದರೆ ರಾಮ ತೋರಿದಂತಹ ಇಂಥ ಆದರ್ಶ. ಇದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಅಚ್ಚೊತ್ತಿದಂತಹ ರಾಮನ ವ್ಯಕ್ತಿತ್ವ. ಧರ್ಮಮೂರ್ತಿಯಾಗಿ ರಾಮೋ ವಿಗ್ರಹವಾನ್ ಧರ್ಮ ಅಂತ ನಾವು ಹೇಳುವಾಗ ರಾಮನ ಜೀವಿತದಲ್ಲಿ ನಾವು ಕಾಣಬೇಕಾದದ್ದೇನು ಅಂತ ಕೇಳಿದರೆ, ಆಡಿದ ಮಾತಿಗೆ ತನ್ನ ಬದ್ಧತೆಯನ್ನು ಉಳಿಸಿಕೊಳ್ಳುವಲ್ಲಿ ತನ್ನ ಪದತ್ಯಾಗವನ್ನಾದರೂ ಮಾಡಿ ನಾನು ರಾವಣನನ್ನು ಬೇಕಿದ್ರೆ ಅಯೋಧ್ಯೆಯಲ್ಲಿ ಕೂರಿಸ್ತೇನೆ ಅಂತ ಹೇಳುವಂತಹ ಆ ಮಾತು. ಇದನ್ನು ಕೇಳಿ ಅಲ್ಲಿರುವಂತಹ ನಳನೋ, ನೀಳನೋ, ಹನುಮನೋ, ಜಾಂಬವನೋ ಇವರೆಲ್ಲರೂ ಕೂಡ ತಲೆದೂಗುತ್ತಾರೆ. ರಾಮನ ವ್ಯಕ್ತಿತ್ವದ ಬಗ್ಗೆ ಹರ್ಷವನ್ನು ವ್ಯಕ್ತಪಡಿಸ್ತಾರೆ. ಮುಂದೆ ವಿಭೀಷಣನ ಹತ್ತಿರವೇ ಕೇಳ್ತಾರೆ, ಈಗ ಪಕ್ಷಾಂತರ ಮಾಡಿ ಬಂದಿದ್ದಾನೆ, ಆ ಲಂಕೆಯಲ್ಲಿ ಏನುಂಟು, ಹೇಗುಂಟು, ಅಲ್ಲಿಯ ವ್ಯವಸ್ಥೆ ಏನು ಎನ್ನುವುದರ ಬಗ್ಗೆ ಚೆನ್ನಾಗಿ ಗೊತ್ತಿರುವವ ವಿಭೀಷಣ. ದೈವದ ಅನುಕೂಲ್ಯ, ಸೀತೆಯನ್ನು ಪ್ರಾಪಿಸುವುದಕ್ಕೆ, ರಾವಣನ ಲಂಕೆಗೆ ಅಭಿಯೋಗವನ್ನು ಮಾಡುವುದಕ್ಕೆ ಅಲ್ಲಿಯೇ ಇದ್ದಂತಹ ಒಬ್ಬ ವ್ಯಕ್ತಿ ರಾಮನಿಗೆ ಸಿಕ್ಕಿದ್ದಾನೆ ಅಂತಾದರೆ ಅವನನ್ನೇ ಬಳಸಿಕೊಂಡು ನಾವು ಮುಂದೆ ಹೋಗುವ ಎನ್ನುವ ತೀರ್ಮಾನಕ್ಕೆ ರಾಮದೇವರು ಬರ್ತಾರೆ. ಆಗ ಏನು ಮಾಡುವುದು? ಈಗ ಇಲ್ಲಿಂದ ಲಂಕೆಯಿಂದ ಆ ಕಡೆಗೆ ಹೋಗಬೇಕಿದ್ರೆ
ಬಂದು ರಾಮೇಶ್ವರದ ಹತ್ತಿರ ಇದ್ದಾರೆ. ಈಗಿನ ನಮ್ಮ ತಮಿಳುನಾಡಿನ ರಾಮೇಶ್ವರದ ಹತ್ತಿರ ಇಡೀ ನಮ್ಮ ಸೇನೆ, ರಾಮಸೇನೆ ಬಂದು ನಿಂತಿದೆ. ಅದರ ಆಚೆಗೆ ಹೋಗಬೇಕು. ಅದರ ಆಚೆಗೆ ಹೋಗಬೇಕು ಅಂತ ಇದ್ರೆ 100 ಯೋಜನ ದೂರ ಇದೆ. 1 ಯೋಜನ ಅಂತ ಹೇಳಿದರೆ ಅದು 2.5 ಕಿಲೋಮೀಟರ್ಗಿಂತಲೂ ಹೆಚ್ಚು. ಹಾಗಿದ್ರೆ 100 ಯೋಜನ ಅಂದರೆ ಅಷ್ಟು ದೂರ ಇದೆ. ಅದು ಅಷ್ಟು ದೂರದವರೆಗಿನ ಲಂಕೆಗೆ ಉತ್ತರಿಸಬೇಕು ಅಂತ ಇದ್ರೆ ಇದಕ್ಕೆ ದಾರಿ ಏನು? ಪರಸ್ಪರ ಒಬ್ಬೊಬ್ಬರು ಒಂದು ಅಭಿಪ್ರಾಯ ಕೊಟ್ಟರೆ ವಿಭೀಷಣ ಹೇಳ್ತಾನೆ, ಇಡೀ ಶರದಿಗೆ ಒಂದು ಸೇತುವನ್ನು ಬಲಿಯುವುದರ ಮೂಲಕ, ಅಂತಹ ಸೇತುವೆಯನ್ನು ಇಲ್ಲಿಂದ ಅಲ್ಲಿಗೆ ಮಾಡುವುದರ ಮೂಲಕ ನಾವು ಹೋಗಬಹುದು. ಈಗಾದರೆ ತಂತ್ರಜ್ಞಾನ ಇದೆ. ಆ ಕಾಲದಲ್ಲಿ ಒಂದು ಸೇತುವೆ ಮಾಡಬೇಕು ಅಂತ ಇದ್ರೆ ಅದು ಹೇಗೆ ಮಾಡೋಣ? ದೊಡ್ಡ ಪ್ರಶ್ನೆ ಆಯ್ತು ಅಲ್ಲಿ. ಹಾಗಿದ್ರೆ ಸಂಕಲ್ಪದಿಂದ ಕೆಲವು ಕೆಲಸಗಳಾಗ್ತಾ ಇದ್ದ ಕಾಲ ಅದು. ಆಗ ಶ್ರೀರಾಮ ಶರದಿಯ ಅಧಿದೇವನಾದಂತಹ ಆ ಸಾಗರನ ಕುರಿತಾಗಿ ಒಂದು ಪ್ರಾರ್ಥನೆ ಮಾಡಬೇಕು ಅಂತ ಹೇಳುವ ಹಾಗೆ ಮನಸ್ಸಂಕಲ್ಪವನ್ನು ಮಾಡಿದ. ನಾನು ಕಳೆದ ಪ್ರವಚನದಲ್ಲಿ ಹೇಳಿದ್ದೇನೆ, ರಾಮ ಎಲ್ಲಿಯೂ ಕೂಡ ತಾನು ದೇವರು ಅಂತ ಹೇಳಲಿಲ್ಲ, ಆದರೆ ಮಾಡಿದ ಕೆಲಸದಲ್ಲಿ ಎಲ್ಲ ದೇವತ್ವವನ್ನು ತೋರಿಸ್ತಾ ಬಂದಿದ್ದಾನೆ. ಇಲ್ಲಿ ಶರದಿಗೆ ನಾವು ಸೇತುವನ್ನು ಬಲಿಯಬೇಕು ಅಂತ ಇದ್ರೆ ಏನು ಮಾಡಬೇಕು ಎನ್ನುವುದರ ಕುರಿತಾಗಿ ರಾಮ ಆಲೋಚಿಸ್ತಾನೆ. ಶೋಧಿಸುತ್ತ ಬಳಿಕವನಿ ನಿರುಪಮ ವೈದ್ಯೋಕ್ತಿಯನೊಡನೆ ಬಂದುದು. ಶೋಧಿಸುತ್ತ ಬಳಿಕವನಿ ನಿರುಪಮ ವೈದ್ಯೋಕ್ತಿಯಲೊಡನೆ ಬಂದುದು. ವೇದಿ ದರ್ಭಾಸ್ತರಣ ಸಂಮೋಕ್ಷಣೆ ಸುಸಾಂಗದಲ್ಲಿ ಆದಿನಾರಾಯಣನು ನರನೋಪಾದಿಯಲಿ ಕೈಗೊಂಡನಾಗ ಮಹೋದಧಿ ಶೃಂಗಧಿಕ ತಪವನು ತರುಣ ಕೇಳೆಂದ ಶ್ರೀರಾಮಚಂದ್ರಮನು ತನ್ನ ಮನಸ್ಸಿನಲ್ಲಿಯೇ ಒಂದು ಸಂಕಲ್ಪವನ್ನು ಮಾಡಿದ. ಸಾಗರ ಅಂತ ಕೇಳಿದರೆ ಗಂಗೆಯಿಂದ ನಿರ್ಮಾಣಗೊಂಡಂತಹ ಒಂದು ನೀರಿನ ನಿಧಿ. ಅಂತಹ ಸಾಗರವನ್ನು ಉತ್ತರಿಸಬೇಕು ಅಂತ ಇದ್ರೆ ಸಾಗರಕ್ಕೆ ಅಭಿಮಾನಿ ದೇವರು ಯಾರು ಅಂತ ಕೇಳಿದರೆ ವರುಣದೇವ. ವರುಣದೇವನ ಅನುಗ್ರಹ ಇಲ್ಲದೆ ಯಾವ ಕಾರಣಕ್ಕೂ ಸಾಗರದಲ್ಲಿ ನಾವು ದಾಟುವುದಕ್ಕೆ ಸಾಧ್ಯವಿಲ್ಲ ಎನ್ನುವ ತೀರ್ಮಾನಕ್ಕೆ ಬಂದವ ದರ್ಭಾಸ್ತರಣವನ್ನು ಹಾಕಿ, ಅಂದರೆ ದರ್ಬೆಯನ್ನು ನೆಲದ ಮೇಲೆ ಹಾಸಿ ಆದಿನಾರಾಯಣನಾದಂತಹ ಶ್ರೀರಾಮಚಂದ್ರಮನೆ ವರುಣದೇವನನ್ನು ಪ್ರಾರ್ಥಿಸುವುದಕ್ಕೆ ತೊಡಗುತ್ತಾನೆ. ಅಂತಹ ವರುಣದೇವ, ನೀನು ನಮಗೆ ದಾರಿ ಮಾಡಿಕೊಡಬೇಕು, ಇಲ್ಲಿಂದ ಅಲ್ಲಿಗೆ ನಾವು ಸಾಗಬೇಕು, ಆ ಉದ್ದೇಶದಿಂದ ನಮಗೆ ದಾರಿ ಮಾಡಿಕೊಡು ಎನ್ನುವ ಹಾಗೆ ಸಮುದ್ರವನ್ನು ಕೇಳಿಕೊಳ್ಳುತ್ತಾನೆ. ಆದರೆ ಸಾಗರ ದೇವ ಯಾವುದೇ ಸ್ಪಂದನೆಯನ್ನು ಮಾಡುವುದಿಲ್ಲ. ಸಾಗರ ದೇವ ಮೌನವಾಗಿರುತ್ತಾನೆ. 3 ದಿನಗಳ ಕಾಲ ರಾಮದೇವರು ಅನ್ನಾಹಾರವನ್ನು ಬಿಟ್ಟು ಧ್ಯಾನಾಸಕ್ತರಾಗಿ ವರುಣದೇವನನ್ನು ಪ್ರಾರ್ಥಿಸಿದರು. ವರುಣದೇವ ಬಾರದೇ ಇರುವಾಗ ರಾಮದೇವರು ವ್ಯಗ್ರರಾಗುತ್ತಾರೆ. ಮಾತ್ರ ಅಲ್ಲ, ಕೈಯಲ್ಲಿರುವಂತಹ ಕೋದಂಡವನ್ನು ಝೇಂಕರಿಸಿ ಸಾಗರವನ್ನೇ ಶೋಷಿಸ್ತೇನೆ ಎನ್ನುವ ಹಾಗೆ ಧನುಸ್ಸಿನ ತೂಣೀರಕ್ಕೆ, ಅಂದರೆ ಅದರ ತೂಣೀರದಿಂದ ಧನುಸ್ಸಿನ ಸಿಂಜಿನಿಗೆ ಬಾಣವನ್ನು ಜೋಡಿಸಿ ಸಾಗರದ ನೀರನ್ನು ಬತ್ತಿಸ್ತೇನೆ ಅಂತ ಹೇಳುವ ಹಾಗೆ ತಾನೇನು ಎನ್ನುವುದನ್ನು ತೋರಿಸ್ತಾನೆ. ಹಾಗಾದರೆ ರಾಮನಿಗೆ ಸಮುದ್ರದ ನೀರನ್ನೇ ಬತ್ತಿಸಲಿಕ್ಕೆ ಸಾಧ್ಯ ಆಗ್ತದೆ, ಮತ್ತೆ ಪ್ರಾರ್ಥನೆ ಯಾಕೆ ಅಂತ ಒಂದು ಪ್ರಶ್ನೆ ಬರ್ತದೆ. ಇದು ರಾಮ ತೋರಿದ ಆದರ್ಶ. ನಮಗಿಂತ ಸಣ್ಣವರಾದರೂ ಕೂಡ ನಮ್ಮ ಅಧಿಕಾರವನ್ನು ನಾವು ದರ್ಪದಿಂದ ಚಲಾಯಿಸುವುದಲ್ಲ. ಎಷ್ಟೋ ಬಾರಿ ನಮ್ಮ ಕೆಲಸ ಕಾರ್ಯಗಳಾಗಬೇಕು ಅಂತ ಇದ್ದರೆ ನಾವು ಹಾಗೆ ಮಾಡ್ತೇವೆ. ಹಿರಿಯರ ಮೂಲಕವಾಗಿ, ಹಿರಿಯ ಅಧಿಕಾರಿಗಳ ಮೂಲಕವಾಗಿ, ನಮಗೆ ಗೊತ್ತಿದ್ದವರ ಮೂಲಕವಾಗಿ ನಾವು ಅಧಿಕಾರವನ್ನು ಚಲಾಯಿಸಿ ನಮ್ಮ ಕೆಲಸ ಮಾಡಿಕೊಳ್ಳುವುದು ನಮಗೆ ರೂಢಿ. ಆದರೆ ರಾಮ ಅಂತಹ ಆದರ್ಶ ಕೊಡಲೇ ಇಲ್ಲ. ನಾವು ನಮ್ಮ ಕೆಲಸ ಆಗಬೇಕು ಅಂತ ಇದ್ದರೆ ನಾವು ಸರದಿಯ ಸಾಲಲ್ಲಿ ನಿಂತು ಕ್ರಮಬದ್ಧವಾಗಿಯೇ ಮಾಡಬೇಕು. ಒಂದು ವೇಳೆ ಅದಕ್ಕೂ ಅವರು ಸ್ಪಂದಿಸದೇ ಇದ್ದರೆ ಆಮೇಲೆ ನಮ್ಮ ಕ್ರಮ ಏನದನ್ನು ನಾವು ತೆಗೆದುಕೊಳ್ಬೇಕು. ನಮ್ಮಿಂದಾಗಿ ಅಪರಾಧ ಆಯಿತು ಅಂತ ಆಗಬಾರದು. ಇದು ರಾಮದೇವರು ತೋರಿಸಿದಂತಹ ಆದರ್ಶ.
ಹಾಗಾಗಿ ಯಾವಾಗ ಸಾಗರದೇವ ತನ್ನ ಮಾತನ್ನು ಕೇಳುವುದಿಲ್ಲ ಅಂತಾಯಿತು, ಆವಾಗ ರಾಮದೇವರು ವ್ಯಗ್ರರಾಗಿ ಕೈಯಲ್ಲಿ ಧನುಸ್ಸನ್ನು ಹಿಡ್ಕೊಳ್ತಾರೆ. ಆಗ ಸಾಗರದೇವ ತಾನಾಗಿ ಮಣಿದು ಬರ್ತಾನೆ. ಖಂಡಿತವಾಗಿ ನಾವು ದಾರಿಯನ್ನು ಮಾಡಿಕೊಡ್ತೇವೆ, ಅದಕ್ಕೆ ಅವಕಾಶವು ನಿಮ್ಮಲ್ಲೇ ಉಂಟು. ಹಾಗಂತ ಸಮುದ್ರದ ವ್ಯವಸ್ಥೆಯ ಒಳಗೆ ನಾನು ಸಾಗರವನ್ನು ಹಾಗೆಯೇ ಸೀಳಿಕೊಟ್ಟೆ ಅಂತಾದರೆ ಅದರಿಂದ ಲೋಕ ವ್ಯವಸ್ಥೆ ಹಾಳಾಗುವ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮಲ್ಲಿಯೇ ವಿಶ್ವಕರ್ಮನ ಅನುಗ್ರಹದಿಂದ ಈಗಾಗಲೇ ಭೂಮಿಗೆ ಬಂದಿರುವಂತಹ ನಳನಾಮಕನಾದ ಒಬ್ಬ ಮಹಾಕಪಿ ಇದ್ದಾನೆ. ಅವನಿಗೆ ಒಂದು ವರ ಉಂಟು, ಆ ನಳ ಅಂತ ಹೇಳುವವನಿಗೆ. ಅವ ಯಾವುದೇ ಕಲ್ಲನ್ನು ಹೋಗಿ ಸಮುದ್ರಕ್ಕೆ ಹಾಕಿದರೂ ಅದರ ಸಾಂದ್ರತೆ ಎನ್ನುವುದು ನೀರಿನಲ್ಲಿ ಮುಳುಗುವುದಿಲ್ಲ, ಅದು ತೇಲ್ತದೆ. ಇವತ್ತಿಗೂ ನಾವು ರಾಮೇಶ್ವರಕ್ಕೆ ಹೋದರೆ ಅಂತಹ ಬೇಕಾದಷ್ಟು ಕಲ್ಲುಗಳನ್ನು ನೋಡುವುದಕ್ಕೆ ಸಾಧ್ಯ ಇದೆ. ಇದು ಆ ಮಯನಿಗೆ ದೇವರು ಕೊಟ್ಟಂತಹ ಅನುಗ್ರಹ. ಹಾಗಾಗಿ ಅವನೇ ಇಲ್ಲಿ ಸೇತು ನಿರ್ಮಾಣಕ್ಕೆ ಒಬ್ಬ ಶಿಲ್ಪಿ ಆಗಬೇಕು. 77 ಕೋಟಿ ಕಪಿನಾಯಕರು, ಅರ್ಬುದ ಸಂಖ್ಯಾಕರಾದ ವಾನರರು ನೀವಿದ್ದೀರಿ. ಇಡೀ ಭಾರತ ವರ್ಷಕ್ಕೆ ನೀವೆಲ್ಲೆಲ್ಲಿ ಹೋಗ್ತೀರಿ ಅಲ್ಲಿ ಸಿಗುವ ಕಲ್ಲು, ಮರ, ಪರ್ವತ, ಬಂಡೆ ಇವುಗಳನ್ನೆಲ್ಲ ಹೊತ್ತು ತಂದು ಈ ನೀರಿಗೆ ಹಾಕಿ ಈ ಮೂಲಕವಾಗಿ ನೀವೊಂದು ಸೇತು ಬಂಧವನ್ನು ಮಾಡಿ ಅಂತ ಹೇಳಿ ರಾಮದೇವರಿಗೆ ಸಾಗರದೇವ ವಿಜ್ಞಾಪನೆ ಮಾಡಿಕೊಳ್ತಾನೆ. ರಾಮದೇವರು ಅದನ್ನು ಸಂತೋಷದಿಂದ ಒಪ್ಪಿಕೊಳ್ತಾರೆ. ಪರಿಣಾಮ ಏನಾಯಿತು ಅಂತ ಕೇಳಿದರೆ, ನೀಲನ ನೇತೃತ್ವದಲ್ಲಿ ನಳನದ್ದಾದಂತಹ ಶಿಲ್ಪಿತನದಲ್ಲಿ ಆ ಒಂದು ಸೇತುಬಂಧದ ಕಾರ್ಯ ನಡೆಯುತ್ತದೆ. ದಶಮಿಯಲ್ಲಿ ಪ್ರಾರಂಭವಾದದ್ದು ತ್ರಯೋದಶಿಯಲ್ಲಿ ಕೊನೆಗೊಂಡಿತು ಅಂತ ಹೇಳಿಕೊಂಡು ರಾಮಾಯಣದಲ್ಲಿ ಉಲ್ಲೇಖ. ಹಾಗಿದ್ರೆ 5 ದಿವಸಗಳ ಪರ್ಯಂತ 5 ದಿವಸದಲ್ಲಿ 100 ಯೋಜನದ ಸೇತುವೆ ಆ ಕಾಲದಲ್ಲಿ ಆಗಿದೆ. ನಮ್ಮಲ್ಲಿ ಒಂದೊಂದು ಸೇತುವೆಗೆ 5 ವರ್ಷ 10 ವರ್ಷ ಹೋದರೂ ಇವತ್ತು ಆಗುವುದಿಲ್ಲ ಸೇತುವೆ. ಆದರೆ ರಾಮಾಯಣದ ಕಾಲದ ಆ ಸೇತುವೆ ಕೇವಲ 5 ದಿವಸದಲ್ಲಿ ಆಗಿದೆ. ಅಷ್ಟು ಸಂಖ್ಯೆಯ ಜನ ಅಲ್ಲಿ ಕರಸೇವಕರಾಗಿ ದುಡಿದಿದ್ದಾರೆ. ನಿಸ್ವಾರ್ಥ ಭಾವದಿಂದ ರಾಮನ ಸೇವೆ ಎನ್ನುವ ಹಾಗೆ ಆ ಸೇತು ಬಂದಲ್ಲಿ ಆಗಿ ಅದು ಪರಿಪೂರ್ಣ ಆಗಿದೆ. ಹಾಗೆ ಈ ಸೇತು ಬಂಧ ಆಗಬೇಕಿದ್ರೆ ರಾಮ ಎತ್ತಿದ ಆ ಒಂದು ಬಾಣದ ಗತಿ ಏನಾಯಿತು ಅಂತ ಹೇಳೋದು ಒಂದು ಪ್ರಶ್ನೆ ಆಗ್ತದೆ. ಈಗ ರಾಮ ಬಿಟ್ಟ ಬಾಣ, ರಾಮ ತೊಟ್ಟ ಸಂಕಲ್ಪ ಅದು ಹಾಳಾಗ್ಲಿಕ್ಕಿಲ್ಲ. ಆಗ ಏನಾಗ್ತದೆ ಅಂತ ಕೇಳಿದರೆ ಸಾಗರದೇವ ಹೇಳ್ತಾನೆ, ಈಗ ನನ್ನನ್ನು ಶೋಷಿಸ್ತೇನೆ, ನನ್ನನ್ನು ಬತ್ತಿಸ್ತೇನೆ ಅಂತ ಹೇಳಿ ಎತ್ತಿದಂತಹ ಈ ಬಾಣಕ್ಕೆ ಒಂದು ನೆಲೆ ಆಗಬೇಕಲ್ಲ, ಅದು ಸುಮ್ಮನೆ ಆಗಬಾರದು, ಅದಕ್ಕೇನಾದ್ರೂ ಒಂದು ಪ್ರಯೋಜನ ಆಗಬೇಕು. ಹಾಗಾಗಿ ಧ್ರುಮಕುಲ್ಯ ಅಂತ ಹೇಳುವಂತಹ ಜಾಗದಲ್ಲಿರುವ ಅಸುರರು 1000 ಸಂಖ್ಯೆಯಲ್ಲಿ ಇದ್ದಾರೆ. ಅವರು ದಸ್ಯುಗಳು ಅಂತ ಹೇಳುವ ಹೆಸರಿನಿಂದ ಕರೆಯಲ್ಪಡ್ತಾರೆ. ಅವರ ನಾಶಕ್ಕೆ ಬೇಕಾಗಿ ನಿನ್ನ ಬಾಣ ವಿನಿಯೋಗ ಆಗಲಿ ಅಂತ ಹೇಳಿದಾಗ ರಾಮ ಬಾಣ ಪ್ರಯೋಗ ಮಾಡಿ ಆ ಒಂದು ಧ್ರುಮಕುಲ್ಯ ಅಂತ ಹೇಳುವಂತಹ ಜಾಗದಲ್ಲಿ ಮತ್ತೊಮ್ಮೆ ಅದನ್ನು ಮರುಕಾಂತಾರ ಅಂತ ಹೇಳುವ ಹಾಗೆ ಸೃಷ್ಟಿ ಮಾಡಿ ಸಾಗರ ಗರ್ಭದಲ್ಲಿರುವಂತಹ ದಸ್ಯುಗಳನ್ನು ನಾಶಪಡಿಸಿ ಲೋಕಕ್ಕೆ ಒಂದು ಕ್ಷೇಮವನ್ನು ರಾಮದೇವರು ಒದಗಿಸಿಕೊಡ್ತಾರೆ. ಹಾಗಾಗಿ ರಾಮ ಮಾಡಿದ ಯಾವ ಕಾರ್ಯವೂ ಕೂಡ ನಿಷ್ಫಲ ಆಗುವುದಿಲ್ಲ, ಅದಕ್ಕೆ ಪ್ರಪಂಚಕ್ಕೆ ಏನಾದರೂ ಪ್ರಯೋಜನ ಆಗ್ತದೆ ಎನ್ನುವುದೂ ಕೂಡ ಇದರಿಂದ ನೋಡಲಿಕ್ಕೆ ಸಿಗ್ತದೆ. ಸೇತು ಬಂಧವಾಯಿತು, ಸೇತುವನ್ನು ಉತ್ತರಿಸಿ ಎಲ್ಲರೂ ಕೂಡ ಆ ಕಡೆಗೆ ಹೋದರು. ಅದರ ಮಧ್ಯದಲ್ಲಿ ಒಂದು ಘಟನೆ ನಡೆದು ಹೋಗ್ತದೆ. ಶತ್ರುವಿನದ್ದಾದಂತಹ ಚಲನವಲನಗಳನ್ನು ವೀಕ್ಷಿಸುವುದಕ್ಕೆ ಬೇಕಾಗಿ ರಾವಣ ಸಾರಣ ಅಂತ ಹೇಳುವಂತಹ ಒಬ್ಬ ರಾಕ್ಷಸನನ್ನು ಕಳುಹಿಸಿಕೊಡ್ತಾನೆ. ಅವ ಮಂಗಗಳ ವೇಷ ಮಾಡಿ ಎಷ್ಟು ಮಂಗಗಳಿದ್ದಾವೆ, ಯಾವ ಯಾವ ಕಪಿಗಳು ಏನೇನು ಕೆಲಸ ಮಾಡ್ತಾರೆ, ಇವರ ಒಳಗಿರುವಂತಹ ದೌರ್ಬಲ್ಯ ಏನು, ಈಗ ನಮ್ಮ ಶತ್ರು ರಾಷ್ಟ್ರಗಳು ಮಾಡುವ ಹಾಗೆ ನಮ್ಮ ದೇಶಕ್ಕೆ ಬಂದು ನುಸುಳಿ ಇಲ್ಲಿಯ ಒಂದು ಭದ್ರತಾ ವ್ಯವಸ್ಥೆ ಹೇಗುಂಟು ಅಂತ ಹೇಳಿ ನೋಡಿ ಅದನ್ನು ಆದಷ್ಟು ಹಾಳು ಮಾಡಲಿಕ್ಕೆ ನೋಡುವ ಹಾಗೆ ರಾವಣನಿಂದ ಕಳುಹಿಸಲ್ಪಟ್ಟವ ಒಬ್ಬ ಆ ಕಾಲದಲ್ಲಿ ಆ ಕೆಲಸ ಮಾಡಿದ. ಆದರೆ ಒಗ್ಗಟ್ಟು ಎನ್ನುವುದು ಉಂಟು ಅಂತಾದರೆ ಯಾವ ಕಾರಣಕ್ಕೂ ಯಾವ ದೇಶದ್ರೋಹಿ ಬಂದರೂ ದೇಶವನ್ನು ಏನೂ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವುದಕ್ಕೆ ಅಲ್ಲಿ ಮಂಗಗಳು ತೋರಿದಂತಹ ಅದ್ವಿತೀಯವಾದ ಸಂಘಟನಾ ಶಕ್ತಿ ಕಾರಣ ಆಯಿತು. ನಮ್ಮ ಮನುಷ್ಯರಿಗೆ ನಮಗೆ ಗೊತ್ತೇ ಆಗುವುದಿಲ್ಲ, ಎಲ್ಲೆಲ್ಲಿಂದಲೋ ಬಂದವರೆಲ್ಲ ನಮ್ಮ ಜೊತೆಯಲ್ಲಿದ್ದಾರೆ. ಇವತ್ತು ಅವರಿಗೆ ಏನೆಲ್ಲ ವ್ಯವಸ್ಥೆ ಬೇಕು ಎಲ್ಲವನ್ನೂ ನಾವು ಮಾಡಿದ್ರು, ಅವರು ಬೇರೆ ದೇಶದವರಂತಲೇ ನಮಗೆ ಗೊತ್ತಾಗುವುದಿಲ್ಲ. ಹಾಗೆ ಅವರು ಒಗ್ಗಿಕೊಳ್ತಾರೆ. ಆದರೆ ಆ ಕಾಲದ ಮಂಗಗಳಾದರೂ ಕೂಡ, ವಾನರರಾದರೂ ಕೂಡ 77 ಕೋಟಿ ಕಪಿನಾಯಕರಿದ್ದರು, ಅರ್ಬುದ ಸಂಖ್ಯಾಕರಾದ ವಾನರರಿದ್ದರು. ಒಬ್ಬ ಸಾರಣ ಬಂದು ಇವರು ಸೇತುವೆಯಲ್ಲಿ ಹೋಗುವಾಗ ಮಧ್ಯದಲ್ಲಿ ನುಸುಳಿಕೊಂಡದ್ದು ನೋಡಿ. ದೇವರು ಕೊಟ್ಟಂತಹ ವರ ಪ್ರಾಣಿ ಪಕ್ಷಿಗಳಿಗೆ, ಒಂದು ಇರುವೆಯ ಗುಂಪಿಗೆ
ಬೇರೊಂದು ಇರುವೆಯನ್ನು ತಂದು ಹಾಕಿದರೆ ಅದೇ ಜಾತಿಯ ಇರುವೆ ಅದು ಆ ಇರುವೆಯನ್ನು ನೋಡಿ ಕಚ್ಚುತ್ತದೆ, ಕೊಲ್ತದೆ. ಯಾಕೆಂದ್ರೆ ಅದು ಬೇರೆ ಕಡೆಯಿಂದ ಬಂದ ಇರುವೆ ಅಂತ. ಮಂಗದ ವೇಷ ಮಾಡಿಕೊಂಡು ಬಂದ ಸಾರಣನನ್ನು ಆ ಕ್ಷಣ ಹಿಡಿತಾರೆ ಮಂಗಗಳು. ಇದು ಜನ ಬೇರೆ, ವೇಷ ಮಾಡಿದ್ದು ಅಂತ. ಕೆಲವೊಮ್ಮೆ ವೇಷ ಮಾಡಿದ್ರು ವೇಷ ಚಂದ ಇರ್ತದೆ, ವೇಷಕ್ಕೆ ಬೇಕಾದ ಹಾಗೆ ಮಾಡಲಿಕ್ಕೆ ಕೆಲವರಿಗೆ ಗೊತ್ತಿರುವುದಿಲ್ಲ. ಅದೇ ಒಂದು ರೀತಿಯಲ್ಲಿ ಅಲ್ಲಿ ಸಿಕ್ಕಿಬಿದ್ದಂತಹ ಸಾರಣ ಅವನನ್ನು ಕೈಕಾಲು ಮುರಿಯುವಷ್ಟು ಹೊಡೆಯುತ್ತಾರೆ. ಆಗ ರಾಮದೇವರ ಹತ್ರ ಮೊರೆ ಇಡ್ತಾನೆ, ನನ್ನನ್ನು ದಯಮಾಡಿ ಬಿಟ್ಟು ಬಿಡು ಅಂತ. ಆಗ ರಾಮದೇವರು ಕಾರುಣ್ಯ ದೃಷ್ಟಿಯನ್ನು ಬೀರಿ ದೂತವಧೆ ಸಲ್ಲದು, ಅವ ಸ್ವಾಮಿನಿಷ್ಠನಾಗಿ ಕೆಲಸ ಮಾಡ್ತಾನೆ, ಅವನನ್ನು ಕೊಲ್ಲುವುದರಿಂದ ನಮಗೇನಾಗುವುದಿಲ್ಲ ಅಂತ ಹೇಳಿ ಅವನನ್ನು ಬಿಡುವುದಕ್ಕೆ ರಾಮದೇವರು ಆಜ್ಞೆಯನ್ನು ಮಾಡ್ತಾರೆ. ಅದರ ಪರಿಣಾಮ ಏನಾಗ್ತದೆ, ರಾಮನದ್ದಾದಂತಹ ಒಂದು ಜೀವದಯೆ, ಆ ಕಾರುಣ್ಯ ದೃಷ್ಟಿ, ಅದು ಅವರಲ್ಲಿಯೂ ಕೂಡ ಒಂದು ರೀತಿ ಕೃತಜ್ಞತೆಯನ್ನು ಸೂಚಿಸುವ ಹಾಗೆ ಮಾಡ್ತದೆ. ಇದು ರಾಮನ ಯೋಗ್ಯತೆ. ನಮಗೆ ಆಗದೇ ಇದ್ದವರು ಬಂದರೆ ಅವರ ತಲೆ ಕಡಿಯುವುದು, ಅವರಿಗೆ ಚಿತ್ರಹಿಂಸೆ ಕೊಟ್ಟು ಕೊಲ್ಲುವುದು ನಮ್ಮ ದೇಶದ ಸಂಸ್ಕೃತಿ ಅಲ್ಲ ಅಂತ ಹೇಳುವುದನ್ನು ಸಾರಿ ಹೇಳಿದವ ರಾಮ. ಮನುಕುಲದ ರಕ್ತಮಯ ಇತಿಹಾಸ ಕೂಗಿತ್ತು, ನೆಲವು ನಂದನವಾಗಲಿನ್ನೇನು ಬೇಕು, ತಿಳಿವು ತುಂಬಿದ ಕಣ್ಣು ಒಲವು ತುಂಬಿದ ಎದೆಯು ಛಲವನರಿಯದ ಬದುಕು ಇಷ್ಟು ಸಾಕು ಅಂತ ಒಬ್ಬ ಕವಿ ಹೇಳಿದ್ದಾನೆ. ಹಾಗಾಗಿ ನಾವು ಮನುಷ್ಯರಾಗಿ ಬದುಕುವಾಗ ಇನ್ನೊಬ್ಬರ ನೋವನ್ನು ನೋಡಿ ಅದರಲ್ಲಿ ಹರ್ಷಿಸುವುದಲ್ಲ, ಇನ್ನೊಬ್ಬ ತಿಳಿಯುವ ಹಾಗೆ ಶಿಕ್ಷೆ ಎನ್ನುವುದು ಶಿಕ್ಷಣ ಆಗಬೇಕು. ಇದು ರಾಮದೇವರು ಕೊಟ್ಟಂತಹ ದಾರಿ. ಹಾಗಾಗಿ ಬಂದವ ಶತ್ರುಪಕ್ಷೀಯ ಹೌದು ಅಂತಾದರೂ ಸಾರಣನನ್ನು ಕ್ಷಮಿಸಿ ರಾಮ ಹಿಂದೆ ಕಳುಹಿಸ್ತಾನೆ. ಅಲ್ಲಿಗೆ ಹೋಗಿ ಆ ಲಂಕೆ ಅಂತ ಹೇಳುವ ಪ್ರದೇಶಕ್ಕೆ ಬಂದು ಮುಟ್ಟಿದಾಗ ಎಲ್ಲರೂ ದಿಗ್ಮೂಢರಾಗ್ತಾರೆ. ಯಾಕೆ ಅಂತ ಕೇಳಿದರೆ, ಲಂಕೆ ಅಂದರೆ ಆ ಕಾಲದಲ್ಲಿ ಹಾಗಿತ್ತು, ಅದು ಸುವರ್ಣ ಲಂಕೆ ಅಂತ ಹೇಳುವಂತಹ ಹೆಸರನ್ನು ಪಡೆದಿತ್ತು. ಸುವರ್ಣ ಲಂಕೆ ಅಂತ ಹೆಸರು ಪಡೆಯಲಿಕ್ಕೆ ಏನು, ಅವನ ಸ್ವಂತ ದುಡಿಮೆ ಅಲ್ಲ, ಎಲ್ಲೆಲ್ಲಿಂದಲೂ ಬಂದದ್ದು ದಾಳಿ ಮಾಡಿ ಸಿಕ್ಕಿದ್ದನ್ನೆಲ್ಲ ತಂದು ಅವ ಲಂಕೆಯನ್ನು ಕಟ್ಟಿದ್ದಾನೆ. ಸುವೇಲಾದ್ರಿ ಅಂತ ಹೇಳುವಂತಹ ಪರ್ವತ ಪಂಕ್ತಿಯಿಂದ ಆವರಿಸಿದಂತಹ ಶ್ರೀಲಂಕೆ ಅದು ವೈಭವೋಪೇತವಾಗಿತ್ತು. ಹೋದಂತಹ ರಾಮಚಂದ್ರಮ ಅಲ್ಲಿ ಆ ಸುವೇಲಾದ್ರಿಯಲ್ಲಿ ಕೂತುಕೊಳ್ತಾನೆ. ಒಂದು ಕಡೆಯಲ್ಲಿ ರಾವಣ ಕೂಡ ವೀಕ್ಷಣೆ ಮಾಡ್ತಾ ಇದ್ದಾನೆ, ಬಂದವರೇನು ಮಾಡ್ತಾ ಇದ್ದಾರೆ ಎನ್ನುವ ಹಾಗೆ. ಆದರೆ ಹೋಗಿ ಕೂತಂತಹ ಸಂದರ್ಭದಲ್ಲಿ ಮಂಗಗಳೆಲ್ಲ ಕೇಳ್ತಾರೆ, ಯಾವಾಗ ರಾವಣನ ಮೇಲೆ ನಾವು ಆಕ್ರಮಣ ಮಾಡುವುದು, ನಮಗೊಂದು ಅಪ್ಪಣೆಯನ್ನು ಕೊಡಬೇಕು. ಹೋದದ್ದು ಆಕ್ರಮಣ ಮಾಡುವುದಕ್ಕೆ. ಹಾಗಂತ ಅಲ್ಲಿಯೂ ರಾಮ ತನ್ನ ಸ್ಥಿತಪ್ರಜ್ಞತೆಯನ್ನು ಮೆರೆಯುತ್ತಾನೆ. ನಾವು ಆಕ್ರಮಣ ಮಾಡಬಹುದು, ಆದರೆ ಅದು ನ್ಯಾಯವೋ, ನಾವು ಮಾಡಿದ ಆಕ್ರಮಣ ಅದು ನಾಳೆ ಪ್ರಪಂಚ ಪ್ರಶ್ನೆ ಮಾಡುವ ಹಾಗಾಗಬಾರದು ಅನ್ನುವ ಹಾಗೆ ರಾಮ ಒಂದು ಆಲೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಾನೆ. ಕಳುಹು ಸಂಧಿಗೆ ರಾಕ್ಷಸೇಂದ್ರನ ಬಳಿಗೆ, ಕಳುಗು ಸಂಧಿಗೆ ರಾಕ್ಷಸೇಂದ್ರನ ಬಳಿಗೆ, ಚಿತ್ತದಲರಿ ಭಟನು ನಮಗಳು ಕುಮುದು ಹುಸಿಯಾದರೆಯೋ, ರಾಜೋಪಚಾರವಿದು ಎಳೆದು ಬಿಡಲಿ ಮಾತ ನಮ್ಮಯ ಬಳಿಗೆ ಬಂದರೆ, ಕಾವವಲ್ಲದರಳವಡಿಸಿಕೊಂಡಿರಲಿ ಕದನವೆಂಬುದ ನವಗೆಂದ, ಕದನವೆಂಬುದ ಅವಗೆಂದ. ರಾಮನ ಯೋಗ್ಯತೆಯನ್ನು ಕುರಿತಾಗಿ ಅದೆಷ್ಟೋ ಮಂದಿ ಬೇರೆ ಬೇರೆ ರೀತಿಯಲ್ಲಿ ರಾಮನ ಗುಣವನ್ನು ಹಾಡಿ ಹೊಗಳಿದವರಿದ್ದಾರೆ. ಕತ್ತಲಿಗೆ ಚಂದ್ರಮನು ಮಬ್ಬಿಂಗೆ ಹೊಳೆರವೆಯು ನೊಂದರಿಗೆ ಅಮೃತದ ಉಣಿಸು, ಬೀರದೊಳ್ ಭೈರವಂ ಸಾರದೊಳಗ ಆರವಂ. ಏನು ರಾಮನ ವರ್ಣನೆ! ಕತ್ತಲು ಅಂತ ಹೇಳಿದರೆ ಆ ಮಬ್ಬು ಅಂತ ಆವರಿಸಿದರೆ ಅದಕ್ಕೆ ಚಂದ್ರಮನ ಹಾಗೆ ಹೊಳೆಯುವವ ಅವ ರಾಮ. ಕತ್ತಲಿಗೆ ಚಂದ್ರಮ, ಮಬ್ಬಿಂಗೆ ಹೊಳೆರವಿ, ಮುಸುಕು ಮಬ್ಬಿಗೆ ಹೊಳೆರವಿಯಾಗಿರುವವ ರಾಮ. ಸಾರದೊಳಗ ಆರವ, ಸಮುದ್ರದ ಉಪ್ಪು ಅದು ರುಚಿಗೆ ಶ್ರೇಷ್ಠ. ಅಂತಹ ಸಾರದಲ್ಲಿ ಏನು ಅಂತ ಕೇಳಿದರೆ ಅವ ಸಮುದ್ರಕ್ಕೆ ಸಮಾನಾದವ. ಅಂತಹ ರಾಮ ಎಂತಹ ಒಂದು ಆದರ್ಶವನ್ನು ಮೆರೆಯುತ್ತಾನೆ ಅಂತ ಕೇಳಿದರೆ, ಯಾರಾದರೂ ತನ್ನ ಕಟ್ಟಿಕೊಂಡ ಹೆಂಡತಿಯನ್ನು ಇನ್ನೊಬ್ಬ ಅಪಹಾರ ಮಾಡಿದ ಅಂತಾದರೆ ಹಿಂದೆ ಮುಂದೆ ನೋಡದೆ ಅವನ ತಲೆ ಕಡಿಯುವುದಕ್ಕೆ ಮುಂದಾಗುವುದು. ಅಂಥದ್ರಲ್ಲಿ ರಾಮ ದೀರ್ಘವಾದಂತಹ ತನ್ನ ಪ್ರಯಾಣವನ್ನು ಮಾಡಿ
ಅವನದ್ದಾದಂತಹ ಅಯನವನ್ನು ಮುಂದುವರಿಸ್ತಾ ತಾಳ್ಮೆಯನ್ನು ವಹಿಸಿ ಅಲ್ಲಿಯೂ ವಾಲಿವಧೆ ಆದ ಮೇಲೆ 3 ತಿಂಗಳ ಕಾಲ ವಿಶ್ರಾಂತಿಯಿಂದ, ಯಾರಿಗಾದರೂ ನಿದ್ರೆ ಬಂದಿತ್ತು, ಹೆಂಡತಿ ಇನ್ನೊಬ್ಬಳ ವಶದಲ್ಲಿದ್ದಾಳೆ, ಇಲ್ಲಿ ರಾಮ 3 ತಿಂಗಳು ವಿಶ್ರಾಂತಿ ಮಾಡಿದ್ದಾನೆ. ನಾನು ಆವತ್ತೇ ಹೇಳಿದ ಹಾಗೆ ರಾಮನಿಗೆ ಸೀತೆಯ ಮೇಲೆ ವಿಶ್ವಾಸ ಇತ್ತು. ದಾಂಪತ್ಯ ಜೀವನ ಯಾವತ್ತು ಗಟ್ಟಿಯಾಗುವುದು ಯಾವಾಗ ಅಂತ ಕೇಳಿದರೆ ಗಂಡ ಹೆಂಡತಿ ಅವರವರ ಮೇಲೆ ವಿಶ್ವಾಸ ಇದ್ದರೆ ಮಾತ್ರ. ವಿಶ್ವಾಸ ಇಲ್ಲದೆ ಇದ್ದರೆ ಯಾರ ದಾಂಪತ್ಯವು ಶಾಶ್ವತವಾಗಿ ಉಳಿಯುವುದಕ್ಕೆ ಸಾಧ್ಯ ಇಲ್ಲ. ರಾಮನಿಗೆ ಸೀತೆಯ ಮೇಲೆ ವಿಶ್ವಾಸ ಇತ್ತು, ಸೀತೆಗೆ ರಾಮನ ಮೇಲೆ ವಿಶ್ವಾಸ ಇತ್ತು. ಸೀತೆಯ ಒಂದು ಕೂದಲನ್ನು ಕೊಂಕಿಸುವುದಕ್ಕೂ ರಾವಣನಿಗೆ ಸಾಧ್ಯ ಇಲ್ಲ ಎನ್ನುವ ವಿಶ್ವಾಸವೇ 3 ತಿಂಗಳ ಕಾಲ ರಾಮ ವಿಶ್ರಾಂತಿ ಪಡೆದು ಆಮೇಲೆ ಸೀತೆಯ ಅನ್ವೇಷಣೆ ಮಾಡುವುದಕ್ಕೆ ತೊಡಗುವುದಕ್ಕೆ ಕಾರಣ ಆದದ್ದು. ಹಾಗಾದರೆ ಅಲ್ಲಿ ಹೋದ ಮೇಲೂ ರಾಮ ಅವಸರ ಮಾಡಲೇ ಇಲ್ಲ. ಸಾರಿ ಕೊಲ್ಲುವುದಿದು ರಾಜಧರ್ಮ. ನಾವು ಒಬ್ಬನನ್ನು ಕೊಲ್ಲುವಾಗ ಯಾವ ಕಾರಣಕ್ಕೂ ನಾವು ಕೊಂದ ಪಾಪ ನಮಗೆ ಬರಬಾರದು ಅಂತ ಇದ್ರೆ ಶಾಸ್ತ್ರ ನಮಗೆ ಕೆಲವು ದಾರಿ ಮಾಡಿಕೊಟ್ಟಿದೆ. ನಮ್ಮ ತುಳುವಲ್ಲಿಯೂ ಗಾದೆ ಉಂಟು, ಸಾರ್ದು ಸರ್ಪನಲ್ಲ ಕೆರುಳಿ ಅಂತ. ಅನಿವಾರ್ಯ ಬಿದ್ದರೆ ನಾವು ಸಾರಿ ಸರ್ಪವನ್ನು ಕೊಲ್ಲಬಹುದು. ಹಾಗಾದರೆ ಕೊಲ್ಲುವಲ್ಲಿ ಕೊಲ್ಲುವವನು ಕೇವಲ ನಿಮಿತ್ತಕನಾಗಬೇಕು. ಪಾಪಿ ಪಾಪೇನ ಹನ್ಯತೆ, ಪಾಪಿಯಾದವನ ಪಾಪವೇ ಪಾಪಿಯನ್ನು ಕೊಲ್ಲುವುದಲ್ಲದೆ ಕೊಲ್ಲುವುದಕ್ಕೆ ಒಬ್ಬ ಕೇವಲ ನಿಮಿತ್ತಕ ಮಾತ್ರ. ಕೊಲ್ಲುವವ ಅವ ಕಾರಣ ಸ್ಥಾನದಲ್ಲಿ ಮಾತ್ರ ನಿಲ್ಲಬೇಕು. ಹಾಗಾದರೆ ಅಲ್ಲಿಯವರೆಗೆ ಅವನ ಅಪರಾಧ ಎನ್ನುವುದು ಅವನಿಗೆ ಮನದಟ್ಟಾಗುವ ಹಾಗೆ ಮಾಡಬೇಕಾಗಿರುವುದು ಒಬ್ಬ ಶಿಕ್ಷಕನ ಕರ್ತವ್ಯ. ಈ ನೆಲೆಯಿಂದ ರಾಮ ಆಲೋಚಿಸ್ತಾನೆ. ಹೇಗೆ ಆಲೋಚಿಸ್ತಾನೆ? ಅಭಿಯೋಗ ಮಾಡಬಹುದು. ಈಗ ರಾವಣನನ್ನು ತನ್ನ ಹೆಂಡತಿಯನ್ನು ಕೊಂಡು ಹೋದವ ಎನ್ನುವ ಕಾರಣಕ್ಕಾಗಿ ನೇರ ಲಂಕೆಗೆ ಪ್ರವೇಶ ಮಾಡಿ ರಾವಣನ ಮೇಲೆ ಆಕ್ರಮಣವನ್ನು ಮಾಡಬಹುದು. ಆದರೆ ಇದು ಎಷ್ಟು ನ್ಯಾಯ ಎನ್ನುವ ಹಾಗೆ ಪ್ರಶ್ನೆ. ಹಾಗಾದ್ರೆ ತೊಡಕು ಬಂದದ್ದು ಯಾವಾಗ, ಅದು ಹೇಗೆ ಅಂತ ಕೇಳಿದರೆ ಇದಕ್ಕೆ ಒಂದು ರಾಜತಾಂತ್ರಿಕವಾದ ಮುಖ ಉಂಟು. ಅಲ್ಲಿಗೆ ಬಂದದ್ದು ರಾಮ ಲಕ್ಷ್ಮಣ ಮಾತ್ರ ಅಲ್ಲ, ಅಲ್ಲಿಗೆ ಬಂದದ್ದು ಸುಗ್ರೀವನ ಸಹಿತವಾದಂತಹ ವಾನರ ಸೇನೆಯೂ ಉಂಟು. ಈಗ ಒಂದು ರಾಷ್ಟ್ರದ ಮೇಲೆ ಇನ್ನೊಂದು ರಾಷ್ಟ್ರದ ಆಕ್ರಮಣ, ಇದು ಸಾಮಾನ್ಯವಾದ ಯುದ್ಧ ಅಲ್ಲ. ಭರತ ಭೂಮಿಯ ಅಯೋಧ್ಯೆಯಲ್ಲಿರುವಂತಹ ರಾಮಚಂದ್ರಮನ ಸೇನೆ ಅಥವಾ ನಮ್ಮ ಭಾರತದ ಸೇನೆ ಅದು ಲಂಕೆಯ ಮೇಲೆ ದಾಳಿ ಮಾಡುವುದು. ಆವಾಗ ಇದು ಕೇವಲ ಒಂದು ಜನಾಂಗೀಯ ಸಂಘರ್ಷ ಆಗುವುದಿಲ್ಲ, ಇದೊಂದು ರಾಷ್ಟ್ರೀಯ ಸಂಘರ್ಷ ಅಂತ ಆಗ್ತದೆ. ಈ ರಾಷ್ಟ್ರದ ಒಳಗೆ ಇರುವ ವ್ಯವಹಾರದಲ್ಲಿ ತುಂಬ ಜಾಗ್ರತೆ ಮಾಡಬೇಕಾಗಿರುವುದು ಯಾವಾಗ ಅಂತ ಕೇಳಿದರೆ ರಾಷ್ಟ್ರಗಳ ಮಧ್ಯೆ ಒಪ್ಪಂದ ಇದ್ದಾಗ. ಅದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಂಟು. ಒಂದು ರಾಷ್ಟ್ರದಲ್ಲಿ ಒಪ್ಪಂದ ಇದ್ದರೆ, ಒಂದು ಯುದ್ಧ ವಿರಾಮ, ಯಾವ ಕಾರಣಕ್ಕೂ ಯುದ್ಧದಲ್ಲಿ ನಾವು ಮುಂದಾಗುವುದಿಲ್ಲ, ನಮ್ಮ ದೇಶದ ಒಂದು ಒಪ್ಪಂದ ಹಾಗೆ ಉಂಟು. ಭಾರತ ಯಾವತ್ತೂ ಕೂಡ ತಾವು ಮೊದಲಾಗಿ ಶಸ್ತ್ರ ಪ್ರಯೋಗ ಮಾಡುವುದಿಲ್ಲ ಅಂತ ಹೇಳುವ ಒಂದು ಬದ್ಧತೆ. ಅದೇ ರೀತಿಯಲ್ಲಿ ರಾಮದೇವರಿಗೆ ತೊಡಕಾದದ್ದು ಯಾವುದು ಅಂತ ಕೇಳಿದರೆ ವಾಲಿ ಮತ್ತು ರಾವಣರ ಜೊತೆ ಒಂದು ಒಪ್ಪಂದ ಆಗಿದೆ. ಇದು ಬಹಳ ಸೂಕ್ಷ್ಮ ವಿಷಯ. ವಾಲಿ ಮತ್ತು ರಾವಣರ ಕಾಲದಲ್ಲಿ ಕಿಷ್ಕಿಂಧೆಯ ವಾನರರಿಗೂ ಲಂಕೆಯ ದಾನವರಿಗೂ ಒಂದು ಒಪ್ಪಂದ ಆಗಿದೆ. ಅದೇನು? ಪುತ್ರ, ಧಾರ, ಅದೇ ರೀತಿಯಲ್ಲಿ ಭೋಗ, ಇವೆಲ್ಲವುಗಳಲ್ಲಿ ನಾವು ಸಮಾನರು. ನನ್ನ ಶತ್ರು ನಿನ್ನ ಶತ್ರು, ನಿನ್ನ ಶತ್ರು ನನ್ನ ಶತ್ರು ಎನ್ನುವ ಹಾಗೆ ಒಂದು ರೀತಿಯ ತುಲ್ಯಾರಿಮಿತ್ರತ್ವ, ತುಲ್ಯ ಅರಿಮಿತ್ರತ್ವ. ಅಂದ್ರೆ ನನ್ನ ಶತ್ರುವೇ ನಿನ್ನ ಶತ್ರು ಅಂತ ಹೇಳುವ ಹಾಗೆ ರಾವಣ ಮತ್ತು ವಾಲಿಗೆ ಒಪ್ಪಂದ ಆಗಿದೆ. ಹಾಗಾದರೆ ಈ ಒಪ್ಪಂದ ಎನ್ನುವುದು ಹಾಗೇ ಉಂಟು. ವಾಲಿ ಸತ್ತಿದ್ದಾನೆ. ವಾಲಿ ಸತ್ರು ಆ ರಾಷ್ಟ್ರದ ಒಪ್ಪಂದ ಹಾಗೇ ಇರುವಾಗ ರಾಮನಿಗೆ ನೇರವಾಗಿ ಅಭಿಯೋಗ ಮಾಡುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಸೂಕ್ಷ್ಮವನ್ನು ಗಮನಿಸಿದಂತಹ ರಾಮ ಒಂದು ತೀರ್ಮಾನಕ್ಕೆ ಬರ್ತಾನೆ. ಈಗ ನನಗೆ ಆಕ್ಷೇಪ ಇಲ್ಲ ಸುಗ್ರೀವ, ನಾನು ಹೋಗಿ ನನ್ನ ಹೆಂಡತಿಗೆ ಬೇಕಾಗಿ ರಾವಣನ ಮೇಲೆ ಆಕ್ರಮಣ ಮಾಡಬಹುದು. ಹಾಗಂತ ನನ್ನ ಜೊತೆ ನೀವು ಇದ್ದೀರಿ. ಈಗ ನೀವು ನನ್ನ ಜೊತೆ ಇರುವಾಗ ನೀವು ಆಕ್ರಮಣ ಮಾಡಿದರೆ ನಾಳೆ ದಿವಸ ಪ್ರಶ್ನೆ ಆಗ್ತದೆ, ಹೇಗೆ ಮಾಡಿದ್ರಿ? ಒಪ್ಪಂದ ಉಂಟಲ್ಲ ನಮ್ದು, ನಾವು ಪರಸ್ಪರ ಒಪ್ಪಂದದಲ್ಲಿ ಇರುವಾಗ ಆಕ್ರಮಣ ಹೇಗೆ ಮಾಡಿದ್ದೀರಿ ಅಂತ ಹೇಳುವುದು ಪ್ರಶ್ನೆ ಆದಾಗ ಅದಕ್ಕೊಂದು ಪರಿಹಾರ ಆಗಬೇಕು ಎನ್ನುವ ಹಾಗೆ ಸುಗ್ರೀವನಲ್ಲಿ ಹೇಳಿದಾಗ ಸುಗ್ರೀವ ಅಂಗದನ ಮುಖ ನೋಡ್ತಾನೆ. ಯಾಕೆ? ಒಪ್ಪಂದ ಮಾಡಿದ್ದವನಪ್ಪ ವಾಲಿ. ಹಾಗಾದ್ರೆ ಅದಕ್ಕೊಂದು ಇತ್ಯರ್ಥ ಆಗಬೇಕಿದ್ರೆ ಅದಕ್ಕೆ ಸರಿಯಾದ ಜನ ಯಾರು ಅಂತ ಕೇಳಿದರೆ ಅದು ಅಂಗದನೇ.
ಹಾಗಾಗಿ ಅಂಗದನನ್ನೇ ಕಳುಹಿಸಬೇಕು ಅಂತ ಹೇಳುವಂತಹ ತೀರ್ಮಾನಕ್ಕೆ ಸುಗ್ರೀವ ಬರ್ತಾನೆ. ಎಲ್ಲರೂ ಒಪ್ಪುತ್ತಾರೆ. ಅಂಗದ ಸಂಧಾನಕ್ಕೆ ಅಂತ ಹೋಗ್ತಾನೆ. ಅಲ್ಲಿ ಪ್ರಹಸ್ತನ ಜೊತೆ ಮಾತುಕತೆ ಆಗ್ತದೆ. ಆಸ್ಥಾನಕ್ಕೆ ಹೋಗುವಾಗ ಎಲ್ಲರೂ ಆಶ್ಚರ್ಯದಿಂದ ಕಾಣ್ತಾರೆ. ಆದರೆ ಕೊನೆಗೆ ಬದ್ಧ ಮಂತ್ರಿಯಾದಂತಹ ಪ್ರಹಸ್ತನ ಜೊತೆ ಮಾತಾಡಿ ರಾವಣ ಯಾರು ಅಂತ ಹೇಳುವ ಹಾಗೆ ಅವ ಕೇಳ್ತಾನೆ ಆಸ್ಥಾನದಲ್ಲಿ. ಆಗ ರಾವಣನನ್ನು ಪ್ರಹಸ್ತ ತೋರಿಸ್ತಾನೆ. ರಾವಣನ ಹತ್ರ ಅಂಗದ ಬಹಳ ಛೇಡಿಸಿ ಮಾತಾಡ್ತಾನೆ. ಸೀತೆಯನ್ನು ಕದ್ದು ತಂದವ ನೀನೆಯೋ? ರಾಮ ಬಂದಿದ್ದಾನೆ, ಸೇನಾ ಸಹಿತವಾಗಿ ಬಂದಿದ್ದಾನೆ, ಅವನನ್ನು ಎದುರಿಸಬೇಕಾದದ್ದು ನಿನಗೆ ಕರ್ತವ್ಯ ಆಗ್ತದೆ, ಸೀತೆಯನ್ನು ಬಿಟ್ಟು ಕೊಡ್ತೀಯೋ ಇಲ್ಲವೋ ಅಂತ ಹೇಳಿ ಅವನಲ್ಲಿ ಕೇಳಿದಾಗ ಯಾವ ಕಾರಣಕ್ಕೂ ಸೀತೆಯನ್ನು ಬಿಡುವುದಕ್ಕಾಗಿ ತಂದದ್ದಲ್ಲ, ಬಿಡುವುದೇ ಇಲ್ಲ ಅಂತ ಹೇಳಿಕೊಂಡು ರಾವಣ ವಾದ ಮಾಡ್ತಾನೆ. ಆಗ ಅಲ್ಲಿ ಅಂಗದನಿಗೆ ಅನುಕೂಲ ಆಯಿತು. ಅವ ಅಲ್ಲಿ ಹೇಳ್ತಾನೆ, ಹಾಗಾದರೆ ಅಪ್ಪ ಮಾಡಿದ ಒಪ್ಪಂದವನ್ನು ನಾನು ಮುರಿಯುತ್ತೇನೆ. ಹಳೆಯ ಒಪ್ಪಂದ ನಮ್ಮ ಅಪ್ಪನಿಗೂ ನಿನಗೂ ಆಗಿರಬಹುದು. ಈಗ ನನ್ನ ರಾಜನಾದ ನನ್ನ ಚಿಕ್ಕಪ್ಪನಾದ ಸುಗ್ರೀವ ಮತ್ತು ರಾಮದೇವರಿಗೆ ಒಪ್ಪಂದ ಆಗಿದೆ. ಹಾಗಾಗಿ ಹಳೆಯ ಒಪ್ಪಂದವನ್ನು ಮುರಿಯಲಾಗಿದೆ. ಹೊಸ ಒಪ್ಪಂದದ ಮೂಲಕವಾಗಿ ನಾವು ಮುಂದೆ ಬರ್ತೇವೆ. ಹಾಗಾಗಿ ನಿನ್ನ ಮೇಲೆ ನಾವು ಆಕ್ರಮಣ ಮಾಡುವುದಕ್ಕೆ ಮುಕ್ತರಾಗಿದ್ದೇವೆ. ಇದು ರಾಮನ ದೂರದರ್ಶಿತ್ವ. ನಾಳೆ ಪ್ರಪಂಚ ದೂರಬಾರದು. ಒಪ್ಪಂದ ಒಂದು ಹಾಗೆ ಇರುವಾಗ ಹಿಂದೆ ಮುಂದೆ ಆಲೋಚನೆ ಮಾಡದೆ ರಾಮ ಲಂಕೆಯ ಮೇಲೆ ಅಭಿಯೋಗ ಮಾಡಿದ ಅಂತ ಹೇಳುವ ಅಪವಾದ ಬರಬಾರದು. ಇದು ದೂರದೃಷ್ಟಿ. ಧರ್ಮಮೂರ್ತಿಯಾಗಿ ರಾಮ ರಾಜಕಾರಣದಲ್ಲಿ ತನ್ನ ಮೇಲೆ ಯಾವ ಕಳಂಕವೂ ಬಾರದ ಹಾಗೆ, ಯಾಕಂದ್ರೆ ಇವತ್ತಲ್ಲದಿದ್ರೆ ನಾಳೆ ಅಧಿಕಾರ ವಹಿಸುವವ ರಾಮ. ಅಧಿಕಾರ ಪೀಠವನ್ನು ಏರುವಾಗ ಯಾವುದೇ ರೀತಿಯ ಕಳಂಕ ಇಲ್ಲದೆ ಒಬ್ಬ ರಾಜಕಾರಣಿ ಅಧಿಕಾರವನ್ನು ಮಾಡಬೇಕಾಗಿರುವುದು ಕರ್ತವ್ಯ. ಎಚ್ಚರಿಕೆ ರಾಮನಿಗಿತ್ತು. ಆಮೇಲೆ ಇಲ್ಲ ಸಲ್ಲದ ಏನೇನೋ ಕುಂಟು ನೆವಗಳನ್ನು ಹೇಳ್ತಾ ಈ ಆರೋಪವನ್ನು ನಾನು ನಿರಾಕರಿಸ್ತೇನೆ ಅಂತ ಹೇಳಿದರೆ ಬಂದ ಆರೋಪ ಹೋಗುವುದಿಲ್ಲ. ತಾವು ಶುದ್ಧಾತ್ಮರಾಗಿ ಆಡಳಿತ ಮಾಡಬೇಕಾಗಿರುವುದು ಕರ್ತವ್ಯ. ಆದದ್ದರಿಂದ ರಾಮ ಈ ಆದರ್ಶವನ್ನು ತೋರಿಸುವುದಕ್ಕೆ ಬೇಕಾಗಿ ಈ ವ್ಯವಹಾರ ಜ್ಞಾನವನ್ನೆಲ್ಲಿ ಬಳಸಿದ. ಒಪ್ಪಂದ ಮುರಿಯಿತು. ಅಂಗದ ಹಿಂದೆ ಬಂದ. ಆ ಮೂಲಕವಾಗಿ ರಾವಣ ಮತ್ತು ರಾವಣರ ಜೊತೆಯಲ್ಲಿ ಮತ್ತೇನು ಯುದ್ಧವೇ ಆಗಬೇಕಾದಂತಹ ಸ್ಥಿತಿ ಬಂತು. ಪ್ರಥಮದಲ್ಲಿ ರಾವಣನಿಗೆ ಛತ್ರಭಂಗವನ್ನು ಮಾಡುವುದರ ಮೂಲಕವಾಗಿ ರಾಮ ಒಂದು ದೊಡ್ಡ ಆಘಾತವನ್ನು ಕೊಡ್ತಾನೆ. ಒಂದು ಕಾಲದಲ್ಲಿ ರಾಮನ ಬಹಳ ಪೂರ್ವಿಕನಾದ ಅನರಣ್ಯ ನಾಮಕನಾದಂತಹ ಒಬ್ಬ ಮಹಾವ್ಯಕ್ತಿಯ ವಧೆಯನ್ನು ರಾವಣ ಮಾಡಿರ್ತಾನೆ. ನಾವಿಲ್ಲಿ ಗಮನಿಸಬೇಕಾದದ್ದು ಬಹಳ ಮುಖ್ಯವಾದದ್ದು ಏನು ಅಂತ ಕೇಳಿದರೆ, ರಾವಣ ಎಷ್ಟು ಹಳಬ ಅಂತ. ಎಷ್ಟೋ ತಲೆಮಾರಿನ ಹಿಂದಿನವ. ರಾಮನ ಅಪ್ಪ ದಶರಥ, ದಶರಥನ ಅಪ್ಪ ಅಜ್ಜ, ಹೀಗೆ ಪರಂಪರೆ ಹಿಂದೆ 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 ಹೋದರೆ ಎಷ್ಟೋ ಹಿಂದಿನವ ಒಬ್ಬ ಅನರಣ್ಯ ಅಂತ ಹೇಳುವವನ ತಲೆ ಕಡ್ತಿದ್ದಾನೆ ರಾವಣ. ಹಾಗಾದರೆ ರಾವಣನಿಗೆ ಎಷ್ಟು ಲಕ್ಷ ವರ್ಷ ಆಯಿತು ಅಂತ ಹೇಳಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಅಂತಹ ರಾವಣ ಆ ಕಾಲದಲ್ಲಿ ಆ ಶ್ವೇತಛತ್ರವನ್ನು ಹಿಡ್ಕೊಂಡು ಹೋಗಿದ್ದಾನಂತೆ. ಹಾಗಾದರೆ ಅಂತಹ ಶ್ವೇತಛತ್ರ ಆವತ್ತೇ ಅಪಹರಣವಾದದ್ದು. ಅದನ್ನು ರಾಮನ ಮುಂದೆ ಹಿಡಿದು ಆ ಬೆಳ್ಗೊಡೆಯ ಹಿಂದೆ ನಿಮ್ಮಲ್ಲಿ ಏನಿಲ್ಲ, ನೀವು ಕಾಲ್ನಡಿಗೆಯಲ್ಲಿ ಬಂದಿದ್ದೀರಿ ಅಂತ ಹೇಳುವುದನ್ನು ತೋರಿಸಿ ಹಂಗಿಸುವುದಕ್ಕೆ ತೊಡಗಿದಾಗ ರಾಮ ಬಾಣ ಪ್ರಯೋಗ ಮಾಡಿ ಅವನ ಶ್ವೇತಛತ್ರವನ್ನು ಖಂಡಿಸಿ ಅವನನ್ನು ವಿವಸ್ತ್ರನನ್ನಾಗಿಸಿ ಉಟ್ಟ ಬಟ್ಟೆಯಲ್ಲಿ ಅಂದರೆ ಹುಟ್ಟುಡುಗೆಯಲ್ಲಿ ಅವನನ್ನು ಆಸ್ಥಾನಕ್ಕೆ ಕಳುಹಿಸ್ತಾನೆ. ಇದು ಮೊದಲ ಭಂಗ ರಾವಣನಿಗೆ ಆದದ್ದು. ಆಮೇಲೆ ಬಹಳ ದೀರ್ಘವಾಗಿ ಅಲ್ಲಿ ಯುದ್ಧ ನಡೆಯುತ್ತದೆ. ಎಷ್ಟೋ ಜನ ಕಾಳರಕ್ಕಸರು, ಒಬ್ಬರಿಬ್ಬರಲ್ಲ, ರಾವಣ ಕೂಡ ವ್ಯವಸ್ಥೆ ಮಾಡ್ತಾನೆ. ಅವನ ಮಿತ್ರರಿಗೆಲ್ಲ ಕರೆ ಮಾಡಿ ಯುದ್ಧ ಘಟಿಸಿದೆ ಅಂತ ಆಗುವಾಗ ಬೇಕಾದ ವ್ಯವಸ್ಥೆ ಮಾಡಿಕೊಳ್ಳಿಕ್ಕೆ ರಾವಣನು ಕೂಡ ವ್ಯವಸ್ಥೆ ಮಾಡಿಕೊಳ್ತಾನೆ. ಇಡೀ ಲಂಕೆಯನ್ನು ಕಾಳರಕ್ಕಸರ ಕೂಟ ಅದು ರಕ್ಷಣೆ ಮಾಡುವುದಕ್ಕೆ ಅಂತ ಹೇಳಿ ಅವ ನಿಯೋಜಿಸ್ತಾನೆ. ಇಷ್ಟೆಲ್ಲ ಇರುವಂತಹ ಹೊತ್ತಿನಲ್ಲಿ ಕುಂಭಕರ್ಣ ಅಂತ ಹೇಳುವವ ರಾವಣನ ತಮ್ಮ ಅವ ಮಲಗಿ ನಿದ್ರಿಸ್ತಾ ಇದ್ದ. ಆ ಕುಂಭಕರ್ಣನನ್ನು ಎಬ್ಬಿಸುವಂತಹ ಪ್ರಯತ್ನವೂ ಆಗ್ತದೆ. ಇದೆಲ್ಲ ಆಗ್ತಾ ಇರಬೇಕಿದ್ರೆ ಈ ಲಂಕೆಯ ರಾಮರಾವಣರ ಯುದ್ಧ ನ ಭೂತೋ ನ ಭವಿಷ್ಯತಿ ಎನ್ನುವ ಹಾಗೆ ಅತ್ಯಂತ ಘೋರವಾಗಿ ಸಾಗ್ತದೆ. ಮಹೋದರ, ಮಕರಾಕ್ಷ, ಅದೇ ರೀತಿಯಲ್ಲಿ ಕುಂಭಕರ್ಣ, ರಾವಣನ ಮಗನಾದಂತಹ ಅತಿಕಾಯ, ನರಾಂತಕ, ದೇವಾಂತಕ, ಒಬ್ಬರಲ್ಲ ಇಬ್ಬರಲ್ಲ ಎಷ್ಟೋ ಮಂದಿ ರಾಕ್ಷಸ ವೀರರು ರಾವಣನ ಸೇನೆಯಲ್ಲಿದ್ದವರು ಒಬ್ಬೊಬ್ಬರು ಬಂದು ಯುದ್ಧ ಮಾಡಿ ಯುದ್ಧ ಭೂಮಿಯಲ್ಲಿ ಅಳಿದು ಹೋಗುವಂತಹ ಸ್ಥಿತಿ ಬಂತು. ಬಹಳ ಮುಖ್ಯವಾಗಿ
ನರಾಂತಕ ದೇವಾಂತಕರು ಅಂತ ಹೇಳಿದರೆ, ನರನೇ ಯಾವನಿಗೆ ಅಂತಕನು ಅವನೇ ನರಾಂತಕ, ದೇವನೇ ಯಾವನಿಗೆ ಅಂತಕನು ಅವನೇ ದೇವಾಂತಕ. ಇಂತಹ ವಿಶೇಷ ವರಬಲವನ್ನು ಹೊಂದಿದಂತಹ ರಾವಣನ ಇಬ್ಬರು ಮಕ್ಕಳು ಕೂಡ ಹನುಮಂತ ಮತ್ತು ಅಂಗದನ ಕೈಯಲ್ಲಿ ಸಾಯ್ತಾರೆ ಅಂತಾದರೆ, ರಾವಣನಿಗೆ ನಿಧಾನವಾಗಿ ಬುದ್ಧಿ ಒಂದು ರೀತಿಯಲ್ಲಿ ಅಲುಗಾಡುವುದಕ್ಕೆ ತೊಡಗಿತು. ಯಾಕಂದರೆ ದೇವರೂ ಆಗುವ ಮನುಷ್ಯರೂ ಆಗುವ ಸಾಮರ್ಥ್ಯ ಇದ್ದವರಿಗೆ ಮಾತ್ರ ಇವರನ್ನೆಲ್ಲ ಕೊಲ್ಲುವುದಕ್ಕೆ ಸಾಧ್ಯವಾದದ್ದು. ಕುಂಭಕರ್ಣನ ಮರಣ ಆದಾಗಲೂ ರಾವಣನಿಗೆ ದೊಡ್ಡ ಹೊಡೆತ ಆಗ್ತದೆ. ವಿಶೇಷ ಏನು ಅಂತ ಕೇಳಿದರೆ, ಕುಂಭಕರ್ಣನೂ ಕೂಡ ಬುದ್ಧಿ ಹೇಳ್ತಾನೆ, ನೀನು ಮಾಡಿದ್ದು ಸರಿ ಅಂತ ಹೇಳಿ ಕುಂಭಕರ್ಣನು ಒಪ್ಪುವುದಿಲ್ಲ. ಆದರೆ ರಾಷ್ಟ್ರದ ಹಿತ ಅಂತ ಬರುವಾಗ ಸರಿಯೋ ತಪ್ಪು, ನಾವು ರಾಷ್ಟ್ರ ನಾಯಕನಿಗೆ ಬೆಂಬಲ ಕೊಡಬೇಕಾದದ್ದು ಮುಖ್ಯ ಅಂತ ಹೇಳಿ ಅವ ಯುದ್ಧಕ್ಕೆ ಬಂದದ್ದು. ಅದೇ ರೀತಿಯಲ್ಲಿ ಅತಿಕಾಯ, ರಾವಣನ ಹೆಂಡತಿ ಧಾನ್ಯಮಾಲಿನಿಯ ಮಗನಾದಂತಹ ಅತಿಕಾಯ, ಅವ ಹುಟ್ಟು ವೈಷ್ಣವ. ಅವ ಕೂಡ ರಾವಣನಿಗೆ ಸಾಕಷ್ಟು ಬುದ್ಧಿ ಹೇಳ್ತಾನೆ. ರಾಮ ಯಾರು ಅಂತ ಹೇಳುವುದನ್ನು ನೀನು ತಿಳ್ಕೊಂಡಿದ್ದಿ, ರಾಮ ಸಾಮಾನ್ಯನಲ್ಲ, ಸೀತೆ ಲಕ್ಷ್ಮಿ, ರಾಮ ನಾರಾಯಣ, ಹೀಗೆಲ್ಲ ಬುದ್ಧಿವಾದ ಮಾತಾಡಿದಾಗ ರಾವಣ ಅವನನ್ನೂ ಕೂಡ ಬಾಯಿ ಮುಚ್ಚಿಸ್ತಾನೆ. ನನಗೆಲ್ಲ ಗೊತ್ತಿದೆ, ಕ್ಷೀರಸಾಗರದ ಆಳ ಎಷ್ಟು, ಕೈಲಾಸ ಪರ್ವತದ ಎತ್ತರ ಎಷ್ಟು, ಇದನ್ನೆಲ್ಲ ನೋಡಿದವ ನಾನು. ನಿಮಗೆಲ್ಲಿಯಾದರೂ ಕ್ಷೀರಸಾಗರದ ಒಂದು ವಿಳಾಸ ಗೊತ್ತುಂಟ ಅಂತ ಕೇಳಿದರೆ ನೀವು ಆಕಾಶ ನೋಡಬೇಕು, ನಾನು ನೋಡಿದವ, ನೀನು ನನಗೆ ಬುದ್ಧಿ ಹೇಳುವ ಅಗತ್ಯ ಇಲ್ಲ. ಹಾಗಾದರೆ ನೀವು ಹೋಗಿ ಯುದ್ಧ ಮಾಡುವುದಿದ್ರೆ, ದೇಶಕ್ಕೆ ಬೇಕಾಗಿ ಯುದ್ಧ ಮಾಡುವುದಿದ್ರೆ ಮಾಡಿ. ಶತ್ರು ರಾಷ್ಟ್ರವೊಂದು ನಮ್ಮ ಮೇಲೆ ಅಭಿಯೋಗ ಮಾಡಿದಾಗ ಯಾವ ಒಬ್ಬ ವೀರನು, ದೇಶದ ಯೋಧನು ಕೂಡ ದೇಶಕ್ಕಾಗಿ ಹೋರಾಟ ಮಾಡುವುದಿಲ್ವೋ ಅವ ಯಾವ ಕಾರಣಕ್ಕೂ ಹೆಮ್ಮೇಡಿ ಅಂತ ಹೇಳಿ ರಾವಣ ಛೇಡಿಸುವಾಗ ಉಪಾಯ ಇಲ್ಲದೆ ಅತಿಕಾಯ ಬರ್ತಾನೆ. ಅತಿಕಾಯನನ್ನು ಲಕ್ಷ್ಮಣ ಕೊಲ್ಲುತ್ತಾನೆ. ರಾವಣನ ಮಗನಾದಂತಹ ಮೇಘನಾದ ಮಹಾಯುದ್ಧವನ್ನು ಮಾಡ್ತಾನೆ. ಯಾರ ಯುದ್ಧಕ್ಕಿಂತಲೂ ಅತ್ಯಂತ ಘೋರವಾದ ಯುದ್ಧ ಮಾಡಿದವ. ಇಡೀ ರಾಮಾಯಣದಲ್ಲಿ ಈ ಒಂದು ಯುದ್ಧಕಾಂಡ ಅಂತ ಹೇಳುವುದು ಇಡೀ ರಾಮಾಯಣದ ಬಹಳ ದೀರ್ಘವಾದ ಭಾಗ. ಅದು ಉಳಿದ ಕಾಂಡಗಳ ಒಂದು ಅರ್ಧಾಂಶದಷ್ಟು ಈ ಯುದ್ಧಕಾಂಡದಲ್ಲಿ ವರ್ಣನೆ ಇರುವುದು. ಯಾಕಂದರೆ ಇಡೀ ರಾಮಾಯಣ ನಾವು ನೋಡುವಾಗ ಬಹಳ ಮುಖ್ಯವಾಗಿ ನೋಡಬೇಕಾದದ್ದು, ರಾಮ ಎಷ್ಟು ಸಾವಿರ ವರ್ಷ, 10,000 ವರ್ಷ ಆಳ್ವಿಕೆ ಮಾಡಿದ್ದಾನೆ. ಆದರೆ ರಾಮಾಯಣದ ಕಥೆ ನಮಗೆ ಬರುವುದು ರಾವಣನ ಜೊತೆ ಯುದ್ಧ ಮಾಡುವುದು, ಸೀತೆಯನ್ನು ರಾವಣ ಅಪಹಾರ ಮಾಡುವುದು, ಇದನ್ನೇ ನಾವು ನೋಡಿಕೊಂಡು ಬಂದದ್ದು. ಅದನ್ನು ಹೊರತಾಗಿ ರಾಮ 10,000 ವರ್ಷ ಆಡಳಿತ ಮಾಡಿದ್ದಾನೆ. ಹಾಗಾದರೆ ರಾಮಾಯಣದಲ್ಲಿ ಪ್ರಧಾನವಾದ ಭಾಗ ಇದಾದದ್ದರಿಂದ ಯುದ್ಧಕಾಂಡಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ವಾಲ್ಮೀಕಿ ಮಹರ್ಷಿಗಳದನ್ನು ವಿಸ್ತಾರವಾಗಿ ಬರೀತಾ ಹೋಗಿದ್ದಾರೆ. ವಾಲ್ಮೀಕಿ ಮಹರ್ಷಿಗಳ ಯುದ್ಧಕಾಂಡದಲ್ಲಿ ನಾವು ನೋಡುವಾಗ ಇಂದ್ರಜಿತುವಿನ ಯುದ್ಧ ಒಂದು ಮಹಾ ಘೋರ ಸಂಗ್ರಾಮವೇ ಆಗಿದೆ. ಒಂದಲ್ಲ ಎರಡಲ್ಲ, 3 ಬಾರಿ ಇಂದ್ರಜಿತು ರಾಮ ಲಕ್ಷ್ಮಣರನ್ನು ದೆಸೆಗಿಡಿಸುವ ಪ್ರಯತ್ನವನ್ನೇ ಮಾಡ್ತಾನೆ. ಒಮ್ಮೆ ನಾಗಾಸ್ತ್ರ ಪ್ರಯೋಗವನ್ನು ಮಾಡಿ ನಾಗಗಳ ಮೂಲಕವಾಗಿ ಇಡೀ ಕಪಿಸೇನೆಯನ್ನು ಬಂಧಿಸ್ತಾನೆ. ಎಲ್ಲಿವರೆಗೆ ಅಂತ ಕೇಳಿದರೆ ರಾಮ ಲಕ್ಷ್ಮಣರು ಕೂಡ ಉಸಿರುಗಟ್ಟುವ ಹಾಗೆ ಅವರನ್ನು ಮಡುಹಿ ನಾನು ಜಯಿಸಿದೆ ಅಂತ ಹೇಳಿಕೊಂಡು ತಂದೆಗೆ ಸುದ್ದಿ ಕೊಡ್ಲಿಕ್ಕೆ ಅಂತ ಅವ ಹೋಗ್ತಾನೆ. ಆದರೆ ಗರುಡನ ಮೂಲಕವಾಗಿ ಆ ಗರುಡ ಮಂತ್ರ ಎನ್ನುವುದು ಜಪಿಸಲ್ಪಟ್ಟು ಆಮೇಲೆ ಸುಷೇನ ಅಂತ ಹೇಳುವಂತಹ ಒಬ್ಬ ವೈದ್ಯ ಮಹಾಶಯನ ಮೂಲಕವಾಗಿ ದ್ರೋಣಾಚಲದಿಂದ ದಿವ್ಯವಾದ ಸಂಜೀವನದ ಮೂಲಿಕೆಯನ್ನು ತಂದು ರಾಮ ಲಕ್ಷ್ಮಣರನ್ನು ಮತ್ತೆ ಬದುಕುವಂತಹ ವ್ಯವಸ್ಥೆಗೆ ಒಳಪಡಿಸಿದ್ದರಿಂದ ಮತ್ತೆ ರಾಮ ಲಕ್ಷ್ಮಣರು ಎದ್ದು ನಿಂತು ಇಂದ್ರಜಿತುವಿನ ಜೊತೆ ಹೋರಾಟವನ್ನು ಮಾಡುವುದಕ್ಕೆ ಮುಂದಾಗ್ತಾರೆ. ಆದರೆ ಯಾವಾಗ ಯುದ್ಧ ಸಾಗಿ 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 ಆಮೇಲೆ ಮಕರಾಕ್ಷ ಅಳೀತಾನೋ ಆವಾಗ ರಾವಣನ ಒಂದು ಜಂಘಾಬಲವೇ ಉಡುಗಿ ಹೋಗುವಂತಹ ಸ್ಥಿತಿ ಬರ್ತದೆ. ರಾವಣನ ಜಂಘಾಬಲ ಉಡುಗುವಂತಹ ಸ್ಥಿತಿ ಬರುವಾಗ ಇಂದ್ರಜಿತುವೇ ಕೊನೆಗೆ ಯುದ್ಧಕ್ಕೆ ಬರಬೇಕಾಗಿ ಬರ್ತದೆ. ಇಂದ್ರಜಿತು ಅಂತ ಹೇಳಿದರೆ ಅವ ಮಾಯಾ ಯುದ್ಧದಲ್ಲಿ ಮಹಾನಿಪುಣ. ಅವನಿಗೆ ಹೆಸರು ಮೇಘನಾದ ಅಂತ ಇದ್ದದ್ದು. ಅವ ಹುಟ್ಟುವಾಗ ಅವನ ಹೆಸರು ಮೇಘನಾದ, ಅಂದರೆ ಸಿಡಿಲಿನ ಆರ್ಭಟೆಯನ್ನು ಹೊತ್ತು ಅವ ಹುಟ್ಟುವಾಗಲೇ ಅವನ ಲಕ್ಷಣ ತೋರಿಸಿದ್ದಾನಂತೆ. ಹಾಗಾಗಿ ಅವನಿಗೆ ಮೇಘನಾದ ಅಂತ ಹೇಳುವ ಹೆಸರು. ಆದರೆ ಅವ ಇಂದ್ರನನ್ನು ಎದುರಿಸಿ ಇಂದ್ರನನ್ನು ಗೆದ್ದದ್ದರಿಂದ ಅವನಿಗೆ ಇಂದ್ರಜಿತು ಅಂತ ಹೇಳುವ ಹೆಸರು ಬಂತು. ರಾವಣ ಲೋಕಲೋಕಗಳ ಮೇಲೆ ದಾಳಿಯನ್ನು ಮಾಡುವಂತಹ ಹೊತ್ತಿಗೆ ದೇವಲೋಕಕ್ಕೂ ದಾಳಿ ಮಾಡುವುದಕ್ಕೂ ಹೋಗಿದ್ದ. ದೇವಲೋಕದಲ್ಲಿ ದಾಳಿ ಮಾಡುವಾಗ ಇಂದ್ರನ ಎದುರಿನಲ್ಲಿ ರಾವಣ ಸೋಲ್ತಾನೆ. ಇಂದ್ರನ ಎದುರು ಏನು ಮಾಡಲಿಕ್ಕೂ ಸಾಧ್ಯ ಆಗದೆ ಇದ್ದಾಗ ಇಂದ್ರಜಿತು ಬಂದದ್ದಾಗ ಮೇಘನಾದ ಬಂದದ್ದು ಮಾತ್ರ ಅಲ್ಲ, ಕಟ್ಟಿದಂತಹ ತಂದೆಯನ್ನು
ಬಂಧನದಿಂದ ಸೆರೆ ಬಿಡಿಸಿ ಆ ಇಂದ್ರನನ್ನು ರಾವಣನ ಮಗ ಇಂದ್ರಜಿತ್ತು ಸೋಲಿಸ್ತಾನೆ. ಆವಾಗ ಅವನಿಗೆ ಬಂದ ಬಿರುದದು. ಇಂದ್ರನನ್ನು ಜಯಿಸಿದವನಾದದ್ದರಿಂದ ಅವ ಇಂದ್ರಜಿತು. ಅಂತಹ ಇಂದ್ರಜಿತುವಿನ ಮೇಲೆ ರಾವಣನಿಗೆ ಅತೀವವಾದಂತಹ ವಿಶ್ವಾಸ ಇತ್ತು. ಅಣಿಮ, ಲಗಿಮ, ಮಹಿಮ ಇಂತಹ ಒಂದು ಅಷ್ಟಸಿದ್ಧಿಗಳನ್ನು ಅವ ಬಲ್ಲವನಾದದ್ದರಿಂದ ಮಾಯಾಯುದ್ಧವನ್ನು ಮಾಡುವುದಕ್ಕೂ ಅವನಿಗೆ ಸಾಮರ್ಥ್ಯ ಇತ್ತು. ಮಕರಾಕ್ಷ ಅಳಿದಂತಹ ಸುದ್ದಿಯನ್ನು ಕೇಳಿದ ಆ ಕ್ಷಣದಲ್ಲಿ ರಾವಣ ಕುಸಿದು ಕೂತಂತಹ ಸಂದರ್ಭದಲ್ಲಿ ಅವ ಬಂದು ಹೇಳ್ತಾನೆ, ಯಾವ ಕಾರಣಕ್ಕೂ ನೀವು ಚಿಂತೆ ಮಾಡಬೇಡಿ, ಇವತ್ತಿನ ಯುದ್ಧದಲ್ಲಿ ನಾನು ಸೋತು ಹಿಂದೆ ಬಂದೆ ಅಂತ ಆದರೆ ನನಗೆ ಒಳ ಪ್ರವೇಶ ಮಾಡುವುದಕ್ಕೆ ಬಿಡಬೇಡಿ. ನಾನು ಇವತ್ತು ಸೋತು ಬಂದೆ ಅಂತ ಆದರೆ ರಾವಣ ಮಂಡೋದರಿಯರಿಗೆ ನಾನು ಮಗ ಅಲ್ಲ. ಹೀಗೆಲ್ಲ ಪ್ರತಿಜ್ಞೆಯನ್ನು ಮಾಡಿ ಇಂದ್ರಜಿತು ಆಕಾಶದಲ್ಲಿ ಮೋಡಗಳ ಮರೆಯಲ್ಲಿ ನಿಂತು ಬಾಣಪ್ರಯೋಗವನ್ನು ಮಾಡಿ ರಾಮನ ಸೇನೆಯನ್ನು ಕೆಡಹಿ ಹಾಕ್ತಾನೆ. ಆದರೆ ರಾಮದೇವರಿಗೆ ಇದೆಲ್ಲ ಗೊತ್ತಾಗ್ತದೆ. ರಾಮದೇವರು ಯಾವ ದಿವ್ಯವಾದಂತಹ ಶಬ್ದವೇದಿ ಎನ್ನುವಂತಹ ಶರವನ್ನು ಪ್ರಯೋಗಿಸಿ ಮೋಡದ ಮರೆಯಲ್ಲಿದ್ದಂತಹ ಇಂದ್ರಜಿತುವನ್ನು ತಂದು ಎದುರು ನಿಲ್ಲಿಸ್ತಾರೆ. ಇಂದ್ರಜಿತು ಒಮ್ಮೆ ರಾಮನ ಎದುರಿನಿಂದ ಪಲಾಯನ ಮಾಡಿ ಹನುಮಂತನಿಗೆ ತಾಗುವುದಕ್ಕೆ ಹೋಗ್ತಾನೆ. ಹನುಮಂತನ ಮೂಲಕವಾಗಿ ಏನು ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಆಗುವಾಗ ಇವರನ್ನು ಮೋಸದಿಂದ ಏನಾದರೂ ಮಾಡಿ ಗೆಲ್ಲಬೇಕು ಅಂತ ಹೇಳುವ ಪ್ರಯತ್ನಕ್ಕೆ ಬರ್ತಾನೆ. ಸೀತೆಯ ಪ್ರತಿರೂಪವನ್ನು ಮಾಯಾ ಸೀತೆಯನ್ನು ನಿರ್ಮಾಣ ಮಾಡ್ತಾನೆ. ಮಾಯಾ ಸೀತೆಯ ಕಬರಿಯನ್ನು ಕೈಯಲ್ಲಿ ಹಿಡಿದು ಕತ್ತಿಯನ್ನು ಕೊರಳಿಗಿಕ್ಕಿ ಸೀತೆಯನ್ನು ಕಡಿಯುತ್ತೇನೆ ಅಂತ ಹೇಳುವ ಭ್ರಮಾಜಾಲವನ್ನು ಹನುಮಂತನ ಎದುರಿಗೆ ಮಾಡಿ ಅವನನ್ನು ದಿಗ್ಮೂಢನಾಗಿಸುವಂತಹ ಪ್ರಯತ್ನ ಮಾಡ್ತಾನೆ. ಹನುಮಂತ ಎಷ್ಟು ಕೇಳಿದರೂ ಏನು ಮಾಡಿದರೂ ಅವ ಬಿಡುವುದೇ ಇಲ್ಲ. ಕೊನೆಗೆ ಸೀತೆಯ ತಲೆಯನ್ನೇ ಕಡಿದು ಬಿಡ್ತಾನೆ. ಅದು ಮಾಯಾ ಸೀತೆಯ ತಲೆ. ಕಡಿದ ಪರಿಣಾಮ ಏನಾಗ್ತದೆ, ಹನುಮಂತ ನಿಶ್ಚೇಷ್ಟಿತನಾಗ್ತಾನೆ. ಅಷ್ಟು ಹೊತ್ತಾಗುವಾಗ ಜಾಂಬವರು ಬರ್ತಾರೆ. ಆ ಕಳೇಬರವನ್ನು ಹೊತ್ತು ರಾಮನ ಮುಂದೆ ಹೋಗ್ತಾರೆ. ನರನಾಟಕವನ್ನು ರಾಮನೂ ಕೂಡ ಆಡ್ತಾನೆ. ಸೀತೆ ಸಾಯುವವಳಲ್ಲ ಅಂತ ಗೊತ್ತಿದ್ರು ಸೀತೆ ಸತ್ಲು ಅಂತ ಹೇಳುವ ಭ್ರಮೆಯಿಂದ ಕೂಗುವಾಗ ಸತ್ಯ ದರ್ಶನವನ್ನು ವಿಭೀಷಣ ಮಾಡ್ತಾನೆ. ನಮ್ಮವರ ಮಾಯೆ ಏನು ಅಂತ ನನಗೊತ್ತುಂಟು, ಇದು ಏನು ಅಂತ ನೋಡು ಅಂತ ಹೇಳಿ ಆ ಮಾಯಾ ಸೀತೆಯನ್ನು ಮುಟ್ಟಿದಾಗ ಅದು ಕರ್ಪೂರ ಕರಗಿದ ಹಾಗೆ ಕರಗಿ ಹೋಗ್ತದೆ. ಮಾಯಾ ಭ್ರಮೆಯಿಂದ ವಿಭೀಷಣ ಆ ರಾಮನನ್ನು ಹೊರ ತರಿಸಿದಂತಹ ಕಾಲಕ್ಕೆ ಮತ್ತೆ ಕಪಿಗಳು ಅತ್ಯಂತ ಉಲ್ಲಾಸದಿಂದ ಯುದ್ಧಕ್ಕಾಗಿ ತೊಡಗುತ್ತಾರೆ. ಹೀಗೆ ಕಪಿಗಳು ಯುದ್ಧಕ್ಕೆ ತೊಡಗುವಂತಹ ಸಂದರ್ಭದಲ್ಲಿ ಇಂದ್ರಜಿತು ಬೇರೆ ದಾರಿ ಕಾಣದೆ ಮಾರಣಾಧ್ವರಕ್ಕೆ ತೊಡಗುತ್ತಾನೆ. ಇದು ರಾಕ್ಷಸರದ್ದಾದಂತಹ ಒಂದು ಬಗೆ. ಇನ್ನೊಬ್ಬರನ್ನು ಕೊಲ್ಲಬೇಕು ಅಂತ ಇದ್ದರೆ ಯಾವ ದಾರಿಯನ್ನಾದರೂ ಹಿಡಿಯುವುದಕ್ಕೆ ಅವರು ಮುಂದಾಗ್ತಾರೆ. ಮಾರಣಾಧ್ವರ ಅಂತ ಹೇಳಿದರೆ ಬೇರೇನಲ್ಲ, ಅದು ಮಾಟ ಮಾಡಿ ಕೊಲ್ಲುವುದು. ಮೂಳನಿಕುಂಭಿಳೆ ಎಂದು ಕರೆಯಲ್ಪಡುವ ಲಂಕೆಯಲ್ಲಿರುವಂತಹ ಒಂದು ಅತ್ಯಂತ ಗುಪ್ತವಾದ ಪಾತಾಳಕ್ಕೆ ಒಂದು ಸಂಧಿಸುವಂತಹ ಒಂದು ಜಾಗ ಅದು. ಈಗ ಭಯೋತ್ಪಾದಕರು ಮಾಡುವ ಕೆಲಸದ ಹಾಗೆ ಕೆಲವು ಆಯಕಟ್ಟಿನ ಜಾಗದಲ್ಲಿ ಅವರು ಇರ್ತಾರೆ, ಅವರ ಕೆಲಸ ಮಾಡ್ತಾ. ಅದೇ ಒಂದು ಬುದ್ಧಿ ಆ ರಾವಣನಿಗೆ ಮತ್ತು ರಾವಣನ ಮಗನಿಗೆ ಇಬ್ಬರಿಗೂ ಇತ್ತು. ಈ ಮಾರಣಾಧ್ವರವನ್ನು ಮಾಡಿ ಅದಕ್ಕೆ ಕುರಿ, ಕೋಳಿ, ಕೋಣ, ಹಂದಿ ಇಂತಹ ಪ್ರಾಣಿಗಳನ್ನು ಬಲಿ ಕೊಡುವುದರ ಮೂಲಕ ವಿಷಜ್ವಾಲೆಯನ್ನು ಸೃಷ್ಟಿಸಿ ಶತ್ರು ಪಕ್ಷವನ್ನು ನಾಶಪಡಿಸುವಂತಹ ಮಾರಣಾಧ್ವರಕ್ಕೆ ಮುಂದಾಗ್ತಾನೆ. ಈ ಮಾರಣಾಧ್ವರವನ್ನು ಮಾಡಿದರ ಪರಿಣಾಮ ಕಪಿಸೇನೆಯೆಲ್ಲ ಹಾಳಾಗಿ ಅದು ಸ್ಮೃತಿ ತಪ್ಪಿ ಬೀಳುತ್ತದೆ. ಇದನ್ನು ನೋಡಿದಾಗ ಇದು ಯಾಕೆ ಹೀಗೆ ಅಂತ ಹೇಳುವ ಪ್ರಶ್ನೆ ರಾಮನಿಗೆ ಬಂದಾಗ ವಿಭೀಷಣ ಹೇಳ್ತಾನೆ, ಇದು ಇಂದ್ರಜಿತುವಿನ ಮಾಯೆ. ಇದು ಎಲ್ಲಿ ಆಗ್ತದೆ ಅಂತ ನನಗೊತ್ತುಂಟು, ಆದರೆ ಅವನನ್ನು ಕೊಲ್ಲುವುದು ಮಾತ್ರ ಅಷ್ಟು ಸುಲಭ ಸಾಧ್ಯವಾದ ಕೆಲಸ ಅಲ್ಲ. ಆಗ ರಾಮದೇವರು ಕೇಳ್ತಾನೆ, ಯಾಕೆ ಹಾಗಾದ್ರೆ ಇಷ್ಟು ಮಂದಿಯನ್ನು ನಾವು ಕೊಂದಿದ್ದೇವೆ ರಾವಣನ ಪಕ್ಷದಲ್ಲಿದ್ದವರನ್ನು, ಹಾಗಾದ್ರೆ ಇಂದ್ರಜಿತುವನ್ನು ಕೊಲ್ಲುವುದಕ್ಕೆ ಸಾಧ್ಯ ಇಲ್ಲ ಅಂತ ನೀನು ಹೇಳಬೇಕಿದ್ರೆ ಇದರ ಹಿನ್ನೆಲೆ ಏನು, ಇದಕ್ಕೆ ಕಾರಣ ಏನು? ಆಗ ವಿಭೀಷಣ ಹೇಳ್ತಾನೆ, ಆಹಾರ, ನಿದ್ರೆ, ಭಯ, ಮೈಥುನ ಈ 4 ಎಲ್ಲ ಜೀವಿಗಳಿಗೂ ಇದ್ದದ್ದೇ. ಆಹಾರವನ್ನು ಉಣ್ಣದೆ ನಮಗೆ ಬದುಕುವುದಕ್ಕೆ ಸಾಧ್ಯವೇ ಇಲ್ಲ. ನಿದ್ರೆಯನ್ನು ಮಾಡದೆ ಯಾವ ಕಾರಣಕ್ಕೂ ಬದುಕುವುದಕ್ಕೆ ನಮಗೆ ಸಾಧ್ಯ ಇಲ್ಲ. ಹೆದರಿಕೆ ಇಲ್ಲದೆ ಇದ್ದ ಮನುಷ್ಯನೇ ಇಲ್ಲ. ಗಂಡು ಹೆಣ್ಣಿನ ಸಂಸರ್ಗ ಇಲ್ಲದೆ ಈ ಪ್ರಪಂಚದ ಬೆಳವಣಿಗೆಯೇ ಇಲ್ಲ.
ಹಾಗಾದರೆ ಆಹಾರ, ನಿದ್ರಾ, ಭಯಮೈಥುನ ಎನ್ನುವ ಈ 4 ಸ್ವಾಭಾವಿಕ ಪ್ರವೃತ್ತಿಗಳಲ್ಲಿ 12 ವರ್ಷ ಆಹಾರ ಬಿಡಬೇಕು, ನಿದ್ರೆ ಬಿಡಬೇಕು, ಅದೇ ರೀತಿಯಲ್ಲಿ ಕಾಮಿನಿ ಸಂಘವನ್ನು ಬಿಡಬೇಕು, ಹೆಂಡತಿಯ ಜೊತೆ ಇರಬಾರದು. ಇಷ್ಟು ದೀರ್ಘ ಸಮಯ ಯಾರಾದರೂ ಇದ್ದರೆ ಅಂಥವರಿಗೆ ಮಾತ್ರ ಇಂದ್ರಜಿತುವನ್ನು ಕೊಲ್ಲುವುದಕ್ಕೆ ಸಾಧ್ಯ ಆಗ್ತದೆ. ವಿಭೀಷಣ ಹತಾಶೆಯ ಮುಖದಿಂದ ರಾವಣನನ್ನು ನೋಡ್ತಾನೆ. ಇಂದ್ರಜಿತುವಿನ ಜೊತೆ ಹೋರಾಟ ಮಾಡಲಿಕ್ಕೆ ಉಳಿದ ರಾಕ್ಷಸರ ಜೊತೆ ಹೋರಾಟ ಮಾಡಿದ ಹಾಗಲ್ಲ, ಅಂಥವರು ಯಾರಿದ್ದಾರೆ ನಿನ್ನಲ್ಲಿ? ಆಗ ಲಕ್ಷ್ಮಣ ಬಂದು ಸಮಾಧಾನ ಹೇಳ್ತಾನೆ. ಆಗ್ತದೋ ಬಿಡ್ತದೋ ಅದು ಪ್ರಶ್ನೆ ಅಲ್ಲ, ನಾವು ಇವತ್ತು ಬದುಕಿದ್ರೆ ಅಲ್ವ ನಾಳೆ, ಇವತ್ತವನ ಮಾರಣಾತುರವನ್ನು ನಿಲ್ಲಿಸದೇ ಇದ್ರೆ ನಮಗೆ ಬೇರೆ ದಾರಿ ಇಲ್ಲ. ಹಾಗಾಗಿ ನನಗೆ ಆಜ್ಞೆ ಮಾಡು, ನಿನ್ನ ಅನುಗ್ರಹ ಇರಲಿ, ನಾವು ಜಯಿಸ್ತೇವೆ, ಧರ್ಮ ಇದ್ರೆ ನಾವು ಜಯಿಸ್ತೇವೆ. ಗತ್ಯಂತರ ಇಲ್ಲದೆ ರಾಮದೇವರು ಲಕ್ಷ್ಮಣನಿಗೆ ಅಸ್ತು ಮುದ್ರೆಯನ್ನು ಕೊಡ್ತಾರೆ. ಆದೀತು ಅಂತ ಹೇಳಿ ಲಕ್ಷ್ಮಣನನ್ನು ಕಳುಹಿಸಿಕೊಡ್ತಾರೆ. ಅವನ ಜೊತೆಯಲ್ಲಿ ವಿಭೀಷಣನು ಬರ್ತಾನೆ, ಉಳಿದ ಕಪಿಸೇನೆಯು ಹೋಗ್ತದೆ. ಮೂಲನಿಕುಂಬಿಳೆಗೆ ವಿಭೀಷಣ ದಾರಿ ತೋರಿಸ್ತಾನೆ. ಅಲ್ಲಿ ಹೋಗುವಾಗ ಆ ದೇವಿಯ ಮುಂದೆ ಪದ್ಮಾಸನವನ್ನು ಬಲಿದು ಇಂದ್ರಜಿತು ಘೋರವಾದಂತಹ ತಪಸ್ಸಿನಲ್ಲಿ ನಿರತನಾಗಿದ್ದಾನೆ. ಒಂದು ಕಡೆಯಲ್ಲಿ ಬಲಿಯಾಗ್ತಾ ಉಂಟು, ವಿಷಜ್ವಾಲೆ ಏಳ್ತಾ ಉಂಟು, ಇನ್ನೊಂದು ಕಡೆಯಿಂದ ಇವನದ್ದಾದಂತಹ ಅಭಿಚಾರಿಕ ತಂತ್ರ ಪ್ರಯೋಗಕ್ಕೆ ಧ್ಯಾನ ಮನಸ್ಕನಾಗಿ ಇಂದ್ರಜಿತು ಕೂತಿದ್ದಾನೆ. ಲಕ್ಷ್ಮಣನ ಪಿತ್ತ ನೆತ್ತಿಗೆ ಇರ್ತದೆ. ಅವನಿಗೆ ಕಪಾಲಕ್ಕೆ ತುಳಿಯುತ್ತಾನೆ ಕಾಲಿನಿಂದ. ಯಜ್ಞದಲ್ಲಿ ಕೂತವರಿಗೆ ತುಳಿಯುವ ಕ್ರಮ ಇಲ್ಲ, ಆದರೆ ಇನ್ನೊಬ್ಬರನ್ನು ಹಾಳು ಮಾಡುವುದಕ್ಕಾಗಿ ಮಾಡುವ ಈ ಮಾರಣದಲ್ಲಿ ಕೂತವನನ್ನು ಒದ್ರೆ ಯಾವ ಪಾಪವೂ ಇಲ್ಲ ಅಂತ ಹೇಳುವಂತಹ ಪ್ರಜ್ಞೆಯಿಂದ ಲಕ್ಷ್ಮಣ ಇಂದ್ರಜಿತುವಿನ ಕಪಾಲಕ್ಕೆ ತುಳಿಯುತ್ತಾನೆ. ಎದ್ದಂತಹ ಇಂದ್ರಜಿತು ಯುದ್ಧಕ್ಕೆ ಬರ್ತಾನೆ. ಘೋರವಾದಂತಹ ಯುದ್ಧವಾಗ್ತದೆ. ಯಾರಿಗೂ ಸಾಧ್ಯವಾಗದೇ ಇದ್ದಂತಹ ಘೋರವಾದ ಯುದ್ಧವನ್ನು, ಇದುವರೆಗೆ ಇಂದ್ರಜಿತು ಎದುರಿಸದೇ ಇದ್ದಂತಹ ಯುದ್ಧವನ್ನು ಲಕ್ಷ್ಮಣ ಕೊಡ್ತಾನೆ. ಎಂಥವರಿಗೂ ಕೂಡ ಒಂದಲ್ಲ ಒಂದು ದಿವಸ ಸತ್ಯಪ್ರಜ್ಞೆ ಬರ್ತದೆ. ನಮ್ಮನ್ನು ಎದುರಿಸುವವರು ಯಾರೂ ಇಲ್ಲ, ನಾವು ಆಡಿದ್ದೇ ಮಾತು, ನಾವು ಮಾಡಿದ್ದೇ ಕೃತ್ಯ. ಆದರೆ ಒಂದು ದಿವಸ ನಾ ಮೇಲಿನವನು ಬಲು ದೊಡ್ಡವನು ಅಂತ ಹೇಳಿ ಮೆರೆದಾಡಿದ್ದು ಹೆಚ್ಚಾಯಿತು, ನಮಗಿಂತ ಮಿಗಿಲವರು ಈ ಧರೆಯಲ್ಲಿದ್ದಾರೆ ಅಂತ ಹೇಳುವ ಪ್ರಜ್ಞೆ ಬಂದೇ ಬರ್ತದೆ. ಲಕ್ಷ್ಮಣನ ಜೊತೆ ಯುದ್ಧ ಮಾಡುವಾಗ ಈ ಪ್ರಜ್ಞೆ ಇಂದ್ರಜಿತುವಿಗೂ ಬರ್ತದೆ. ಅವ ಏನು ಹೇಳ್ತಾನೆ? ಈತಗಳು ನರರಲ್ಲ, ನೆರೆದಿಹ ಕೋತಿ ಕೋಡಗಬಲ್ಲಾಗ. ಈತಗಳು ನರರಲ್ಲ, ನೆರೆದಿಹ ಕೋತಿ ಕೋಡಗವಲ್ಲ. ನಮ್ಮಯ ತಾತ ಬಯಸಿದ ವನಿತೆ ಮಾನವಿಯಲ್ಲವಿದು ಸಿದ್ಧ. ನಮ್ಮಯ ತಾತ ಬಯಸಿದ ವನಿತೆ ಮಾನವಿಯಲ್ಲವಿದು ಸಿದ್ಧ. ಸೋತಡೆಯು ಸುಖ ದೈವದಲ್ಲಿ, ಧೈರ್ಯಾತಿಶಯದಲ್ಲಿ ಕಾದಿ ಕೀರ್ತಿಯ ಬೈತಲೆಯನ ಪುವಡೆ ಭಾವಜ್ಞರಿಗೆ ಗುಣವೆಂದ. ಭಾವಜ್ಞರಿಗೆ ಗುಣವೆಂದ. ಈತಗಳು ನರರಲ್ಲ, ಇವರು ಖಂಡಿತವಾಗಿ ಮನುಷ್ಯರಲ್ಲ. ಪ್ರಜ್ಞೆ ಬಂತು. ಯಾಕೆ? ಅವನಿಗೆ ಬಂದಂತಹ ವರವೇ ಹಾಗುಂಟು. ಈತಗಳು ನರರಲ್ಲ, ಬಂದ ಮಾನವರು ಬರೇ ಮಾನವರಲ್ಲ. ತಾತ ಕಳವಿಲಿ ತಂದ ಸೀತೆ ಮಾನವಿಯಲ್ಲ. ತಂದೆ ಸನ್ಯಾಸಿ ವೇಷವನ್ನೇ ಮಾಡಿ ತರಬೇಕಾಗಿ ಬಂತು. ಅಂತಹ ಸೀತೆ ನಾವು ನೋಡಿದಂತಹ ಮನುಷ್ಯಳಲ್ಲ. ಘೋರವಾದ ಯುದ್ಧದಲ್ಲಿ ನಾನು ಇದುವರೆಗೆ ಇಂದ್ರನನ್ನೇ ಗೆದ್ದವನಿಗೆ ಇವನ ಜೊತೆ ಹೋರಾಟ ಮಾಡುವುದಕ್ಕೆ ಕೂಡುವುದಿಲ್ಲ ಅಂತಾದರೆ, ಸೋಲುವ ಪರಿಸ್ಥಿತಿ ಬಂತು ಅಂತಾದರೆ, ಕಾಣುವುದಕ್ಕೆ ಮಂಗಗಳ ಮುಖ ಹೊತ್ತವರು ಇವರು ಹೌದು ಅಂತಾದ್ರೆ ಇವರು ಬರೇ ಮಂಗಗಳಲ್ಲ ಅಂತ ಹೇಳುವುದು ಅಲ್ಲಿ ಇಂದ್ರಜಿತುವಿಗೆ ಜಾಗೃತ ಆಗ್ತದೆ. ಆದರೆ ಏನು ಮಾಡೋಣ? ಹೊರಟಾಗಿದೆ, ಅಪ್ಪನಿಗೆ ಮಾತು ಕೊಟ್ಟಾಗಿದೆ. ಅಡಿಯ ಮುಂದಿಡೆ ಸ್ವರ್ಗ ಅಂತ ಹೇಳಿಕೊಂಡು ಮಾಡು ಇಲ್ಲವೇ ಮಡಿ ಎನ್ನುವಂತಹ ಹೋರಾಟಕ್ಕೆ ಇಂದ್ರಜಿತು ಮುಂದಾಗ್ತಾನೆ.
ಲಕ್ಷ್ಮಣನ ಜೊತೆ ಘೋರವಾದ ಯುದ್ಧ ಮತ್ತೆ ಸಮನಿಸ್ತದೆ. ಆದರೆ ಬ್ರಹ್ಮಾಸ್ತ್ರ ಪ್ರಯೋಗವನ್ನು ಮಾಡಿದಾಗ ಲಕ್ಷ್ಮಣ ಅದರ ಮುಂದೆ ನಿಲ್ಲುವಂತಹ ಸಾಮರ್ಥ್ಯ ಇಂದ್ರಜಿತುವಿಗೆ ಇಲ್ಲದೆ ಹೋಗುತ್ತದೆ. ಅದರ ಪರಿಣಾಮ ಏನಾಗ್ತದೆ ಅಂತ ಕೇಳಿದರೆ ಇಂದ್ರಜಿತುವಿನ ಸಾವಾಗ್ತದೆ. ಕಪಿಗಳೆಲ್ಲ ಹರ್ಷೋದ್ಗಾರದಿಂದ ಮೆರೀತಾರೆ. ರಾವಣನ ಬಲವಾದಂತಹ ಒಂದು ವ್ಯಕ್ತಿತ್ವ ಮರಣಿಸಿತು ಅಂತಾಗುವಾಗ ಸೀತೆಯನ್ನು ಪ್ರಾಪಿಸಿಕೊಳ್ಳುವುದಕ್ಕೆ ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳುವುದು, ಇದೊಂದು ಒಳ್ಳೆಯ ಸುಯೋಗ ಅಂತ ಹೇಳುವುದನ್ನು ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ತಾರೆ. ಆದರೆ ಇಲ್ಲಿ ಪ್ರಶ್ನೆ ಬರುವುದು ಅದಲ್ಲ. ಇಂದ್ರಜಿತುವಿನ ವಧೆಯನ್ನು ಮಾಡಿ ಹಿಂದೆ ಬಂದಂತಹ ಸಂದರ್ಭದಲ್ಲಿ ರಾಮದೇವರು ಲಕ್ಷ್ಮಣನನ್ನು ಹತ್ತಿರ ಕುಳಿತು ಕೇಳ್ತಾರೆ, ನಿನ್ನನ್ನು ಯಾವ ಧೈರ್ಯದಿಂದ ನಾನು ಕಳುಹಿಸಿದ್ದೇನೆ ನನಗೇ ಗೊತ್ತಿಲ್ಲ. 12 ವರ್ಷ ನಿದ್ರೆ, ಆಹಾರ, ಕಾಮಿನಿ ಸಂಘ ಇದನ್ನೆಲ್ಲ ಬಿಟ್ಟವನಿಗೆ ಮಾತ್ರ ಇಂದ್ರಜಿತುವನ್ನು ಕೊಲ್ಲುವುದಕ್ಕೆ ಸಾಧ್ಯ ಅಂತ ಆಗುವಾಗ ರಾಮದೇವರು ಹೇಳ್ತಾರೆ, ಇದು ಹೇಗೆ ಸಾಧ್ಯ ಎನ್ನುವ ಹಾಗೆ. ಅದಕ್ಕೆ ಲಕ್ಷ್ಮಣ ಉತ್ತರಿಸ್ತಾನೆ, ಅನುಜ ಕೇಳಿರೇಳು ವರುಷದ ಲಣಶ ವ್ರತವೆಂತು ಘಟಿಸಿತು. ಅನುಜ ಕೇಳಿರೇಳು ವರುಷದ ಲನಶನ ವ್ರತವೆಂತು ಘಟಿಸಿತು. ನಿದ್ರಾಭಂಗವೆಂತರಿವಾಯ್ತು ಕೇಳೆನಲು. ನಿದ್ರಾಭಂಗವೆಂತರಿವಾಯ್ತು. ಅಲಶನ ವ್ರತವೆಂತು ಘಟಿಸಿತು ನಿನಗೆ. ನಿದ್ರಾಭಂಗವೆಂತರಿವಾಯ್ತು ಕೇಳೆನಲು. ವನ ಫಲಂಗಳ ದಿನ ದಿನಕ್ಕೆ ಭೋಜನಕ್ಕೆ ದೇವರಿಗೀವೆ. ದೇವರ ನೆನಗು ಸಂಧಿಸದಿರಲು ನಿರಶನವಾದುದೆನಗೆಂದ. ನಿರಶನವಾದುದೆನಗೆಂದ. ಶ್ರೀರಾಮದೇವರು ತಮ್ಮನಾದ ಲಕ್ಷ್ಮಣನಲ್ಲಿ ಕೇಳ್ತಾರೆ, ನೀನು ಯಾವ ರೀತಿಯಿಂದ 12 ವರ್ಷ ಉಪವಾಸ ಕೂತೆ? ಎಲ್ಲಿ ನೀನು ನಿದ್ರೆ ಮಾಡದೆ ಕೂತೆ? ಎಲ್ಲಿ ನೀನು ಕಾಮಿನಿ ಸಂಘವನ್ನು ಮಾಡದೇ ಉಳಿದೆ? ಕಾಮಿನಿ ಸಂಘವನ್ನು ಮಾಡದೇ ಉಳಿಯುವುದಕ್ಕಾದರೂ ಒಂದು ಆಧಾರ ಸಿಗ್ತದೆ. ಯಾಕಂದರೆ ವನವಾಸಕ್ಕೆ ಬಂದು ಅಷ್ಟು ಹೊತ್ತಾಗುವಾಗ 14 ವರ್ಷ ಮುಗೀತಾ ಬರುವಂತಹ ಕಾಲ. ಕೊನೆಯ ವರ್ಷದಲ್ಲಿ ಸೀತೆಯನ್ನು ಅಪಹರಣ ಮಾಡಿದ್ದು ರಾವಣ. ಊರ್ಮಿಳೆಯನ್ನು ಬಿಟ್ಟು ಲಕ್ಷ್ಮಣ ಬಂದಿದ್ದಾನೆ ಅಂತ ಹೇಳುವುದು ಒಂದು ಸಾಧ್ಯತೆಯನ್ನು ರಾಮ ಒಪ್ಪುವುದಕ್ಕೆ ಸಾಧ್ಯ ಉಂಟು. ಯಾಕಂದರೆ ತಮ್ಮನ ಮೇಲೆ ರಾಮನಿಗೆ ವಿಶ್ವಾಸ ಇದೆ. ಆದರೆ ಆಹಾರವನ್ನೇ ಉಣ್ಣದೆ ನೀನು 12 ವರ್ಷ ಹೇಗೆ ಉಳಿದೆ? ನಿದ್ರೆ ಮಾಡದೆ ನೀನು ಹೇಗೆ ಉಳಿದೆ? ಈ ಪ್ರಶ್ನೆ ಬರುವಾಗ ಲಕ್ಷ್ಮಣ ಉತ್ತರಿಸ್ತಾನೆ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅಂತ ಹೇಳುವ ನಾವು ಅಯೋಧ್ಯೆಯಲ್ಲಿ ಬದುಕಿದ ಬಗೆ ಹೇಗೆ ಅಂತ ಕೇಳಿದರೆ, ರಾಮ ಇರುವಲ್ಲಿ ಲಕ್ಷ್ಮಣ ಇರ್ತಾನೆ, ಭರತ ಇರುವಲ್ಲಿ ಶತ್ರುಘ್ನ ಇರ್ತಾನೆ. ನಿನ್ನನ್ನು ಬಿಟ್ಟು ನಾನಿಲ್ಲ, ನನ್ನನ್ನು ಬಿಟ್ಟು ನೀನಿಲ್ಲ. ಹಾಗಾಗಿ ವನವಾಸ ನಿನಗೇ ಇದ್ದರೂ ಕೂಡ ನಿನ್ನ ಜೊತೆ ನಾನು ಬಂದೆ. ನೀನು ಬರಬೇಡ ಅಂತ ಹೇಳಿದರು, ಬೈದರೂ ಕೂಡ ನಾನು ಬಂದೆ. ಬಂದ ನಾನು ನಿನ್ನ ನೆರಳಿನ ಹಾಗೆಯೇ ಇದ್ದೆ. ನಿನ್ನನ್ನು ರಕ್ಷಿಸುವ ಹೊಣೆ ನನಗಿತ್ತು. ಅಯೋಧ್ಯಾಂ ಅಟವೀಂ ವಿದ್ಧಿ, ಇದು ಲಕ್ಷ್ಮಣನ ತಾಯಿ ಹೇಳಿದ ಮಾತು. ಇವತ್ತು ನಮ್ಮ ಸಮಾಜದಲ್ಲಿ ಇಂತಹ ಒಂದು ಆದರ್ಶ ಉಳಿಯುತ್ತದೋ ಇಲ್ವೋ ಗೊತ್ತಿಲ್ಲ. 3 ಮಂದಿ ತಾಯಂದಿರಲ್ಲಿ 4 ಮಂದಿ ಮಕ್ಕಳಾದದ್ದು. ಅಪ್ಪ ಒಬ್ಬನೇ ದಶರಥ. ದಶರಥನ 3 ಹೆಂಡತಿಯರಲ್ಲಿ 4 ಮಂದಿ ಮಕ್ಕಳಾದರೆ ಆ ಸಂಸಾರದಲ್ಲಿ ಯಾವತ್ತೂ ಒಂದು ಬಿರುಕು ಅಂತ ಹೇಳಿ ಬರಲಿಲ್ಲ. ರಾಮ ವನವಾಸಕ್ಕೆ ಹೋಗುವುದಲ್ವ, ನೀನು ಯಾಕೆ ಹೋಗುವುದು ಅಂತ ಹೇಳಿ ಆ ತಾಯಿ ತಡೆಯಲಿಲ್ಲ. ಕೌಸಲ್ಯ ಮಗ ಅಲ್ವ ಹೋಗುವುದು, ನನ್ನ ಮಗ ಯಾಕೆ ಹೋಗಬೇಕು ಒಟ್ಟಿಗೆ, ನೀ ಹೋಗಬೇಡ ಅಂತ ಹೇಳಿ ಆ ತಾಯಿ ಲಕ್ಷ್ಮಣ ಹೋಗುವಾಗ ಹಾಗೆ ಹೇಳಲೇ ಇಲ್ಲ. ಇದು ತ್ರೇತೆಯ ಒಂದು ಧರ್ಮ. ಆ ತಾಯಿ ಹೇಳಿದ್ದೇನು, ಹೋಗು. ಅಯೋಧ್ಯೆ ಅಂತ ಹೇಳುವುದನ್ನು ಕಾಡ ಅಂತ ಹೇಳಿ ತಿಳಿ, ಕಾಡಿನಲ್ಲಿ ಅಯೋಧ್ಯೆ ಇದೆ. ದಶರಥ ಇಲ್ಲ ಅಂತ ನೀನು ಬೇಸರ ಮಾಡಬೇಡ, ರಾಮನಲ್ಲಿ ದಶರಥನನ್ನು ನೋಡು. ನಾನಿಲ್ಲ ಅಂತ ಬೇಸರ ಮಾಡಬೇಡ, ಸೀತೆಯಲ್ಲಿ ನನ್ನನ್ನು ನೋಡು. ಇದು ಆ ಕಾಲದಲ್ಲಿ ಲಕ್ಷ್ಮಣನ ತಾಯಿ ಹೇಳಿದ ಮಾತು.
ಅಂತಹ ಸುಮಿತ್ರಾದೇವಿಯ ಮಾತನ್ನು ಆದರ್ಶವಾಗಿ ಸ್ವೀಕರಿಸಿದಂತಹ ಲಕ್ಷ್ಮಣ ಕಾಡಿಗೆ ಬರುವಾಗ ರಾಮನನ್ನು ಅನವರತ ಕಾಯ್ತೇನೆ ಅಂತ ಹೇಳುವಂತಹ ಪ್ರಜ್ಞೆಯಿಂದ ಬಂದದ್ದು ಮಾತ್ರ ಅಲ್ಲ, ಊಟ ಮಾಡಲಿಕ್ಕೆ ಹಣ್ಣು ಹಂಪಲುಗಳನ್ನು ತಿಂತಾ ಇದ್ದದ್ದವರು ಕಾಡಿನಲ್ಲಿ. ಪ್ರತಿ ದಿವಸ ಲಕ್ಷ್ಮಣ ಹಣ್ಣು ಹಂಪಲುಗಳನ್ನು ತಂದು ರಾಮದೇವರಿಗೆ ಕೊಡ್ತಾ ಇದ್ದಂತೆ. ರಾಮ ಮತ್ತು ಸೀತೆ ಅದನ್ನು ತಿಂತಾ ಇದ್ರಂತೆ. ಅವರು ತಿನ್ನುವುದನ್ನು ಇವ ನೋಡ್ತಾ ನಿಂತದ್ದು. ರಾಮ ಕೈ ಎತ್ತಿ ಕೊಡದೆ ನಾನು ತಿನ್ನುವುದಿಲ್ಲ ಅಂತ ಇವನ ಸಂಕಲ್ಪ. ರಾಮ ಒಂದು ದಿವಸವೂ ಕೊಡಲಿಲ್ಲ ಅಂತೆ. ಲಕ್ಷ್ಮಣ ಅಷ್ಟು ದಿವಸವೂ ಊಟ ಮಾಡಲಿಲ್ಲ ಅಂತೆ. ಮೇಲ್ನೋಟಕ್ಕೆ ಕಾಣುವಾಗ ಎಂತಹ ಸ್ವಾರ್ಥಿ ಅಣ್ಣ ಅಂತ ನಮಗೆ ಕಾಣ್ಬೋದು. ಇವತ್ತಿಂದ ಒಂದು ತಮ್ಮನಿಗೆ ನೀನು ತಿಂದಿ ಅಂತ ಕೇಳಲು ಇಲ್ವೋ, ಈ ಪ್ರಜ್ಞೆ ನಮಗೆ ಬರ್ತದೆ. ಆದರೆ ಇದನ್ನು ಇನ್ನೊಂದು ಆಯಾಮದಿಂದ ನಾವು ನೋಡಬೇಕು. ಈಗ ಅವ ಕೇಳಲಿಲ್ಲ, ರಾಮ ಕೇಳಲಿಲ್ಲ ಅಂತ ಇಟ್ಟುಕೊಳ್ಳುವ, ಲಕ್ಷ್ಮಣ ತಿನ್ನದೆ ಬದುಕಿದ್ದೆ. ಯಾರು ಎಷ್ಟೇ ಎಂಥವನೇ ಆದರೂ ಒಂದು 4 ದಿವಸ ಆಗುವಾಗ ನನಗೆ ಹಸಿವಾಗ್ತದೆ ಅಂತ ಹೇಳಿ ಅವ ಎಲ್ಲಿಯಾದರೂ ಕೊಯ್ಯುವಾಗಲೇ ಒಂದು 4 ತಿನ್ಬಹುದಲ್ಲ, ಅದು ಮಾಡಲಿಲ್ಲ ಲಕ್ಷ್ಮಣ. ಯಾಕೆ, ಹೇಗೆ? ಅದಕ್ಕಿಂತಲೂ ಹೆಚ್ಚು ನಿದ್ರೆ ಮಾಡಲಿಲ್ಲ. ನಮಗೆಲ್ಲ ಒಂದು ದಿವಸ ನಿದ್ರೆ ಕೆಟ್ಟರೆ ಮರು ದಿವಸ ಏಳ್ಲಿಕ್ಕೆ ಆಗುವುದಿಲ್ಲ, ಇದ್ದ ರೋಗ ಎಲ್ಲ ಬರ್ತದೆ. ಹಾಗಾದ್ರೆ ಅಷ್ಟು ಸಮಯ ಲಕ್ಷ್ಮಣ ನಿದ್ರೆ ಯಾಕೆ ಮಾಡಲಿಲ್ಲ? ಕಾಡಿನಲ್ಲಿದ್ದದ್ದು. ಕಾಡಿನಲ್ಲಿರುವಾಗ ಕ್ರೂರ ಮೃಗಗಳ ರಾಕ್ಷಸರ ಹಾವಳಿ ನಮಗೆ ಆದೀತು ಅಂತ ಹೇಳುವ ನೆಲೆಯಿಂದ ಅಣ್ಣನನ್ನು ಅತ್ತಿಗೆಯನ್ನು ಕಾಯಬೇಕು ಅಂತ ಹೇಳಿಕೊಂಡು ಕಣ್ಣಿಗೆ ಎಣ್ಣೆ ಬಿಟ್ಟು, ಅಂತಹ ಕಣ್ಣಿಗೆ ಎಣ್ಣೆ ಬಿಡ್ಲಿಕ್ಕಿಲ್ಲ, ಅದು ಹೇಳುವ ಕ್ರಮ, ಕಣ್ಣಿಗೆ ಎಣ್ಣೆ ಬಿಟ್ಟು ಕಾಯುವುದು ಅಂತ. ಹಾಗೆ ಮಾಡಿ ಅವ ಕಾದಿದ್ದಂತೆ. ನಾವು ಗಮನಿಸಬೇಕಾದದ್ದಿಲ್ಲಿ ಏನು ಅಂತ ಹೇಳಿದರೆ, ಅಲ್ಲಿ ಇಂದ್ರಜಿತುವಿಗೆ ಆದಂತಹ ದರ್ಶನ ನಮಗೂ ಆಗಬೇಕು. ಈತಗಳು ನರರಲ್ಲ, ಇದು ಮನುಷ್ಯರಿಗೆ ಜನ್ಮದಲ್ಲಿ ಸಾಧ್ಯ ಇಲ್ಲ. ಒಂದು 12 ವರ್ಷ ಊಟ ಮಾಡದೆ 12 ವರ್ಷ ನಿದ್ರೆ ಬಿಟ್ಟು ಬದುಕುವುದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಹಾಗಾದರೆ ಯಾರು? ಕೇವಲ ಗಾಳಿಯನ್ನು ತಿಂದು ಬದುಕುವುದಕ್ಕೆ ಸಾಧ್ಯ ಆಗುವ ಒಂದೇ ಒಂದು ಜೀವಿ ಪ್ರಪಂಚದಲ್ಲಿದ್ದರೆ ಅದು ಹಾವು ಮಾತ್ರ. ಹಾವಿಗೆ ಆ ಸಾಮರ್ಥ್ಯ ಉಂಟಂತೆ, ಅದು ಗಾಳಿಯಲ್ಲಿ ಬದುಕ್ತದೆ, ಗಾಳಿಯನ್ನು ತಿಂದು. ಹರನ ಹಾರನ ಆಹಾರನ ಅಂತ ಹೇಳಿಕೊಂಡು ಒಂದು ಮಾತು ಬರ್ತದೆ. ಹರನ ಹಾರ ಅಂತ ಹೇಳಿದರೆ ಹಾವು, ಅದರ ಆಹಾರ ಯಾವುದು ಅಂತ ಕೇಳಿದರೆ ಗಾಳಿ. ಅದು ಗಾಳಿಯಲ್ಲಿ ಬದುಕುವ ಸಾಮರ್ಥ್ಯ ಉಂಟು. ಹಾಗಾಗಿ ಬೇರೆ ಯಾರೂ ಅಲ್ಲ, ಆದಿಶೇಷನೇ ಲಕ್ಷ್ಮಣ ಆದದ್ದರಿಂದ ಅಷ್ಟು ಸಮಯ ಅವನಿಗೆ ಬದುಕಲಿಕ್ಕೆ ಆಯಿತು. ಇದು ಆ ಸ್ವರೂಪ, ಅದನ್ನು ಮಾನುಷ ವೇಷದಿಂದ ಬಂದು ಲಕ್ಷ್ಮಣ ಸಾಧಿಸಿದ್ದಾನೆ ಅಂತಾದರೆ ಇಂದ್ರಜಿತುವಿನ ವಧೆಗಾಗಿಯೇ ಹೀಗೊಂದು ಕೆಲಸ ಅಲ್ಲಿ ನಡೆಯಿತು ಅಂತ ಹೇಳುವುದು ಬಹಳ ಸ್ಪಷ್ಟ ಆಗ್ತದೆ. ಹೀಗೆ ಇಂದ್ರಜಿತು ಸಾಯ್ತಾನೆ. ಈ ವಿಷಯವನ್ನು ರಾಮನಿಗೆ ಹೇಳುವಾಗ ರಾಮ ಅದನ್ನು ಆ ರೀತಿಯಲ್ಲಿ ತಗೊಳ್ಳುವುದಿಲ್ಲ. ಮಾನುಷ ವೇಷದಿಂದಲೇ ನಿನ್ನದ್ದಾದ ಸೇವೆಗೆ ನಾನು ಚಿರಋಣಿ ಅಂತ ಹೇಳಿ, ಎಷ್ಟು ರಾಮಾಯಣದಲ್ಲಿ ಉಂಟು ಇಲ್ಲ ಗೊತ್ತಿಲ್ಲ, ಆದರೆ ಒಂದು ಮಾತು ಹೇಳ್ತಾನೆ ಅಂತ ಹೇಳಿ ಉಲ್ಲೇಖ ಉಂಟು. ಈ ಜನ್ಮದಲ್ಲಿ ನೀನು ನನಗೆ ತಮ್ಮ ಆದೆ, ಇನ್ನು ಮುಂದೆ ಒಂದು ಜನ್ಮ ಇದ್ರೆ ನನ್ನ ಅಣ್ಣ ಆಗಬೇಕು ಅಂತ ಹೇಳಿದಂತೆ. ಹಾಗೆ ಮುಂದಿನ ಜನ್ಮದಲ್ಲಿ ಅಣ್ಣನಾಗಿ ಬಲರಾಮ ಹುಟ್ಟಿದ ಆದಿಶೇಷ, ಈ ಜನ್ಮದಲ್ಲಿ ಅವ ತಮ್ಮ ಅಂತ ಹೇಳಿ ಒಂದು ಪ್ರತೀತಿ ಅದು ಆಗಿದೆ. ನಂತರದ ಯುಗದಲ್ಲಿ ಬಲರಾಮ ಅಣ್ಣ ಆಗ್ತಾನೆ, ಕೃಷ್ಣ ತಮ್ಮ ಆಗ್ತಾನೆ. ಹೀಗೆ ಇದು ರಾವಣನಿಗೆ ಆಘಾತ ಆಗ್ತದೆ. ಯಾರು ಕೊಲ್ಲುವುದಕ್ಕೆ ಸಾಧ್ಯವಾಗದೇ ಇದ್ದಂತಹ ಒಂದು ಮಗನನ್ನು ರಾಮಲಕ್ಷ್ಮಣರು ಕೊಂದರು ಅಂತ ಹೇಳುವಾಗ ರಾವಣ ಅತೀವ ದುಃಖಕ್ಕೆ ಒಳಗಾಗ್ತಾನೆ. ಅಲ್ಲಿಯವರೆಗೆ ಅವನಿಗೆ ಮುದುಕಾಗಿದ್ದೇನೆ ಅಂತ ಹೇಳುವ ಪ್ರಜ್ಞೆ ಇರಲಿಲ್ಲ ಅಂತೆ. ರಾವಣ ಹೇಳ್ತಾ ಇದ್ದಂತೆ, ನನ್ನ ಚಿರ ಯೌವನ ನನಗೆ ಯಾಕೆ, ಎದೆ ಎತ್ತರಕ್ಕೆ ಬೆಳೆದಂತಹ ನನ್ನ ಮಗ ಇಂತಹ ಸಾಹಸ ಮಾಡುವಾಗ, ಅಂತಹ ವಿಕ್ರಮ ಇರುವಾಗ ನಾನು ಮುದುಕಾಗುವುದಿಲ್ಲ ಅಂತ. ಆದರೆ ಇಂದ್ರಜಿತು ಯಾವಾಗ ಸತ್ತನೋ ಆವಾಗ ಅವನಿಗೆ ನಾನು ಮುದುಕಾದೆ ಅಂತ ಹೇಳುವಂತಹ ಒಂದು ಭಾವನೆ ಬಂತು. ನೋಯ್ತಾನೆ. ಅವನು ಇಂದ್ರಜಿತುವಿನ ಭರವಸೆಯ ಮೇಲೆ ಬದುಕಿದವ. ಯಾಕಂದ್ರೆ ಅವನಿಗೆ ಅಸಾಧ್ಯವಾದದ್ದನ್ನವ ಮಾಡಿದ. ಎಷ್ಟಿದ್ರು ರಾಕ್ಷಸರಾದರೂ ಅವರಲ್ಲಿ ಒಂದು ಮನಸ್ಸು ಅಂತ ಇರುವುದಿಲ್ವ? ಆ ದಿವಸ ರಾವಣ ತೀವ್ರ ಕುಸಿತಾನೆ. ಅವನ ಮನಸ್ಸಿಗೆ ಎಷ್ಟು ನೋವಾಗ್ತದೆ ಅಂತ ಹೇಳಿದರೆ, ನನ್ನ ಕೈಗಳಲ್ಲಿ ತೂಗಿದ, ಆ ತೊಟ್ಟಿಲಿನಲ್ಲಿ ತೂಗಿದಂತಹ ಮಗು ಇವತ್ತು ಕಳೇಬರವಾಗಿ ನಮ್ಮ ಮುಂದೆ ಬರ್ತದೆ ಅಂತ ಆದರೆ, ಅಷ್ಟೂ ಮಕ್ಕಳು ಸಾಯುವಾಗಲೂ ಇಲ್ಲದೆ ಇದ್ದಂತಹ ದುಃಖ ರಾವಣನಿಗೆ ಯಾವತ್ತಾಗ್ತದೆ? ಪುತ್ರ ಶೋಕಂ ನಿರಂತರಂ. ಮಕ್ಕಳ ಸಾವು,
ಅದನ್ನು ಯಾವ ತಂದೆ ತಾಯಿಗೂ ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥದ್ರಲ್ಲಿ ಲೋಕೋತ್ತರವಾದ ಕೀರ್ತಿಯನ್ನು ಪಡೆದಂತಹ ಒಬ್ಬ ಮಗ ಹೆಣವಾಗಿ ಬರ್ತಾನೆ ಅಂತ ಆಗುವಾಗ ಅದನ್ನು ತಡೆಯುವುದಕ್ಕೆ ರಾವಣನಿಗೆ ಸಾಧ್ಯವೇ ಆಗುವುದಿಲ್ಲ. ಅವ ರೋಧಿಸ್ತಾನೆ. ಅದಕ್ಕಿಂತ ಹೆಚ್ಚು ಮಂಡೋದರಿಯ ಮುಖ ಹೇಗೆ ನೋಡುವುದು? ಸಾಮಗಾನವನ್ನು ಒಂದು ಕಾಲಕ್ಕೆ ಕೈಲಾಸ ಪರ್ವತವನ್ನು ಎತ್ತಿದಾಗ ಹಾಡಿದಂತಹ ರಾವಣನ ಆ ಜೋಗುಳ ಅದು ಇಂದ್ರಜಿತುವಿನ ತೊಟ್ಟಿಲನ್ನು ತೂಗುವಾಗ ಬಂದಿತ್ತಂತೆ ಅವನಿಗೆ. ಹಾಗೆ ಮೌನವಾಗಿ ಮಂಡೋದರಿಯ ಅಂತಃಪುರಕ್ಕೆ ಬರ್ತಾನೆ ರಾವಣ. ಬರುವಾಗ ಮಂಡೋದರಿ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲದೆ ಇದ್ದಂತಹ ವೇದನೆಯ ಮಧ್ಯದಲ್ಲಿಯೂ ಹೇಳ್ತಾರಂತೆ ಮಂಡೋದರಿ, ಇನ್ನಾದರೂ ಬಿಡಿ ನಿಮ್ಮ ಛಲ, ಬೇಡ, ರಾಮನ ಜೊತೆ ಯುದ್ಧ ಬೇಡ. ಒಬ್ಬ ಮಗ ಉಳಿದಿದ್ದಾನೆ ವಿರೂಪಾಕ್ಷ, ಅವನನ್ನು ಹೊಂದಿಕೊಂಡಾದರೂ ನಾವು ಮುಂದೆ ಬದುಕುವ. ರಾಮನ ಜೊತೆ ಯುದ್ಧ ಮಾಡಿ ಯಾವ ಕೀರ್ತಿಯನ್ನು ನೀವು ಪಡೆದಿದ್ದೀರಿ, ಶೂನ್ಯದಿಂದ ತೊಡಗಿ ಇಷ್ಟು ಎತ್ತರದ ಲಂಕೆಯನ್ನು ನೀವು ಬೆಳೆಸಿದ್ದೀರಿ, ಅಂತಹ ಲಂಕೆಯ ಅಧೀಶನಾದ ನೀವೇ ಇದನ್ನು ಕೈಯಾರೆ ಚಿವುಟುವ ಪ್ರಯತ್ನ ಮಾಡಬೇಡಿ ಅಂತ ಹೇಳಿ ಅಂಗಲಾಚಿ ಕಾಲಿಗೆ ಬಿದ್ದು ಕಣ್ಣೀರು ಸುರಿಸಿ ನನ್ನ ಮಾಂಗಲ್ಯ ಭಾಗ್ಯವೊಂದನ್ನು ಉಳಿಸಿಕೊಡಿ ದೇವರೇ ಅಂತ ಹೇಳಿಕೊಂಡು ರಾವಣನಿಗೆ ಕೈ ಮುಗಿದಾಗ ರಾವಣ ಅವನ ನಿಜ ಸತ್ವ ಏನು ಅಂತ ಹೇಳ್ತಾನೆ ಮಂಡೋದರಿಗೆ. ಕೇಳು ಮಂಡೋದರಿ, ಕೇಳು ಮಂಡೋದರಿ, ವಿಚಾರಿಸಿ ಕೇಳು. ಕೂಳನ ಅನುಮಾಡಿಲ್ಲ, ಜನ್ಮಗಳಿಲ್ಲ ಒಲ್ಲದೆ ಬಂದಿವ, ಜನ್ಮಗಳೇಳನೊಲ್ಲದೆ ಬಂದಿವಾವು, ಜನ್ಮತ್ರಯಗಳಲ್ಲಿ ಹೇಳಿಕೆಯಲ್ಲಿನ್ನೊಂದ ಜನ್ಮದ ಪಾಳಯವು ನಮಗುಂಟು, ಹೇಳಿಕೆಯಲ್ಲಿನ್ನೊಂದು ಜನ್ಮದ ಪಾಳಯವು ನಮಗುಂಟು, ಕಳೆದಡೆ ಮೇಲೆ ಜಗದೊಳಗುತ್ತಮದ ಜಯ ವಿಜಯರಾವೆಲ್ದ, ಜಗದೊಳಗುತ್ತಮದ ಜಯ ವಿಜಯರಾವೆಲ್ದ. ಕೇಳು ಮಂಡೋದರಿ, ಈ ರಾಮಾಯಣವನ್ನು ನಾವು ಯಾಕೆ ಓದಬೇಕು, ರಾಮಾಯಣದಲ್ಲಿ ರಾಮ ಕೊಡುವಂತಹ ಸಂದೇಶ ಏನು ಎನ್ನುವುದನ್ನು ಗಮನಿಸುವಾಗ ರಾವಣನ ಈ ಒಂದು ರಾವಣಾಂತರಂಗ ಅಂತ ಹೇಳುವಂತಹ ಭಾಗ ಇದು ಅತ್ಯಂತ ಅದ್ಭುತವಾಗಿ ನಮಗೆ ಕಾಣುತ್ತದೆ. ನಾವು ತಿಳ್ಕೊಂಡ ಹಾಗೆ ರಾವಣ ಒಬ್ಬ ದುಷ್ಟ, ರಾವಣ ಒಬ್ಬ ಕೂಳ, ರಾವಣನಷ್ಟು ತೆಗೆದುಹಾಕಿದವ ಇನ್ನೊಬ್ಬ ಇಲ್ಲ. ಇದು ರಾಮಾಯಣದಲ್ಲಿ ನಾವು ರಾವಣನನ್ನು ಕಾಣುವ ಒಂದು ಮುಖ ಮಾತ್ರ. ಆದರೆ ಈ ಭಾಗದಲ್ಲಿ ರಾವಣನೇ ಮಂಡೋದರಿ ಅಷ್ಟು ಕೂಗಿ ನನ್ನ ಮಾಂಗಲ್ಯ ಭಾಗ್ಯ ಉಳಿಸಿದೇವರೇ ಅಂತ ಹೇಳುವಾಗ ಅಲ್ಲಿಯವರೆಗೆ ಗೌಪ್ಯವಾಗಿರಿಸಿದಂತಹ ತನ್ನ ಜೀವನ ರಹಸ್ಯವನ್ನು ರಾವಣ ಹೇಳ್ತಾನೆ. ಆಗ ರಾವಣ ಮಂಡೋದರಿಯ ಕುರಿತಾಗಿ ಹೇಳುವುದು, ಸೀತೆಯನ್ನು ತಂದು ನಿನ್ನ ಕಾಲಿಗೆ ಕಟ್ಟಬೇಕು ಅಂತ. ಇದು ಪಾತಿವ್ರತ್ಯ. ಅಂತಹ ಪಾತಿವ್ರತ್ಯವನ್ನು ಮಂಡೋದರಿ ಉಳಿಸಿದ್ದಾಳೆ. ಆ ಮಾಂಗಲ್ಯ ಉಳಿಸಿ ಅಂತ ಹೇಳಿ ಒಂದು ಹೆಂಡತಿ ಗಂಡನಿಗೆ ಹೇಳುವಾಗ ಯಾವ ಗಂಡನಾದರೂ ಅದನ್ನು ಸುಳ್ಳು ಹೇಳಿ ಬಿಡ್ಲಿಕ್ಕಾಗುವುದಿಲ್ಲ. ಆಗ ನಿಜ ಸತ್ಯ ಹೇಳ್ತಾನೆ. ರಾವಣನ ನಿಜವಾದ ಸ್ವರೂಪ ಏನು ಎನ್ನುವುದನ್ನು ರಾವಣನೇ ಬಿಚ್ಚಿಡ್ತಾನೆ. ನೀವು ಕಾಣುವ ಹಾಗೆ, ನೀನು ಕಾಣುವ ಹಾಗೆ ನಾನಲ್ಲ. ನಾನು ಆಗಾಗ್ಗೆ ಹೇಳ್ತಾ ಇದ್ದದ್ದು ಇದನ್ನೇ, ಕ್ಷೀರಸಾಗರದ ಆಳ ಎಷ್ಟು, ಕೈಲಾಸ ಪರ್ವತದ ಎತ್ತರ ಎಷ್ಟು, ನಾನು ನೋಡಿದಷ್ಟು ನೀವು ಯಾರು ನೋಡಲಿಲ್ಲ. ರಾಮ ಏನು ಅಂತ ಹೇಳಿ ನನಗೆ ಉಪದೇಶ ಮಾಡಿದವರು 1000 ಜನ ಇದ್ದಾರೆ ಈ ಲಂಕೆಯಲ್ಲಿ. ನಾನು ಕಂಡಷ್ಟು ರಾಮ ಏನು ಅಂತ ಹೇಳಿ ರಾಮನ ಕುರಿತಾಗಿ ಪ್ರವಚನ ಮಾಡಲಿಕ್ಕೆ ಜನ್ಮದಲ್ಲಿ ನಿಮಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಆಶ್ಚರ್ಯ ಅದು. ವೈಕುಂಠ ಅಕುಂಠಿತವಾದಂತಹ ಧಾಮ, ವಿಷ್ಣು ಇರುವಂತಹ ಲೋಕ, ಹುಟ್ಟು ಸಾವಿರದಂತಹ ಲೋಕ, ಹೋಗುವವರು ಮತ್ತೆ ಬಾರದೇ ಇರುವಂತಹ ಲೋಕ, ಬಂದವರು ಮತ್ತೆ ಎಲ್ಲಿಗೂ ಹೋಗದೇ ಇರುವಂತಹ ಲೋಕ. ಸ್ವರ್ಗಕ್ಕೆ ಹೋದರೆ ಮತ್ತೆ ನಮಗೆ ಜನ್ಮ ಉಂಟಂತೆ, ಆದರೆ ಮೋಕ್ಷಕ್ಕೆ ಹೋದರೆ ಜನ್ಮ ಇಲ್ಲ.
ಸಾಮೀಪ್ಯ, ಸಾಯುಜ್ಯ, ಸಾರೂಪ್ಯ, ಸಾಲೋಕ್ಯ, ಹೀಗೆ ಬೇರೆ ಬೇರೆ ಅವಸ್ಥೆಗಳನ್ನು ಹೊಂದಿರುವಂತಹ 7 ದ್ವಾರಗಳಿದ್ದಾವೆ ಅಂತೆ. ಸಾಲೋಕ್ಯವೋ, ಸಾಮೀಪ್ಯವೋ, ಅಥವಾ ಅದನ್ನು ಮೀರಿ ಬರುವಂತಹ ಕೊನೆಯ ಸಾಯುಜ್ಯವೋ, ಈ 7 ಬಾಗಿಲು ವೈಕುಂಠದಲ್ಲಿ ಉಂಟಂತೆ. ಅದರಲ್ಲಿ ಸಾಯುಜ್ಯ ಅಂತ ಹೇಳುವಂತಹ ಒಂದು ದ್ವಾರವನ್ನು ದಾಟಿ ಮುಂದೆ ಹೋದರೆ ಅಲ್ಲಿಂದ ಮತ್ತೆ ಅವ ಹಿಂದೆ ಬರಲಿಕ್ಕಿಲ್ಲ, ಅವ ವಿಷ್ಣುವೇ ಆಗ್ತಾನೆ. ಇನ್ನೂ ಒಂದು ದ್ವಾರ ಉಂಟಂತೆ ವೈಕುಂಠದಲ್ಲಿ, ಅದಕ್ಕೆ ಸಾರೋಪ್ಯ ಅಂತ ಹೆಸರು. ಏನು ಸಾರೋಪ್ಯ ಅಂದರೆ ವಿಷ್ಣುವಿನ ಹಾಗೇ ರೂಪ ಅಲ್ಲಿದ್ದವರಿಗೆ, ಅಷ್ಟು ಅರ್ಹತೆ ಇದ್ದವರಿಗೆ ಮಾತ್ರ ಅಲ್ಲಿಗೆ ಹೋಗ್ಲಿಕ್ಕಾಗುವುದು, ಆ ರೂಪ ಧಾರಣೆ ಮಾಡಲಿಕ್ಕೆ. ಜಯ ವಿಜಯ ಅಂತ ಹೇಳುವಂತಹ ಇಬ್ಬರು ಪೂರ್ವದಲ್ಲಿ ನಾವಲ್ಲಿ ದ್ವಾರಪಾಲಕರಾಗಿದ್ದೆವು. ರಾವಣ ಹೇಳ್ತಾನೆ ಅವನ ಕಥೆ. ನಾವು ಜಯ ವಿಜಯರು ಸಾರೋಪ್ಯ ಪದವಿಯಲ್ಲಿದ್ದೆವು. ಸಾರೋಪ್ಯದಿಂದ ಮುಂದೆ ಹೋಯಿತು, ಒಂದು ಹೆಜ್ಜೆ ಮುಂದೆ ಹೋದರೆ ಮತ್ತೆ ಸಾಯುಜ್ಯವೇ. ಆದರೆ ಅದಕ್ಕಿಂತ ಒಂದು ದ್ವಾರ ನಾವು ಹಿಂದೆ ಇದ್ದೆವು. ವಿಷ್ಣುವಿನ ಹಾಗೆ ನಮಗೆ ಶಂಖ, ಚಕ್ರ, ಗದೆ, ಪದ್ಮ ಇದೆಲ್ಲ ಇತ್ತು. ಆದರೆ ದುರಂತ ಅಂತ ಹೇಳಿದರೆ ವಿಷ್ಣು ಪದವಿಗೆ ಅಲ್ಲಿಗೆ ಹತ್ರ ಇದ್ರೂ ಕೂಡ ಅವರಲ್ಲಿ ಅಹಂಕಾರ ಅಂತ ಹೇಳುವುದು ಜಾಗೃತವಾಗಿತ್ತು. ಸಾಯುಜ್ಯಕ್ಕೆ ಹೋದರೆ ಮಾತ್ರ ಪಾಪ ಪುಣ್ಯ ಎರಡೂ ಇಲ್ಲದೆ ಇದ್ದ ವರ್ಜಿತವಾದ ಸ್ಥಿತಿಯಲ್ಲಿ ಮೋಕ್ಷ ಆಗುವುದು. ನಮ್ಮಲ್ಲಿ ಪುಣ್ಯ ಇದ್ರೂ ನಮಗೆ ಮೋಕ್ಷ ಸಿಗುವುದಿಲ್ಲ, ಪಾಪ ಇದ್ರೆ ಹೇಗೂ ಸಿಗುವುದಿಲ್ಲ. ಎರಡೂ ಇಲ್ಲದ ಶೂನ್ಯ ಸ್ಥಿತಿಯಲ್ಲಿ ಮೋಕ್ಷ. ಹಾಗಾದರೆ ಅಲ್ಲಿಯವರೆಗೂ ಅವರಿಗೆ ಪಾಪ ಪುಣ್ಯದ ಸಂಸ್ಪರ್ಶ ಉಂಟು ಅಂತ ಹೇಳುವುದು ಬಹಳ ಸ್ಪಷ್ಟ. ಅಂತಹ ಒಂದು ಸಾರೋಪ್ಯದಲ್ಲಿರುವಂತಹ ಹೊತ್ತಿಗೆ ವಿಷ್ಣುವನ್ನು ಕಾಣುವುದಕ್ಕೆ ಬೇಕಾಗಿ ಸನಕ, ಸನಂದನ, ಸನತ್ಸುಜಾತ, ಸನತ್ಕುಮಾರ ಅಂತ ಹೇಳುವ ಮಹಾಜ್ಞಾನಿಗಳು, ಅವರು ನಿತ್ಯ ಮುಕ್ತರು, ಅವರು ಬದ್ಧ ಜೀವರಲ್ಲ, ಮುಕ್ತ ಜೀವರು. ಅವರು ಅವರ ಸಂದರ್ಶನಕ್ಕೆ ಅಂತ ಬರ್ತಾ ಇದ್ರು. ಇವರಿಗೆ ಏನಾಯಿತೋ ಗೊತ್ತಿಲ್ಲ, ಇವರಲ್ಲಿರುವಂತಹ ಒಂದು ಅಹಂಕಾರದ ಆ ಭಾವ ಅತಿಯಾಗಿ ಅವರನ್ನು ತಡೆ ಹಿಡಿತಾರೆ. ನಿಜವಾಗಿ ಸಾರೂಪ್ಯ ಅಂದರೆ ಹೇಗಿರಬೇಕಿತ್ತು ಅಂತ ಕೇಳಿದರೆ, ಒಳಗೂ ವಿಷ್ಣು ಕಾಣಬೇಕು ಅವರಿಗೆ, ಹೊರಗೂ ವಿಷ್ಣು ಕಾಣಬೇಕು, ಅದಕ್ಕೆ ಸಾರೂಪ್ಯ ಅಂತ ಹೇಳುವುದು. ಆದರೆ ದುರ್ದೈವವಶಾತ್ ಒಳಗೆ ವಿಷ್ಣು ಕಾಣ್ತಾ ಇದ್ದ, ಆದರೆ ಹೊರಗೆ ಬಂದ ಇವರಲ್ಲಿ ವಿಷ್ಣು ಕಾಣಲಿಲ್ಲ. ಬಿಡುವುದಿಲ್ಲ ಅಂತ ಹೇಳಿ ತಡೆದೆವು. ಇವ ಹೇಳುವುದು ಮಂಡೋದರಿಗೆ ಕಥೆ. ಪರಿಣಾಮ ಏನಾಯಿತು? ವ್ಯಗ್ರರಾದರು. ಈ ದ್ವಾರವನ್ನು ಕಾಯುವುದಕ್ಕೆ ನೀವು ಯೋಗ್ಯರಲ್ಲ, ನಿಮ್ಮಲ್ಲಿ ಕಾಣುವುದೇನು ಅಂತ ಕೇಳಿದರೆ ಒಂದು ರಾಕ್ಷಸಿ ಸ್ವಭಾವ. ಹಾಗಾಗಿ ಸನಕಾದಿ ಮಹರ್ಷಿಗಳು ಶಾಪ ಕೊಡ್ತಾರೆ, ಘೋರ ರಾಕ್ಷಸರಾಗಿ ಶಾಪ. ಅಷ್ಟು ಹೊತ್ತಾಗುವಾಗ ಹೊರಗಿದ್ದ ನಾರಾಯಣ ಕಾಣದೇ ಇದ್ದರೂ ಒಳಗಿದ್ದ ನಾರಾಯಣ ಪ್ರಸನ್ನ ಮೂರ್ತಿಯಾಗಿ ಕಾಣಿಸುವುದಕ್ಕೆ ತೊಡಗಿದ. ಹೊರಗಿದ್ದ ನಾರಾಯಣನಲ್ಲಿ ಶರಣಾಗತನಾದರೆ ಪ್ರಯೋಜನ ಇಲ್ಲ, ಒಳಗಿದ್ದ ನಾರಾಯಣನಿಗೆ ಶರಣಾಗಬೇಕು ಅಂತ ಹೇಳಿ ನಾವು ನೇರ ಒಳಗೆ ಹೋಗಿ ಆ ವಿಷ್ಣುವಿನಲ್ಲಿ ಕೇಳಿಕೊಂಡೆವು, ಸ್ವಾಮಿ ಹೀಗಾಗಿದೆ, ಲೋಕ ಬಿಟ್ಟು ನಾವು ಪತನವನ್ನು ಹೊಂದಬೇಕಾದ ಸ್ಥಿತಿ ಬಂತು, ಏನು ಮಾಡುವುದು ಅಂತ ಕೇಳಿ ನಾವು ಕೈ ಮುಗಿದೆವು. ಆಗ ವಿಷ್ಣು 2 ಅವಕಾಶಗಳನ್ನು ಕೊಟ್ಟ. 7 ಜನ್ಮಕ್ಕೆ ನೀವು ನನಗೆ ನನ್ನ ಭಕ್ತರಾಗಿ ಬರ್ತೀರೋ, 3 ಜನ್ಮದಲ್ಲಿ ನನಗೆ ವಿರೋಧಿಗಳಾಗಿ ಮತ್ತೆ ಈ ಲೋಕವನ್ನು ಸೇರ್ತೀರೋ ಅಂತ. 7 ಜನ್ಮದಲ್ಲಿ ನನ್ನ ಭಕ್ತರಾಗಿ ಭೂಮಿಯಲ್ಲಿ ಹುಟ್ಟಿ ನೀವು ಬರಬೇಕು. ಹುಟ್ಟುವುದು ರಾಕ್ಷಸರಾಗಿಯೇ, ಹಾಗಂತ ಭಕ್ತರಾಗಿಯೇ ನೀವು ಹುಟ್ಟಬಹುದು. 7 ಜನ್ಮ ಬೇಕು. 3 ಜನ್ಮ ಸಾಕು ಅಂತಾದರೆ ನೀವು ನನ್ನ ವಿರೋಧಿಗಳಾಗಬೇಕು. ಯಾರಿಗಾದರೂ ಆ ವಿಷ್ಣು ಪದವನ್ನು ಬಿಟ್ಟು ಬಿಡುವುದಕ್ಕೆ ಮನಸ್ಸುಂಟೋ? ನಾವು ಏನಂತ ಹೇಳಿದೆವು, ಯಾವ ಕಾರಣಕ್ಕೂ ನಮಗೆ 7 ಜನ್ಮದಲ್ಲಿ ನಿನ್ನನ್ನು ಸೇವೆ ಮಾಡಿ ಭಕ್ತಿಯಿಂದ ಬರುವುದು ಬೇಡ, 3 ಜನ್ಮದಲ್ಲಿ ನಿನ್ನ ವಿರೋಧಿಗಳಾಗಿಯೇ ನಾವು ಬರ್ತೇವೆ ಅಂತ ಹೇಳಿ ವಿಷ್ಣುವಿಗೆ ಕೈ ಮುಗಿತಾರೆ. ಇಲ್ಲಿ ಒಂದು ಪ್ರಶ್ನೆ, ಅಂತಹ ಜಯ ವಿಜಯರು ಭೂಮಿಯಲ್ಲಿ ಜನಿಸಿದರು ರಾಕ್ಷಸರಾಗಿ, ಹಾಗಾದರೆ ಆ ದ್ವಾರದಲ್ಲಿ ಜನ ಇಲ್ವಂತೆ? ಅವರು ಬರುವಾಗ ಅಲ್ಲಿ ಜನ ಬೇರೆ ಮಾಡಿ ಬಂದದ್ದ? ಅದು ಸೂಕ್ಷ್ಮ. ಸಾರೋಪ್ಯ ಪದವಿ ಅಂತ ಹೇಳಿದರೆ ಅವರು ವಿಷ್ಣುವಿನ ಹಾಗೆ ಸಾಮರ್ಥ್ಯ ಇರುವವರು, ವಿಷ್ಣುವಿನ ಹಾಗೆ ರೂಪ ಇರುವವರು. ಒಂದು ಅಂಶದಿಂದ ಅವರು ಭೂಮಿಗೆ ಬಂದದ್ದು, ಅಲ್ಲಿಯೇ ಇದ್ದಾರೆ ಅವರು. ಜಯ ವಿಜಯರಲ್ಲೇ ಇದ್ದಾರೆ, ಒಂದು ಅಂಶದಿಂದ ಭೂಮಿಗೆ ಬರ್ತಾರೆ. ಹೇಗೆ ಬಂದರು? ಹಿರಣ್ಯಾಕ್ಷ ಹಿರಣ್ಯಕಶ್ಯಪರು ಅಂತ ಹೇಳುವ ಹಾಗೆ ಮೊದಲಿನ ಜನ್ಮವನ್ನು ನಾವು ಮುಗಿಸಿ ಆಗಿದೆ.
ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶ್ಯಪ ಅಂತ ಹೇಳುವಂತಹ ಎರಡು ರೂಪದಿಂದ ನಮ್ಮ ಮೊದಲ ಜನ್ಮವನ್ನು ಹರಿವಿರೋಧದಿಂದಲೇ ನಾವು ಸಾಧಿಸಿ ಬಂದಾಗಿದೆ. ಹಿರಣ್ಯಾಕ್ಷ ಅಂತ ಹೇಳುವವ ಹಂದಿಯ ರೂಪದಿಂದ ವಿಷ್ಣು ಬಂದು ಕೊಂದ. ಹಿರಣ್ಯ ಕಶ್ಯಪನನ್ನು ನರಸಿಂಹ ರೂಪದಿಂದಲೇ ಬಂದು ವಿಷ್ಣುವೇ ನಮ್ಮನ್ನು ಕೊಂದು ಅನುಗ್ರಹಿಸಿದ. ಅಲ್ಲಿಯ ತಮ್ಮ ಇವತ್ತು ಅಣ್ಣ. ಹಿರಣ್ಯ ಕಶ್ಯಪನೇ ಈ ಕಾಲಕ್ಕೆ ನಾನು ರಾವಣ, ಹಿರಣ್ಯಾಕ್ಷನೇ ಈ ಹೊತ್ತಾಗುವಾಗ ಕುಂಭಕರ್ಣ. ಹೋಗು ತಮ್ಮ ಅಂತ ನಾನು ಕಳುಹಿಸಿದ್ದು ಅವನನ್ನು ಯುದ್ಧಕ್ಕೆ ಹೋಗುವಾಗ ನನಗೆ ಗೊತ್ತಿಲ್ಲದೆ ಅಲ್ಲ ಮಂಡೋದರಿ, ನೀನು ಮುಂದೆ ಹೋಗು, ನಾನು ಹಿಂದಿನಿಂದ ಬರ್ತೇನೆ. ಇದು ನಮ್ಮ ಜೀವನದ ಚರಿತ್ರೆ. ನಮಗೀಗ ಕೇಳ್ತಾ ಇರುವುದು ಏನು? ಆ ಕ್ಷೀರಸಾಗರದ ಭೋರ್ಗರೆತ. ಹಾಗಿದ್ರೆ ಹರಿಯ ವಿರೋಧವನ್ನು ಮಾಡುವುದಕ್ಕೆ ಕಾರಣವಾದದ್ದೇನು ಅಂತ ಕೇಳಿದರೆ ಅವತ್ತು ಕೊಟ್ಟ ಸನಕಾದಿಗಳ ಶಾಪ. ಈಗ ಹೇಳು ಮಂಡೋದರಿ. ಕೈ ಕುಲುಕಿಸಿ ಕೇಳ್ತಾನಂತೆ ಮಂಡೋದರಿಯಲ್ಲಿ ರಾವಣ, ನಿನ್ನ ಗಂಡ ಒಬ್ಬ ಕಾಮುಕನಾ? ನಿನ್ನ ಗಂಡ ಒಬ್ಬ ದ್ರೋಹಿಯ? ನಿನ್ನ ಗಂಡ ಒಬ್ಬ ತೆಗೆದು ಹಾಕಿದವನ? ಸೀತೆಯನ್ನು ಎಳೆತರುವಾಗ ನಾನು ಅಲ್ಲಿ ಕಂಡ ಲಕ್ಷ್ಮಿಯನ್ನು ನೋಡಿದ್ದೇನೆ. ಹೇಗೆ ತಂದೆ? ಸನ್ಯಾಸಿ ವೇಷದಿಂದ ಹೋಗಿ ತಂದೆ. ತರಬೇಕಿದ್ರೆ ಬೇರೆ ರೂಪ ಆಗುವುದಿಲ್ಲ ಅಂತ ಸನ್ಯಾಸಿ ವೇಷದಿಂದಲೇ ಬಂದದ್ದು. ಸೀತೆಯನ್ನು ತಂದ ಅಶೋಕವನದಲ್ಲಿ ಇರಿಸಿದ್ದೇನೆ. ಸೀತೆಯ ಮೇಲೆ ನಾನು ಮನಸ್ಸಿಟ್ಟಲ್ಲ. ಕಾಣುವವರ ಕಣ್ಣಿಗೆ ಇದೊಂದು ಕೇವಲ ಸೂತ್ರ ಮಾತ್ರ. ಸೀತೆಯನ್ನು ಮುಟ್ಲಿಕ್ಕಾಗುವುದಿಲ್ಲ ಅಂತ ನನಗೂ ಗೊತ್ತಿದೆ. ಆದರೆ ನನ್ನ ಬದುಕಿನ ಮುಕ್ತವಾದಂತಹ ದಿನ ಇವತ್ತು. ಇವತ್ತು ನನ್ನದ್ದಾದ ಬದುಕನ್ನು ನಾನು ಕೊನೆಗೊಳಿಸಿ ನನ್ನ ಮುಂದಿನದ್ದಾದ 3ನೇ ಜನ್ಮಕ್ಕೆ ನಾನು ಪ್ರಯಾಣವನ್ನು ಮಾಡುವುದಕ್ಕೆ ಉಜ್ಜುಗಿಸಿದ್ದೇನೆ. ನಿನಗೆ ಮರಣ ಬರ್ತದೆ, ನನಗೆ ಮರಣ ಬರ್ತದೆ ಅಂತ ಹೇಳಿಕೊಂಡು ನೀನು ಅದನ್ನು ಯಾವ ಕಾರಣಕ್ಕೂ ದುಃಖಿಸುವುದು ಬೇಡ. ನೀನು ನಾನು ಯಾರು ಎನ್ನುವಂತಹ ಸತ್ವವನ್ನು ತಿಳಿ. ಹಾಗಾಗಿ ಹುಟ್ಟು ಸಾವಿರದ ಲೋಕವನ್ನು ತಲುಪುವುದಕ್ಕೆ ನನ್ನ 2ನೆಯ ಜನ್ಮವನ್ನು ಉತ್ತರಿಸುವ ಸುಯೋಗ ಇದು ಅಂತ ಹೇಳಿಕೊಂಡು ರಾವಣ ಹೇಳ್ತಾನೆ. ಅಷ್ಟು ಮಾತ್ರ ಅಲ್ಲ, ಅವ ಮಾಡಿದ ಸತ್ಕಾರ್ಯ ಏನು ಅಂತ ಕೇಳಿದರೆ ಅಪ್ಪಣೆ ಕೊಡ್ತಾನೆ. ಅವ ಕರೆಸಿದನು ಬಿಳ್ಳಾರಿಗಳ ಹುರಿಹುತಾಶನ ಯಮನಿಶಾಚರ ವರುಣವಾಯು ಕುಬೇರ ಶಂಕರರಿತ ಕಪ್ಪಗಳ. ವರುಣವಾಯು ಕುಬೇರ ಶಂಕರರಿತ ಕಪ್ಪಗಳ ಹಿರಿದು ಕಾಲದ ಹಳೆಯ ಟಂಕದ ಪರಿಯ ನಾಣಿಯವೆಲ್ಲವ ತರಿಸಿ ಹೊರಿಸಿ ಸೂಸಿದ ನಿಖಿಳ ಯಾಚಕ ಜನದ ಸಂದಣಿಗೆ. ಟಂಕದ ಪರಿಯ ನಾಣಿಯವೆಲ್ಲವ ತರಿಸಿ ಹೊರಿಸಿ ಸೂಸಿದ ನಿಖಿಳ ಯಾಚಕ ಜನದ ಸಂದಣಿಗೆ. ಕರೆಸಿದನು ದಿಗ್ಮಾನಾದಿ ಸಮೂಹವ. ರಾವಣ ಏನು ಎನ್ನುವುದನ್ನು ರಾವಣಾಂತರಂಗದ ಈ ಭಾಗದಲ್ಲಿ ನಾವು ನೋಡುವುದಕ್ಕೆ ಸಾಧ್ಯವಾಗ್ತದೆ. ನಾವು ನೋಡುವುದು ಬೇರೆ, ಕಾಣುವುದು ಬೇರೆ. ಕಂಡದ್ದರ ಆಧಾರದ ಮೇಲೆ ಯಾವತ್ತೂ ಇದಮಿತ್ತಂ ಎನ್ನುವ ಹಾಗೆ ತೀರ್ಮಾನಕ್ಕೆ ಬರಬಾರದು ಅಂತ ಹೇಳುವುದೇ ರಾಮಾಯಣ ಕೊಡುವಂತಹ ದೊಡ್ಡ ಸಂದೇಶ ನಮಗೆ. ಒಬ್ಬ ಬೇಡ ರಾಮಾಯಣ ಬರೀತಾನೆ ಅಂತಾದರೆ ಆ ಬೇಡನ ಒಳಗೆ ಎಂತಹ ಒಂದು ದಿವ್ಯತೆ ತುಂಬಿತು ಅಂತ ನಮಗೆ ಗೊತ್ತಿತ್ತ? ನಾವು ಸಮಾಜದಲ್ಲಿ ಕೂಡ ಹಾಗೆ ಎಷ್ಟೋ ಮಂದಿಗೆ ಅವಕಾಶ ಇಲ್ಲದೆ ಅವರಲ್ಲಿರುವ ನಿಜ ಪ್ರತಿಭೆ ಹೊರಗೆ ಬರುವುದಿಲ್ಲ. ಆವತ್ತು ಒಬ್ಬ ಬೇಡ ಆದವ ವಾಲ್ಮೀಕಿ ಅಂತ ಹೇಳುವ ಹೆಸರನ್ನು ಪಡೆದ. ಕಾಣುವಾಗ ರಾವಣನಲ್ಲಿ ಕಾಮುಕತ್ವದ ಮುಖ ಕಂಡರೂ ಕೂಡ ರಾವಣ ಏನು ಅಂತ ಹೇಳುವುದು ರಾವಣನಿಗೆ ಗೊತ್ತಿದ್ದರಿಂದ ಅವ ರಾಮ ವಿರೋಧವನ್ನು ಕಟ್ಟಿಕೊಂಡ. ಇದು ಪ್ರಪಂಚದಲ್ಲಿ ಒಂದು ಲೀಲೆ. ಇದನ್ನೇ ನಾವು ದೇವರದ್ದಾದಂತಹ ನರನಾಟಕ ಅಂತ ನಾವು ಇದನ್ನೇ ಕರೆಯುವುದು. ಮೂಡುವುದು ಮುಳುಗುವುದು ಲೀಲೆ. ಇದನ್ನು ರಾಮದೇವರು ತನ್ನ ಅವತಾರದಲ್ಲಿ ತೋರಿಸಿಕೊಟ್ರು. ಪ್ರಪಂಚದಲ್ಲಿ ರಾವಣನಂತಹ ಕೆಟ್ಟ ಕೆಲಸ ಮಾಡಿದರೆ ಏನಾಗ್ತದೆ ಅಂತ ಹೇಳುವ ಸಂದೇಶ ಒಂದು ಕಡೆ ಅಂತ ಆದರೆ, ಪ್ರಪಂಚದಲ್ಲಿ ಒಳ್ಳೆಯವರು ಕೆಟ್ಟವರು ಅಂತ ಹೇಳಿ ಇಲ್ಲ. ಅದಕ್ಕೆ ಕಾರಣವಾಗುವುದು ಪರಿಸ್ಥಿತಿ ಅಂತ ಹೇಳುವುದು ರಾಮಾಯಣದ ಸಂದೇಶ. ಅದಲ್ಲದೆ ಇದ್ರೆ ಆ ಜಯ ವಿಜಯರೇ ಬಂದು ಈ ಕಾಲಕ್ಕಾಗುವಾಗ ರಾವಣ ಕುಂಭಕರ್ಣರಾಗ್ತಾರೆ ಅಂತ ಆದರೆ, ಆ ವಿರೋಧದ ಮೂಲಕವಾಗಿ ಹರಿಯನ್ನು ಸೇರಬೇಕು ಎನ್ನುವುದೇ ಅವರ ಸಂಕಲ್ಪ ಅಂತ ಆದರೆ, ರಾಮಾಯಣದಿಂದ ನಾವು ಏನನ್ನು ತಿಳಿಯಬೇಕು? ಒಬ್ಬನ ವ್ಯಕ್ತಿತ್ವವನ್ನು ಅವನ ಹೊರಗಿನ ಹೂರಣದಿಂದ ತಿಳಿಯುವುದಲ್ಲ, ಅವನ ಅಂತಃಸತ್ವವನ್ನು ಅರಿತು ನಾವು ತಿಳಿದಾಗ ನಿಜ ಏನು ಅಂತ ಗೊತ್ತಾಗ್ತದೆ.
ಆ ಹೊತ್ತಿಗಾಗುವಾಗ ಮಂಡೋದರಿಗೆ ಎಂತಹ ಒಂದು ಗಂಡನಿಗೆ ನಾನು ಹೆಂಡತಿಯಾದೆ ಅಂತ ಹೇಳುವ ಸಾರ್ಥಕತೆ ಬಂತು. ರಾವಣ ಹೇಳ್ತಾನೆ, ನಾನು ಒಂದು ವೇಳೆ ಅವನ ಬಾಣದಿಂದ ಅಳಿದು ಬಿದ್ದೆ ಅಂತ ಆದರೆ ಹೋಗಿ ಅವನ ಕಾಲು ಹಿಡ್ಕೋ. ನೀನು ಮಾಡಬೇಕಾದದ್ದಷ್ಟೇ. ಯಾವನನ್ನು ಸಂದರ್ಶಿಸುವುದರ ಮೂಲಕವಾಗಿ ಹುಟ್ಟು ಸಾವಿನ ಆ ವರ್ತುಲದಿಂದ ನಾವು ಪಾರಾಗ್ತೇವೋ ಅಂತಹ ಒಂದು ದೇವರೇ ಎದುರು ಬಂದಿದ್ದಾನೆ ಅಂತ ಅರ್ಥ. ಬೇರೆ ಯಾರಿಗೂ ನಾ ಸಾಯುವುದಿಲ್ಲ. ನಾ ಸಾಯುವುದಿದ್ರೆ ಆ ಜಗತ್ತಿನ ಆದ್ಯಂತ ಶಕ್ತಿಯ ಎದುರು ಮಾತ್ರ. ಹಾಗಾಗಿ ನನ್ನ ಭವವನ್ನು ಉತ್ತರಿಸುವುದಕ್ಕೆ ಇದೊಂದು ಅವಕಾಶ. ಹಾಗಾಗಿ ಭವಸಾಗರವನ್ನು ದಾಟುವುದಕ್ಕೆ ನೀನು ಅಪ್ಪಣೆಯನ್ನು ಕೊಡಬೇಕು. ಗಂಡ ಹೆಂಡತಿ ಅಂತ ಹೇಳುವ ಸಂಬಂಧವನ್ನು ಕೂಡ ಶಾಸ್ತ್ರದಲ್ಲಿ ಹೇಳಿದ್ದು ಹಾಗೆ. ಮದುವೆ ಆಗುವ ಕಾಲಕ್ಕೆ ಪುರೋಹಿತರು ಮಾಂಗಲ್ಯ ಕಟ್ಟುವಾಗ ಹೇಳ್ತಾರೆ, ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ. ಮಂಡೋದರಿಗೆ ಅದನ್ನು ಸೂಚಿಸ್ತಾನೆ. ಮೋಕ್ಷೇಚ ಅಂತ ಹೇಳುವುದಿಲ್ಲ. ಧರ್ಮೇಚ ಅರ್ಥೇಚ ಕಾಮೇಚ, ಧರ್ಮದಲ್ಲಾಗ್ಲಿ ಅರ್ಥದಲ್ಲಾಗ್ಲಿ ಕಾಮದಲ್ಲಾಗ್ಲಿ ಗಂಡ ಹೆಂಡತಿಯರು ಒಬ್ಬರೊಬ್ಬರನ್ನು ಮೀರಬಾರದು ಅಂತ. ಮೀರಿದರೆ ಆ ಸಂಸಾರ ಸರಿ ಇರುವುದಿಲ್ಲ. ಆದರೆ ಮೋಕ್ಷದ ದಾರಿ ಬರುವಾಗ ಗಂಡನ ದಾರಿ ಗಂಡನಿಗೆ, ಹೆಂಡತಿಯ ದಾರಿ ಹೆಂಡತಿಗೆ, ಅದು ಬೇರೆ. ಅಲ್ಲಿಯವರೆಗೆ ನಾವು ಗಂಡ ಹೆಂಡತಿ ಅಂತ ಒಟ್ಟಿಗೆ ಇರ್ತೇವೆ. ಪೂರ್ವ ಜನ್ಮದಲ್ಲಿ ಯಾರಿಗೆ ಯಾರು ಗಂಡನೋ ಯಾರಿಗೆ ಯಾರು ಹೆಂಡತಿಯೋ ಗೊತ್ತಿಲ್ಲ. ಬರುವ ಜನ್ಮದಲ್ಲಿ ಯಾರು ಯಾರ ಗಂಡನೋ ಯಾರ ಹೆಂಡತಿಯೋ ಏನೋ ನಮಗೂ ಗೊತ್ತಿಲ್ಲ. ಆದರೆ ಈ ಜನ್ಮಕ್ಕೆ ಬಂದ ಮೇಲೆ, ಈ ಬಂಧಕ್ಕೆ ಒಳಪಟ್ಟ ಮೇಲೆ ಅಲ್ಲಿಯವರೆಗೆ ನಮಗೆ ಬದ್ಧತೆ ಉಂಟು. ಧರ್ಮೇಚ ಅರ್ಥೇಚ ಕಾಮೇಚ, ಅದರಲ್ಲಿ ಮಾತ್ರ ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ಮೀರಬಾರದು ಅಂತ ಹೇಳುವುದು ಶಾಸ್ತ್ರ. ಹಾಗಾಗಿ ಮೋಕ್ಷ ಪದವಿಗೆ ನಾನು ಹೋಗ್ತೇನೆ ಅಂತ ಆದರೆ ಅದಕ್ಕೆ ನೀನು ಅಡ್ಡಿಯಾಗಬಾರದು. ನಿನ್ನ ಮಾಂಗಲ್ಯ ಅಂತ ಹೇಳುವುದಕ್ಕೆ ಒಂದು ಮೌಲ್ಯ ಬರ್ತದೆ. ನಿನ್ನ ಗಂಡನನ್ನು ಈ ಭವಬಂಧನದ ಮುಕ್ತಿಯಿಂದ ನೀನು ಶಾಶ್ವತವಾದ ಪದವಿಗೆ ಕಳುಹಿಸಿಕೊಡು. ಮಾಡಬೇಕಾದ ಕೆಲಸ ಉಂಟು ಅಂತ ಹೇಳಿ ಅಷ್ಟುವರೆಗೆ ಕ್ರೂರಿಯಾದ ರಾವಣ, ಪ್ರಪಂಚದಲ್ಲಿ ಹಿಂಸೆಯನ್ನು ಕೊಟ್ಟ ರಾವಣ, ಇನ್ನೊಬ್ಬರಿಗೆ ದೋಷಿಯಾಗಿ ಕಂಡ ರಾವಣ ಭಂಡಾರಿಗಳನ್ನು ಕರೀತಾನೆ. ಭಂಡಾರದ ಒಂದು ಮುಖ್ಯಸ್ಥರನ್ನು ಕರೀತಾನೆ. ಅಲ್ಲಿಯವರೆಗೆ ಏನು ಸಂಗ್ರಹ ಮಾಡಿದ್ದಾನೆ ಅದನ್ನೆಲ್ಲ ಹಂಚುತ್ತಾನೆ. ಯಾರ್ಯಾರು ಬಡವರಿದ್ದಾರೆ ಲಂಕೆಯಲ್ಲಿ, ಯಾರ್ಯಾರಿದ್ದಾರೆ ಸಿಕ್ಕಿದವರಿಗೆಲ್ಲ ದಾನ ಮಾಡ್ತಾನೆ. ಯಾರ್ಯಾರಿಂದ ಹೊರಿಸಿದಂತಹ ಕಪ್ಪಗಳನ್ನೆಲ್ಲ ಪ್ರಪಂಚದಲ್ಲಿದ್ದ ಈ ಲಂಕೆಯ ಪ್ರಜೆಗಳಿಗೆ ಮುಕ್ತವಾಗಿ ಕೊಡ್ತಾನೆ. ಮಾತ್ರ ಅಲ್ಲ, ತನ್ನನ್ನು ತಾನು ಹಗುರವಾಗಿಸ್ತಾನೆ. ತ್ಯಾಗದಿಂದ ಮಾತ್ರ ಈ ಪ್ರಪಂಚದಲ್ಲಿ ಎಲ್ಲವನ್ನು ಸಿದ್ಧಿಸುವುದಕ್ಕೆ ಸಾಧ್ಯ ಎನ್ನುವಂತಹ ಸೂತ್ರಕ್ಕೆ ಬದ್ಧನಾಗಿ ಆ ಮೂಲಕವಾಗಿ ಮೋಕ್ಷದ ಒಂದು ಪಥವನ್ನು ಅನುಸರಿಸಿ ಯುದ್ಧ ಮಾಡುವುದಕ್ಕೆ ಬರ್ತಾನೆ. ರಾಮನ ಜೊತೆಯಲ್ಲಿ ಹೋರಾಟ ಮಾಡ್ತಾನೆ. ಯಾವ ಕಾರಣಕ್ಕೂ ಅವನ ಅಂತರಂಗವನ್ನಲ್ಲಿ ಅವ ಬಿಚ್ಚಿಡುವುದಿಲ್ಲ. ಈ ಮಾತನ್ನು ಅವ ತಿಳಿದಿರ್ತಾನೆ, ಆದರೆ ರಾಮನಲ್ಲಿ ಹಾಗೆ ಹೇಳುವುದಿಲ್ಲ. ರಾಮನ ಜೊತೆ ಹೋರಾಟ ಮಾಡಬೇಕಿದ್ರೆ ಅವನು ವಿರೋಧಿಯಾಗಿಯೇ ಹೋರಾಟವನ್ನು ಮಾಡ್ತಾನೆ. ರಾಮನ ಜೊತೆ ಕಾಡಾಕಾಡಿಯಾದ ಬವರವನ್ನೇ ಕೊಡ್ತಾನೆ. ಇದು ಒಂದು ಪಾತ್ರದ ಸನ್ನಿವೇಶವನ್ನು ಒಂದು ಪಾತ್ರಧಾರಿ ಹೇಗೆ ಮಾಡಬೇಕು. ರಂಗಸ್ಥಳಕ್ಕೆ ಬಂದ ಪಾತ್ರಧಾರಿ ಅವ ಹಿನ್ನೆಲೆಯಲ್ಲಿ ಅವ ಏನು ಅಂತ ಹೇಳುವುದನ್ನು ತಿಳ್ಕೊಂಡು ಹಾಗೆ ಅಲ್ಲಿ ಪ್ರದರ್ಶನ ಮಾಡಿದರೆ ಅವನನ್ನು ಓಡಿಸಿ ಅಂತ ಹೇಳ್ತೇವೆ ರಂಗಸ್ಥಳದಿಂದ. ಅವ ಜನ ಸರಿ ಇಲ್ಲ. ಅವ ನೇಪಥ್ಯವನ್ನು ಬಿಟ್ಟು ರಂಗಸ್ಥಳದಲ್ಲಿ ಅವ ಮಾತಾಡುವುದಲ್ಲ. ಅವಾಗ ಪಾತ್ರ ಆಗಿ ಮಾಡಬೇಕು. ಇಲ್ಲಿ ರಾವಣ ಪ್ರಜ್ಞೆಯನ್ನು ಮೆರೆಯುತ್ತಾನೆ. ಅವನಿಗೆ ಗೊತ್ತಿದ್ರೂ ಕೂಡ ಹರಿವಿರೋಧವೇ ನನಗೆ ಮುಖ್ಯ. ಅದನ್ನರಿತು ರಾಮನ ಜೊತೆಯಲ್ಲಿ ಹೋರಾಟಕ್ಕೆ ಮುಂದಾಗ್ತಾನೆ. ರಾವಣರ ಯುದ್ಧವನ್ನು ನೋಡುವುದಕ್ಕೆ ದೇವತೆಗಳೆಲ್ಲ ಆಕಾಶದಲ್ಲಿ ನೆರೆದಿದ್ದಾರೆ. ಮಾತಲಿ ಅಂತ ಹೇಳುವಂತಹ ದೇವಸಾರಥಿ, ದೇವೇಂದ್ರನ ಸಾರಥಿ ಬಂದು ರಾಮನಿಗೆ ಒಂದು ರಥವನ್ನು ತಂದು ಕೊಟ್ಟಿರ್ತಾನೆ. ಆ ರಥದಲ್ಲಿ ಕೂತು ಮೊದಲಿಗೆ ಒಪ್ಪುವುದಿಲ್ಲ ರಾಮ. ನಿನ್ನ ಹಂಗಿನಿಂದ ನಾನು ರಾವಣನನ್ನು ಗೆಲ್ಲುವುದಿಲ್ಲ. ಆದರೆ ಬಳಿಕ ವಾನರರೆಲ್ಲ ಸೇರ್ತಾರೆ. ಹಾಗಾಗಿ ವಾನರರ ಮತ ಪಿಡಿದು ಅವ ಯುದ್ಧಕ್ಕೆ ಅಂತ ಹೋಗ್ತಾನೆ. ಆದರೆ ರಾವಣ ಅಷ್ಟು ಸುಲಭದಲ್ಲಿ ಜಗ್ಗುವುದಿಲ್ಲ. ಎಷ್ಟು ಹೊಡೆದರೂ ಕೂಡ ಅವನ ತಲೆ ಮತ್ತೆ ಮತ್ತೆ ಚಿಗುರ್ತಾ ಬರುವಂತಹ ಕಾಲಕ್ಕೆ ಮತ್ತೊಮ್ಮೆ ರಾಮದೇವರು ನರನಾಟಕವನ್ನು ಆಡ್ತಾರೆ. ಏನು ಹೇಳ್ತಾರೆ? ಬಂದ ಮಾತಲಿಗೆ ಹೇಳ್ತಾರೆ, ಬೇಡ ಯುದ್ಧ ಅಂತ. ಸಾಕುವ ಮಾತಲಿ ಸಮರ, ಸಾಕು ಮಾತಲಿ ಸಮರ, ನಾವು ಸಮೀಕ ಬಾಹಿರರ ಋಷಿರಂಗಳ ನೂಕಿ ಬೇಸತ್ತೆವು. ನಾವು ಸಮೀಕ ಬಾಹಿರರ ಋಷಿರಂಗಳ ನೂಕಿ ಬೇಸತ್ತೆವು. ಶರಂಗಳ ಸೋಲವಾಯಿತು ಎಮಗೆ. ಓ ಕರಿಸಿದಳು ಮೃತ್ಯುವಿ ಲೋಕವ
ನಮಗೇಕೆ ಜಯದ ವಿಲಾಸೆ ತಿರುಗಿಸುತ್ತೇರ ಕೆಳಗೆಂದ ತಿರುಗಿಸುತ್ತೇರ ಕೆಳಗೆಂದ ಸಾಕು ಮಾತಲಿ ಸಮರ ದೇವಸಾರಥಿಯಾದಂತಹ ಮಾತಲಿ ಅಮೃತ ಮಾಂಡವನ್ನು ಸ್ವರ್ಗದಿಂದಲೇ ಬರುವಾಗ ತಂದಿದ್ದಾನೆ. ಅಂತಹ ದಿವ್ಯವಾದಂತಹ ರಥ ಅದು ಭೂಮಿಯಿಂದ ಮೇಲೆ ನಿಂತಿದೆ. ದೇವಲೋಕದ ರಥ ಅದು ಭೂಮಿಗೆ ತಾಗುವುದಿಲ್ಲ, ಅದು ಮೇಲೆಯೇ ನಿಂತುಂಟು. ಅಂತಹ ರಥದಲ್ಲಿ ನಿಂತು ಯುದ್ಧ ಮಾಡುವಂತಹ ಈ ರಾಮದೇವರಿಗೆ ರಾವಣ ಯಾವ ಕಾರಣಕ್ಕೂ ಜಗ್ಗುವುದಿಲ್ಲ, ಸೋಲುವುದಿಲ್ಲ ಅಂತ ಹೇಳುವಂತಹ ಪ್ರಜ್ಞೆ ಅಂತರಂಗದಲ್ಲಿ ಮೂಡಿದಾಗ ಮಾತಲಿಯನ್ನು ಕರೆದು ಹೇಳ್ತಾರೆ, ಸಾಕು, ಯುದ್ಧ ಸಾಕು, ಯಾವ ಕಾರಣಕ್ಕೂ ನನಗೆ ಯುದ್ಧ ಮಾಡುವುದಕ್ಕೆ ಕೂಡುವುದಿಲ್ಲ. ಸುಗ್ರೀವ, ನಿನಗೆ ಹೇಳಿದಂತಹ ಮಾತನ್ನು ಈ ಕಾಲಕ್ಕಾಗುವಾಗ ಉಳಿಸಿಕೊಳ್ಳುವಂತಹ ಸ್ಥಿತಿ ನನ್ನಲ್ಲಿಲ್ಲ. ನಾನು ಸೀತೆಯ ಆಶೆಯನ್ನೇ ಬಿಡಬೇಕಾದಂತಹ ಸ್ಥಿತಿ ಬಂತು. ಹೆಂಡತಿಗೆ ಗಂಡನಾಗುವಂತಹ ಯೋಗ ನನಗಿಲ್ವೇನೋ. ನಮ್ಮವರೆಲ್ಲ ಈ ಕಾಲಕ್ಕಾಗುವಾಗ ಹತಾಶರಾಗ್ತಾ ಇದ್ದಾರೆ. ವಿಭೀಷಣ, ನಿನಗೆ ಹೇಳಿದಂತಹ ಮಾತನ್ನೂ ಕೂಡ ಉಳಿಸಿಕೊಳ್ಳುವಂತಹ ಯಾವ ಸ್ಥಿತಿಯೂ ನನ್ನಲ್ಲಿ ಇಲ್ಲ. ಹೀಗೆಲ್ಲ ರಾಮದೇವರು ಒಂದು ರೀತಿಯ ಹತಾಶೆಯನ್ನು ತೋರಿಸ್ತಾರೆ. ಇದು ರಾಮನಿಗೆ ಎಷ್ಟು ಭೂಷಣ ಅಂತ ಹೇಳುವುದು ಒಂದು ಪ್ರಶ್ನೆ. ಆದರೆ ರಾಮ ನಿಜ ಸತ್ವದಿಂದ ತಾನು ಕಂಗೊಳಿಸಬೇಕು ಅಂತ ಇದ್ದರೆ ಅದು ತಾನೇ ತಾನಾಗಿ ಕಾಣಿಸಿಕೊಳ್ಳುವುದಕ್ಕಿಂತ ಉಳಿದವರಿಂದ ಅದು ಆಗಬೇಕು ಎನ್ನುವುದು ರಾಮನ ಆಶಯ. ಅಷ್ಟು ಹೊತ್ತಾಗುವಾಗ ಮಾತಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಶರದಿಗೆ ಬಂದು ನಿಂತವ, ಕ್ಷೀರಸಾಗರದಲ್ಲಿ ಕೂತವ, ಹಾಲಿಗೆ ದರಿದ್ರ ಉಂಟು ಅಂತ ಹೇಳಿದ ಹಾಗಾಯಿತು ನಿಮ್ಮ ಮಾತು. ಪ್ರಪಂಚದಲ್ಲಿ ಆತ್ಯಂತಿಕವಾದಂತಹ ಶಕ್ತಿಯ ಕೇಂದ್ರ ಯಾವುದು ಅಂತ ಕೇಳಿದರೆ ಅದು ನೀನು ರಾಮ. ನೀನು ಹೀಗೆ ಹತಾಶೆಯಿಂದ ಮಾತಾಡಿದರೆ ಪ್ರಪಂಚದಲ್ಲಿ ಮುಂದೆ ಯಾರ ಗತಿ ಏನು? ದುಷ್ಟ ಸಂಹಾರಕ್ಕಾಗಿ ಇಳಿದು ಬಂದಿರುವಂತಹ ನೀನು ಮಾಡಬೇಕಾದಂತಹ ಕೆಲಸ ಮಾಡುವುದು ಬಿಟ್ಟು ಈ ರೀತಿಯಾಗಿ ಹತಾಶೆಯನ್ನು ಯಾಕೆ ತೋರಿಸ್ತಿ ಅಂತ ಹೇಳಿ ಮಾತಲಿ ಸಮಾಧಾನಿಸ್ತಾನೆ. ಆವಾಗ ಅಗಸ್ತ್ಯ ಮಹರ್ಷಿಗಳು ಆಕಾಶ ಮಾರ್ಗದಿಂದ ಬರ್ತಾರೆ. ಬಂದು ಆದಿತ್ಯ ಹೃದಯ ಎನ್ನುವಂತಹ ದಿವ್ಯವಾದ ಮಂತ್ರವನ್ನು ರಾಮನಿಗೆ ಉಪದೇಶ ಮಾಡ್ತಾರೆ. ಇದು ಒಂದು ರೀತಿಯಲ್ಲಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದ ಹಾಗೆ. ಆದಿತ್ಯ ಹೃದಯ ಮಂತ್ರವನ್ನು ರಾಮನಿಗೆ ಅಗಸ್ತ್ಯರು ಉಪದೇಶ ಮಾಡಬೇಕಾದ ಅಗತ್ಯವೇ ಇಲ್ಲ. ಯಾಕೆ? ಅದರ ಅಧಿಷ್ಠಾತ್ರ ದೇವರೇ ಮಹಾವಿಷ್ಣು, ಅವರೇ ಶ್ರೀರಾಮಚಂದ್ರ ಅಂತ. ಆದರೆ ಇದು ಒಂದು ಸೂತ್ರ, ಒಂದು ನರನಾಟಕದ ಭಾಗ ಅಷ್ಟೇ. ಹಿರಣ್ಮಯೇಣ ಪಾತ್ರೇಣ ಸತ್ಯಸ್ಯ ಅಪಿಹಿತಂ ಮುಖಂ ತ್ವಂಪೂಷಣ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ ಜಪಾಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ. ಇದು ಸೂರ್ಯನ ಬಗ್ಗೆ ಹೇಳಿದ ಮಾತು. ಹಾಗಿದ್ರೆ ಅಂತರಂಗದಲ್ಲಿ ನಮಗೆ ಬೆಳಕನ್ನು ಕೊಡುವವ ಯಾರು? ಹೊರಗಿರುವಂತಹ ಸೂರ್ಯನೇ ನಮಗೆ ಬುದ್ಧಿ ಪ್ರಚೋದಕನಾಗಿ ಗಾಯತ್ರಿ ಪ್ರತಿಪಾದ್ಯನಾದದ್ದು. ಆದಿತ್ಯ ಹೃದಯ ಎನ್ನುವಂತಹ ದಿವ್ಯವಾದಂತಹ ಮಂತ್ರ ಅದು ಅಗಸ್ತ್ಯರಿಂದ ರಾಮನಿಗೆ ಉಪದಿಷ್ಟವಾದದ್ದೇ ತಡ. ರಾಮನಲ್ಲಿ ವಿಶೇಷವಾದಂತಹ ಶಕ್ತಿ ಜಾಗೃತವಾಗ್ತದೆ. ನಾವು ಅದನ್ನು ಮನೆಯಲ್ಲಿ ಆದಿತ್ಯ ಹೃದಯ ಸ್ತೋತ್ರವಂತ ಹೇಳಿ ಬರ್ತದೆ, ಅದನ್ನು ಪಠನ ಮಾಡಿದರೆ ಬಹಳ ಒಳ್ಳೆಯದು, ನಮ್ಮದಾದ ಧೀಶಕ್ತಿ ಜಾಗೃತಿ ಆಗ್ತದೆ ಎನ್ನುವಂತಹ ನಂಬಿಕೆ. ಅಂತಹ ಆದಿತ್ಯ ಹೃದಯ ಮಂತ್ರವನ್ನು ರಾಮ ಪಠಿಸಿ ಆ ಮೂಲಕವಾಗಿ ಎಲ್ಲ ಕಪಿಸ್ತೋಮ ಅಲ್ಲಿ ಸೇರಿದವರೆಲ್ಲ ರಾಮ ನೀನೇನು ಎನ್ನುವುದನ್ನು ಪ್ರಪಂಚಕ್ಕೆ ಪ್ರಕಟಪಡಿಸು ಎನ್ನುವ ಹಾಗೆ ಕೈ ಮುಗಿದು ವಿಜ್ಞಾಪಿಸಿಕೊಳ್ಳುವಂತಹ ಕಾಲಕ್ಕೆ ಇಡೀ ರಾಮಾಯಣದ ಅಷ್ಟರವರೆಗೆ ಯಾವುದಾಗಲಿಲ್ವೋ ಘಟನೆ, ಅಂತಹ ಒಂದು ಮಹಾ ಘಟನೆಗೆ ಆ ಕ್ಷಣ ಸಾಕ್ಷಿಯಾಗ್ತದೆ. ಕೈಯಲ್ಲಿ ಮಹಾಶಾಂಗ್ರ ಧನುಸ್ಸನ್ನು ವಿಷ್ಣುವಾಗಿ ರಾಮದೇವರು ಎತ್ತಿ ಹಿಡಿದು ರಾವಣನಿಗೆ ನಿಜ ದರ್ಶನವನ್ನು ಕೊಡ್ತಾರೆ. ವಿಶ್ವತೋ ಮುಖನಾದ ನಿರ್ಮಲ ವಿಶ್ವಲೋಚನನಾದ ವಿಶ್ವತೋ ಮುಖನಾದ ನಿರ್ಮಲ ವಿಶ್ವಲೋಚನನಾದ ನಗದ
ವಿಶ್ವತೋ ಭುಜನಾದ ನೀಕ್ಷಿಸಿ ನೋಡಲಿದಿರಿನಲಿ ವಿಶ್ವತಕ್ರಮನಾದನಾದನು ವಿಶ್ವಮೂರುತಿ ಗಗನ ಶಿಖಿ ಪ್ರಶಧ್ವಜ ಜಲ ತತ್ವಾತ್ಮರಾಗಿರಿ ಕಂಡನ ಸುರೇಂದ್ರ ಸುರೇಂದ್ರ ಕಂಡ ಅಸುರೇಂದ್ರ. ಸಾಮಾನ್ಯವಾದದ್ದಲ್ಲ ರಾಮನದ್ದಾದಂತಹ ರೂಪ. ಕಾಲದ ಆದಿಯಿಂದ ಯೋಗಿಗಳು, ಋಷಿಮುನಿಗಳು, ಸಾಧು ಸಂತರು ಒಂದು ಮುಹೂರ್ತ ಕಾಲವಾದರೂ ಕೂಡ ಭಗವಂತನ ದರ್ಶನಾಪೇಕ್ಷಿಗಳಾಗಿ ಒಂದು ಶಾಂತವಾದ ಸ್ಥಳದಲ್ಲಿ ಬಂದು ಧ್ಯಾನಮಗ್ನರಾಗ್ತಾರೆ. ಅದರ ಉದ್ದೇಶ ಏನು ಅಂತ ಕೇಳಿದರೆ ಭಗವದ್ ದರ್ಶನದ ಪ್ರಾಪ್ತಿ. ಆದರೆ ಅಂತಹ ಭಗವತ್ ಭಕ್ತರ ಅಭೀಷ್ಟಗಳನ್ನು ಈಡೇರಿಸುವುದಕ್ಕೆ ಬೇಕಾಗಿ ದಿವ್ಯವಾದ ಪರಂಧಾಮದಿಂದ ಕೆಳಗೆ ಇಳಿದು ಅವತರಣ ಎನ್ನುವ ಲೀಲಾ ವಿಭೂತಿಯಿಂದ ಪ್ರಪಂಚವನ್ನು ಕಾಪಿಡುವಂತಹ ಸ್ವಾಮಿ ಯಾರು ಅಂತ ಕೇಳಿದರೆ ಅದು ಶ್ರೀರಾಮಚಂದ್ರ. ಆ ರೂಪದಿಂದ ನಾರಾಯಣ ಪ್ರಪಂಚದಲ್ಲಿ ತನ್ನನ್ನು ತಾನು ಅವತರಿಸಿಕೊಂಡ. ನಾವು ರಾವಣನದ್ದಾದಂತಹ ಒಂದು ವಿಶ್ವರೂಪ ದರ್ಶನವನ್ನು ಕಾಣ್ತಾ ಇದ್ದೇವೆ. ಪ್ರಪಂಚದಲ್ಲಿ ಆದಿ ಮತ್ತು ಅಂತ್ಯ ಎರಡೂ ರಹಿತವಾದಂತಹ ಸ್ಥಿತಿಯಲ್ಲಿ ನಾವು ದೇವರು ಅಂತ ಹೇಳುವಂತಹ ಕಲ್ಪನೆಯನ್ನು ಮಾಡ್ತಾ ಭಗವಂತನನ್ನು ಗುರುತಿಸುವ ಪ್ರಯತ್ನವನ್ನು ಮಾಡ್ತೇವೆ. ಯಾವತ್ತೂ ಕಂಡ ಆ ರೂಪವನ್ನು ಮತ್ತೊಮ್ಮೆ ಕಾಣುವಂತಹ ಸುಯೋಗ ರಾವಣನಿಗೆ ದೊರೆತಾಗ ಅದರ ಕುರಿತಾಗಿ ಅವ ಹರ್ಷವನ್ನು ಪಡ್ತಾನೆ. ಕ್ಷೀರಸಾಗರದಲ್ಲಿ ವಿಷ್ಣುವಿನ ದಿವ್ಯ ಭವ್ಯವಾದಂತಹ ರೂಪವನ್ನು ಕಂಡವ ಮತ್ತೊಮ್ಮೆ ಚಾತಕ ಪಕ್ಷಿಯ ಹಾಗೆ ಶ್ರೀರಾಮದೇವರು ವಿಶ್ವಾಕಾರನಾದದ್ದನ್ನು ಕಾಣ್ತಾನೆ. ಕೈಯಲ್ಲಿ ಶಾಂಗ್ರನಾಮಕವಾದ ಧನುಸ್ಸನ್ನು ಹಿಡಿದು, ಮಾತ್ರ ಅಲ್ಲ ಕೌಮೋದಕಿ ಎನ್ನುವಂತಹ ವಿಶಿಷ್ಟವಾದಂತಹ ಗದೆಯನ್ನು ಹಿಡಿದು, ಕೈಯಲ್ಲಿ ಶಂಖವನ್ನು ಹಿಡ್ಕೊಂಡಂತಹ ಆ ವಿಷ್ಣುವಿನ ಸ್ವರೂಪ ದರ್ಶನ ಆದಾಗ ರಾವಣ ಅಂತರಂಗದಲ್ಲಿ ವಿಷ್ಣುವಿಗೆ ಮಣಿತಾನೆ. ಮಾತ್ರ ಅಲ್ಲ, ಅವ ಏನು ಎನ್ನುವುದನ್ನು ಅಂತರಂಗದಲ್ಲಿ ಅವನೇ ತಿಳ್ಕೊಳ್ತಾನೆ. ಅಂತಹ ಆತ್ಮಜ್ಞಾನಿಯಾದಂತಹ ರಾವಣ ಪ್ರಪತ್ತಿ ಭಾವದಿಂದ ಶ್ರೀಹರಿಗೆ ಶರಣು ಹೋಗುತ್ತಾನೆ. ಇದು ದೇವರ ಮತ್ತು ಭಕ್ತರ ನಡುವೆ ನಡೆಯುವಂತಹ ಒಂದು ಸಂವಹನ ಆಗಿ ಕಾಣುತ್ತದೆ. ಇದು ದಶವದನನಾಗಿ ರಾವಣ ಕಂಡದ್ದು. ಇಲ್ಲಿ ರಾವಣನಿಗೆ 10 ಮುಖ ಅಂತ ಹೇಳ್ತಾರೆ. ನಾವು 10 ಮುಖ ಅಂತ ಹೇಳಿದರೆ 10 ತಲೆ ಅಂತ ಮಾತ್ರ ತಿಳ್ಕೊಳ್ಳುವುದಲ್ಲ. ತಲೆ ಇದ್ದವರಿಗೆಲ್ಲ ತಲೆ ಉಂಟು ಅಂತ ಹೇಳಿ ಅರ್ಥ ಅಲ್ಲ. ತಲೆ ಅಂತ ಹೇಳಿ ನಾವು ಈ ತಲೆಯನ್ನು ಯಾಕೆ ಹೇಳ್ತೇವೆ ಅಂತ ಹೇಳುವುದಕ್ಕೆ ಶಾಸ್ತ್ರದಲ್ಲೇ ಆಧಾರ ಉಂಟು. ತಾಯೇತ ಶೀರ್ಷನ್ ಶ್ರೀಯ ಶೀತಾಶ್ಚಕ್ಷು ಮನೋಮಾತ್ ಪ್ರಾಣ ಅಂತ. ಯಾಕೆ ತಲೆಗೆ ಶಿರಸ್ಸು ಅಂತ ಹೇಳಿ ಬಂದಿದೆ ಅಂತ ಕೇಳಿದರೆ, ನಮ್ಮ ತಲೆಯಲ್ಲೇ ಇರುವುದು 2 ಕಣ್ಣು, ನಮ್ಮ ತಲೆಯಲ್ಲೇ ಇರುವುದು 2 ಕಿವಿ, ನಮ್ಮ ತಲೆಯಲ್ಲೇ ಇರುವುದು ಮೂಗು, ನಮ್ಮ ತಲೆಯಲ್ಲೇ ಇರುವುದು ಬಾಯಿ, ನಮ್ಮ ತಲೆಯಲ್ಲೇ ಇರುವುದು ಮನಸ್ಸು. ಇದು ಬೇರೆ ಎಲ್ಲಿಯೂ ಇಲ್ಲ ನಮ್ಮ ದೇಹದಲ್ಲಿ. ಇದು ತಲೆಯಲ್ಲಿರುವುದರಿಂದ ಅದನ್ನು 5 ಸಂಪತ್ತುಗಳನ್ನು ಹೊಂದಿರುವ ಭಾಗ ಆದದ್ದರಿಂದ ಶಿರಸ್ಸು. ಅಂತಹ ರಾವಣನಿಗೆ 10 ತಲೆ ಅಂತ ಹೇಳ್ತಾರೆ. ಅದು ಒಂದು ರೂಪಕ ಅಷ್ಟೇ. 4 ಮುಖದಿಂದ 4 ವೇದವನ್ನು, 6 ಮುಖದಿಂದ 6 ಶಾಸ್ತ್ರವನ್ನು ಹೇಳಬಲ್ಲಂತಹ ಸಾಮರ್ಥ್ಯ ಇರುವವ ರಾವಣ. ಅಂತಹ ರಾವಣ ರಾಮನನ್ನು ಕಂಡ. ಪ್ರಪಂಚಕ್ಕೆ ಒಬ್ಬ ದುಷ್ಟನಾಗಿ ಕಂಡು ತನ್ನನ್ನು ತಾನು ಉದ್ಧರಿಸಿಕೊಳ್ಳುವುದಕ್ಕಾಗಿ ಭಗವದ್ ವಿರೋಧವನ್ನೇ ಕಟ್ಟಿಕೊಂಡ ಎನ್ನುವ ತನ್ನ ಮೂಲ ನೆಲೆಯಿಂದ ರಾಮನ ಅನುಗ್ರಹಕ್ಕೆ ರಾವಣನೂ ಪಾತ್ರ ಆದ ಎನ್ನುವುದು ರಾಮಾಯಣ ಕೊಡುವ ಸಂದೇಶ. ಹಾಗಾಗಿ ಧರ್ಮಮೂರ್ತಿಯಾಗಿ ರಾವಣನನ್ನು ರಾಮ ಹೇಗೆ ಉದ್ಧರಿಸಿದ? ಸೀತೆಯ ಅಪಹಾರ ಆಗಿರಬಹುದು. ಇದನ್ನು ನಾವು ನೋಡಿದಾಗ ಸೀತೆಯ ಅಪಹಾರ ಅಂದರೆ ರಾವಣ ಮಾಡಿದ್ರಲ್ಲಿ ರಾವಣನ ಅಪರಾಧ ಕಾಣ್ತದೋ? ಹಾಗಂತ ರಾವಣ ಮಾಡಿದ ಅಂತ ಹೇಳಿಕೊಂಡು ಉಳಿದವರು ಮಾಡಿದರೆ ಸರಿ ಆಗ್ತದೋ? ಇದು ಪ್ರಶ್ನೆ. ರಾವಣ ಮಾಡಿದ್ದಾನಲ್ಲ, ರಾಮ ಅನುಗ್ರಹ ಮಾಡಿದ್ದಾನೆ ಅಂತ ಪ್ರಪಂಚದಲ್ಲಿ ಬಾಕಿದ್ದವರಿಗೆ ಅದಲ್ಲ. ಅಂದರೆ ನಾನು ಏನು? ಈ ಪ್ರಶ್ನೆಗೆ ಉತ್ತರ ಗೊತ್ತಿದ್ದವರಿಗೆ ಮಾತ್ರ ಪ್ರಪಂಚದಲ್ಲಿ ಇಂತಹ ಜಟಿಲತೆಯನ್ನು ಉತ್ತರಿಸುವುದಕ್ಕೆ ಸಾಧ್ಯ. ನಾನು ಯಾರು ಅಂತ ಹೇಳುವ ಒಂದು ಪ್ರಶ್ನೆಗೆ ನಮಗೆ ಉತ್ತರ ಸಿಕ್ಕಿದ್ರೆ ಪ್ರಪಂಚದಲ್ಲಿ ಮತ್ತೆ ಪ್ರಶ್ನೆಯೇ ಇಲ್ಲ. ಅವರಿಗೆ ಮತ್ತೆ ಯಾವ ವಿಜ್ಞಾನವೂ ಬೇಡ, ಅವನಷ್ಟು ದೊಡ್ಡ ವಿಜ್ಞಾನಿಯೇ ಇಲ್ಲ. ನಮ್ಮ ದುರಂತ ಏನು ಅಂತ ಹೇಳಿದರೆ ನಾವು ಏನೇನನ್ನೋ ಕಲಿಯಲಿಕ್ಕೆ ಹೋಗ್ತೇವೆ, ಎಂತೆಂತಹ ವಿಜ್ಞಾನವನ್ನು ಕಲಿಯುವುದಕ್ಕೆ ಹೋಗ್ತೇವೆ. ಆದರೆ ನಾವು ಕಲಿಯಬೇಕಾದ ದೊಡ್ಡ ವಿಜ್ಞಾನ ಯಾವುದು ಅಂತ ಕೇಳಿದರೆ ನಾನು ಯಾರು, ಹೂ ಆರ್ ಯು
ಈ ಒಂದು ಪ್ರಶ್ನೆಗೆ ಉತ್ತರ ಹುಡುಕಿದರೆ ಸಾಕು, ಮತ್ತೆ ಪ್ರಶ್ನೆ ಬರುವುದಿಲ್ಲ ಯಾರಿಗೂ. ಆದರೆ ಅಂತಹ ಪ್ರಶ್ನೆಯನ್ನು ಮುಂದಿರಿಸಿ ಆ ಉತ್ತರ ಕಂಡುಕೊಂಡಂತಹ ರಾವಣ ರಾಮನದ್ದಾದಂತಹ ದಿವ್ಯಮಂಗಳ ಮೂರ್ತಿಯನ್ನೇ ಕಂಡ. ಆ ಮೂಲಕವಾಗಿ ಶರಣು ಹೊಕ್ಕ. ಆದರೆ ಅದು ಕೇವಲ ಬಾಹ್ಯ ಮುಖದಲ್ಲಿ ಯಾರಿಗೂ ಕಾಣದೆ ಅಂತರಂಗದಲ್ಲಿ ಭಕ್ತರ ದೇವರ ಸಂಬಂಧವಾಗಿ ಉಳಿಯಿತು. ಮತ್ತೆ ರಾವಣ ಸವಾಲನ್ನೇ ಹಾಕ್ತಾನೆ, ನೀನೇನು ಎನ್ನುವುದನ್ನು ನನಗೆ ತೋರಿಸು. ರಾಮದೇವರು ದಿವ್ಯವಾದ ಬಾಣ ಪ್ರಯೋಗವನ್ನು ಮಾಡಿ ಅವನದ್ದಾದಂತಹ ದೇಹದ ಎದೆಯ ಭಾಗಕ್ಕೆ ಹೊಡೆದು ಅವನ ಅವಸಾನಕ್ಕೆ ಕಾರಣರಾಗ್ತಾರೆ. ರಾವಣನಿಗೆ ಮುಂದಿನ ಜನ್ಮಕ್ಕೆ ಉಪಕ್ರಮಿಸುವುದಕ್ಕೆ ದಾರಿಯನ್ನು ಮಾಡಿಕೊಡ್ತಾರೆ. ಲಂಕೆಯಲ್ಲಿ ವಿಭೀಷಣನಿಗೆ ಪಟ್ಟ ಆಗ್ತದೆ. ವಿಭೀಷಣ ರಾವಣನ ಕುರಿತಾಗಿ ಸ್ವಲ್ಪ ಬೇಸರವನ್ನು ವ್ಯಕ್ತಪಡಿಸಿದಾಗ ರಾಮ ಎಂತಹ ಆದರ್ಶ ಮೆರೆಯುತ್ತಾನೆ ಅಂತ ಕೇಳಿದರೆ, ಸತ್ತ ಹೆಣದ ಮೇಲೆ ಮತ್ತೆ ನಾನು ಯಾವುದೇ ಕಾರಣಕ್ಕೂ ದ್ವೇಷ ಇಟ್ಟುಕೊಳ್ಳುವುದಿಲ್ಲ. ನೀನವನದ್ದಾದಂತಹ ಅಂತ್ಯ ಸಂಸ್ಕಾರವನ್ನು ಮಾಡುವುದರಲ್ಲಿ, ಆ ಕ್ರಿಯಾಕರ್ಮಗಳನ್ನು ಮಾಡುವುದರಲ್ಲಿ ನೀನು ಮುಂದಾಗದೇ ಇದ್ದರೆ ಆ ಜಾಗದಲ್ಲಿ ನಾನು ನಿಂತು ರಾವಣನಿಗೆ ಆ ಶ್ರಾದ್ದ ಕರ್ಮವನ್ನು ಮಾಡ್ತೇನೆ, ಪಿಂಡ ಪ್ರದಾನ ನಾನು ಮಾಡ್ತೇನೆ ಅಂತ ರಾಮ ಹೇಳ್ತಾನೆ. ಕೊನೆಗೂ ವಿಭೀಷಣನಿಗೆ ಜ್ಞಾನೋದಯ ಆಗ್ತದೆ. ಧರ್ಮನಿಷ್ಠನಾಗಿ ವಿಭೀಷಣ ರಾಜ್ಯಪಾರವನ್ನು ಮಾಡ್ತಾನೆ. ರಾಮ ಅಯೋಧ್ಯೆಗೆ ಹಿಂತಿರುಗಿ ಬರ್ತಾನೆ. ಅಯೋಧ್ಯೆಯಲ್ಲಿ ರಾಮನಿಗೆ ವಿದ್ಯುಕ್ತವಾದಂತಹ ಒಂದು ಸ್ವಾಗತ ಸಿಗ್ತದೆ. ಸರಿಯಾಗಿ 14 ವರ್ಷ ಕಳೆದು ಮರು ದಿವಸದ ಸೂರ್ಯೋದಯಕ್ಕೆ ನೀನು ಬಾರದೇ ಇದ್ರೆ ನಾನು ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಭರತ ಹೇಳಿಯಾಗಿದೆ. ಇಷ್ಟು ಸಮಯದ ಒಳಗೆ ರಾಮ ಬಂದು ಅಯೋಧ್ಯೆಗೆ ಸೇರಿಯುವಾಗಿದೆ. ಅಯೋಧ್ಯೆಯಲ್ಲಿ ರಾಮನಿಗೆ ಪಟ್ಟ ಆಗ್ತದೆ. ಆಗಲೇ ನಾ ಹೇಳಿದ ಹಾಗೆ 10,000 ವರ್ಷದ ದೀರ್ಘಕಾಲೀನವಾದಂತಹ ಆಡಳಿತವನ್ನು ರಾಮದೇವರು ಕೊಡ್ತಾರೆ. ರಾಮನ ಆಡಳಿತದ ಕುರಿತಾಗಿ ಹೇಳುವಾಗ ಎಷ್ಟೋ ಕವಿಗಳು ಬೇರೆ ಬೇರೆ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ. ರಾಮನಾಳುತ್ತಿರುವಂತಹ ನಾಡು ಅದು ಸತ್ಯಲೋಕ ಅಲ್ಲದೇ ಇದ್ರೂ ಕೂಡ ಅದು ಸರಸ್ವತಿ ವಿಲಾಸಾಸ್ಪದವಾಗಿದೆ. ರಾಮನಾಳುತ್ತಿರುವಂತಹ ನಾಡು ಅದು ಕೈಲಾಸ ಅಲ್ಲದೇ ಇದ್ರೂ ಕೂಡ ಸರ್ವಮಂಗಳಕ್ಕೆ ಆಶ್ರಯವಾಗಿದೆ. ರಾಮನಾಳುತ್ತಿರುವಂತಹ ನಾಡು ಅದು ವೈಕುಂಠ ಅಲ್ಲದೇ ಇದ್ರೂ ಕೂಡ ಲಕ್ಷ್ಮೀ ಮನೋಹರವಾಗಿದೆ ಅಂತ. ಅಂದ್ರೆ ಕೈಲಾಸ ಶಿವ ಅಂತ ಹೇಳಿದ್ರೆ ಮಂಗಳಕ್ಕೆ ಕಾರಣನಾದವ. ರಾಮನಾಳುತ್ತಿರುವಂತಹ ನಾಡು ಅದು ಕೈಲಾಸ ಅಲ್ಲದೇ ಇರಬಹುದು, ಆದರೆ ಅಲ್ಲಿ ಮಂಗಳವಾದಂತಹ ವಾತಾವರಣ ಇತ್ತು. ಸತ್ಯಲೋಕ ಅಂತ ಹೇಳಿದ್ರೆ ಸರಸ್ವತಿಯ ಒಂದು ಆಡುಂಬಲ, ಅದು ಸತ್ಯಲೋಕ ಅಲ್ಲ, ಆದ್ರೂ ಕೂಡ ಅಲ್ಲಿ ಸರಸ್ವತಿಯ ಒಂದು ವಿಲಾಸ ಇತ್ತು. ವೈಕುಂಠ ಅಂತ ಹೇಳಿದರೆ ಲಕ್ಷ್ಮಿ, ಸ್ವಯಂ ಶ್ರೀರಾಮ ಅಂದ್ರೆ ವಿಷ್ಣು, ಲಕ್ಷ್ಮಿ ಅಂದ್ರೆ ಸೀತೆ. ಆದರೆ ಅದು ವೈಕುಂಠ ಅಲ್ಲದೇ ಇದ್ರೂ ಕೂಡ ಅಲ್ಲಿ ಲಕ್ಷ್ಮೀ ಮನೋಹರವಾದಂತಹ ಸ್ಥಿತಿ ಇತ್ತು. ಸಂಪತ್ತು ಸಮೃದ್ಧಿಯಿಂದ ಕೂಡಿತ್ತು ಅಯೋಧ್ಯೆ. ಕೊನೆಗೂ ಅವತಾರಿಯಾಗಿ ಬಂದ ರಾಮ ಅವತಾರದ ನಿರ್ಯಾಣದ ಸಂಕಲ್ಪವನ್ನು ಕೈಗೊಂಡ. ಉತ್ತರಕಾಂಡ ಅಂತ ಹೇಳಿ ರಾಮಾಯಣದಲ್ಲಿ ಒಂದು ಭಾಗ, ಅದು ಪ್ರಕ್ಷಿಪ್ತ ಅಂತ ಹೇಳಿ ಉಂಟು. ಅದು ವಾಲ್ಮೀಕಿ ಬರೆದದ್ದು ಅಂತ ಹೇಳುವುದಕ್ಕೆ ಕೆಲವರು ಅದು ಇಲ್ಲ ಅಂತ ಹೇಳ್ತಾರೆ. ಆದರೂ ರಾಮಾಯಣ ಪೂರ್ಣ ಆಗಬೇಕಿದ್ರೆ ಆ ಉತ್ತರಕಾಂಡ ನಾವು ಹೇಳಲೇಬೇಕಾಗ್ತದೆ. ಕಾಲಪುರುಷನ ಆಗಮನ ಆಗ್ತದೆ. ಕಾಲ ನಿಶ್ಶಬ್ದವಾಗಿ ಚಲಿಸದೆ ನಿಲ್ಲುವಂತಹ ಸ್ಥಿತಿ ಬಂತು. ಎಲ್ಲಿಯೂ ಕೂಡ ಯಾವುದೇ ಅಧರ್ಮ ಇಲ್ಲದೆ ಧರ್ಮ ಇರುವಂತಹ ಕಾಲದಲ್ಲಿ ಕೃತ, ತ್ರೇತ, ದ್ವಾಪರ, ಕಲಿಯುಗ ಅಂತ ಹೇಳುವ ಯುಗ ಪರಿವರ್ತನೆ ಆಗಬೇಕಾದ ಅನಿವಾರ್ಯತೆ ಉಂಟು. ರಾಮ ತ್ರೇತೆಯಲ್ಲಿದ್ದದ್ದು, ರಾಮನ ಆಳ್ವಿಕೆಯಲ್ಲಿ ಕೃತಯುಗದ ಅನುಭವ ಆಯಿತು. ಹಾಗಂತ ತ್ರೇತೆ ದಾಟಿ ದ್ವಾಪರ ಬರಲೇಬೇಕು ಅಂತ ಇದ್ದರೆ ನಿಶ್ಚಲವಾಗಿರುವುದಕ್ಕಿಲ್ಲ, ಅದು ಪ್ರವಹಿಸಬೇಕು ಎನ್ನುವುದನ್ನು ಸೂಚಿಸುವುದಕ್ಕೆ ಬರುವಾಗಲೇ ನಿರ್ದಿಷ್ಟವಾದ ಅವಧಿಬದ್ಧವಾದಂತಹ ಒಂದು ಸಮಯ ಇಟ್ಟುಕೊಂಡೇ ರಾಮ ಭೂಮಿಗೆ ಬಂದದ್ದು. ಅದನ್ನು ಸೂಚಿಸುವುದಕ್ಕೆ ಕಾಲಪುರುಷನ ಆಗಮನ ಆಗ್ತದೆ. 2 ಕಾರಣಕ್ಕಾಗಿ ರಾಮ ಅವತಾರ ಆದದ್ದು. ಒಂದು, ಧರೆಯಲ್ಲಿ ಧರ್ಮ ರಕ್ಷಣೆ ಮಾಡಲಿಕ್ಕೆ ರಾವಣಾದಿಗಳನ್ನು ಕೊಲ್ಲುವುದಕ್ಕೆ, ಇದು ದೇವಕಲ್ಪ. ಹಾಗಂತ ಋಷಿಕಲ್ಪ ಯಾವುದು ಅಂತ ಕೇಳಿದರೆ ದಶರಥನಿಗೆ ಮಕ್ಕಳಾಗಲಿಲ್ಲ. ದಶರಥನಿಗೆ ಮಕ್ಕಳಾಗಬೇಕು ಅಂತ ಹೇಳಿ ಪುತ್ರಕಾಮೇಷ್ಟಿ. ಇದು ಅಲ್ಲಿಂದ ಇಲ್ಲಿಗೆ ಒಂದು ಸಂಬಂಧ. ಅಲ್ಲಿ ರಾವಣನ ಉಪದ್ರ ಆಗಿದೆ ಅಂತ ಹೇಳಿಕೊಂಡು ದೇವರು ಬರಲಿಕ್ಕೆ ಒಂದು ದಾರಿ, ಇಲ್ಲಿ ದಶರಥನಿಗೆ ಮಕ್ಕಳಾಗಲಿಲ್ಲ ಅಂತ ಹೇಳುವುದಕ್ಕೆ ಈ ಯಾಗ. 2ರ ಸಂಬಂಧವಾಗಿ ರಾಮನ ಅವತಾರ. ಅದು ಪೂರ್ಣ ಆದ ಮೇಲೆ ಇಲ್ಲಿ ಎಲ್ಲಿ ಉಂಟು ಕೆಲಸ, ಹೋಗಬೇಕು. ಅದಕ್ಕೆ ಮತ್ತೊಮ್ಮೆ ಅದೇ ರೀತಿಯದ್ದಾದಂತಹ ಸೂತ್ರ, ದೇವಕಲ್ಪ. ಅಲ್ಲಿಂದ ದೂರ್ವಾಸರು ಬರ್ತಾರೆ, ಊಟ ಕೇಳ್ತಾರೆ. ಲಕ್ಷ್ಮಣನ ಜೊತೆಯಲ್ಲಿ ಕಾಲಪುರುಷನ ಸಂವಾದ ಆಗ್ತಾ ಇರ್ತದೆ. ಕಾಲಪುರುಷ ಬಂದು ಯಾರೂ ಮಾತಾಡಲಿಕ್ಕೆ ಬಿಡಬಾರದು, ನಮ್ಮ ಗೌಪ್ಯತೆ ಕಾಯಬೇಕು ಅಂತ ಹೇಳಿಕೊಂಡು ನಿರ್ಬಂಧ ಇಟ್ಟು ರಾಮನ ಜೊತೆ ಮಾತಾಡಬೇಕಿದ್ರೆ ಅದೇ ಹೊತ್ತಿಗೆ ದುರ್ವಾಸರು ಬರುವುದು. ಒಳಗೆ ಹೋಗ್ಲಿಕ್ಕೆ ಬಿಡದಿದ್ರೆ ಶಾಪ ಕೊಡ್ತೇನೆ ಅಂತ. ಲಕ್ಷ್ಮಣ ಒಳಗೆ ಬಿಡ್ತಾನೆ, ಕಾಲಪುರುಷನನ್ನು ಸಂಧಿಸ್ತಾರೆ. ರಾಮನು ಅಲ್ಲಿ ಇರ್ತಾನೆ.
ಪರಿಣಾಮದಲ್ಲಿ ಲಕ್ಷ್ಮಣನಿಗೆ ಮಾತು ತಪ್ಪಿದೆ ಅಂತ ಹೇಳಿಕೊಂಡು ರಾಮದೇವರು ಶಿಕ್ಷೆ ಕೊಡ್ತಾರೆ, ದೇಹಾಂತ ಶಿಕ್ಷೆ ಕೊಡ್ತಾರೆ. ಇದು ಕೂಡ ನಿರ್ಯಾಣಕ್ಕೆ ಒಂದು ದಾರಿ ಅಷ್ಟೇ. ಆ ಮೂಲಕವಾಗಿ ಲಕ್ಷ್ಮಣ ದೇಹಾಂತವ ಶಿಕ್ಷೆಯನ್ನು ಅನುಭವಿಸಿ ಸರಯೂ ನದಿಯ ತೀರಕ್ಕೆ ಬಂದು ತನ್ನ ಯೋಗ ಸ್ಥಿತಿಯಲ್ಲಿ ತನ್ನ ಹಣೆಯನ್ನು ಒಡೆದುಕೊಂಡು ಮಹಾಶೇಷನಾಗಿ ಸರಯೂ ನದಿಯಲ್ಲಿ ಇಳಿದು ಹೋಗ್ತಾನೆ. ಶ್ರೀರಾಮಚಂದ್ರಮ ಭರತ ಶತ್ರುಘ್ನರನ್ನು ಕೈಯಲ್ಲಿ ಹಿಡ್ಕೊಂಡು ಅದೇ ಸರಯೂ ನದಿಯಲ್ಲಿ ಸಶರೀರನಾಗಿ ನಿಜಧಾಮವನ್ನು ಸೇರ್ತಾರೆ. ಅಲ್ಲಿ ಶಂಖ ಮತ್ತು ಚಕ್ರ ಯಾರು ಅಂತ ಕೇಳಿದರೆ ಭರತ ಮತ್ತು ಶತ್ರುಘ್ನ. ವಿಷ್ಣು ಬರುವಾಗ ಆದಿಶೇಷ ಯಾರು ಅಂತ ಕೇಳಿದರೆ ಅದು ಲಕ್ಷ್ಮಣ, ಅವ ಮೊದಲೇ ಇಳಿದು ಹೋದ. ಸೀತೆ ಅದಕ್ಕಿಂತ ಮೊದಲೇ ಇಳಿದು ಹೋಗಿರ್ತಾಳೆ. ಮಧ್ಯದಲ್ಲಿ ಕುಶಲವರ ಜನನ ಆಗ್ತದೆ. ಇದೆಲ್ಲ ಉತ್ತರಕಾಂಡದ ಕಥೆಗಳು. ಅದಕ್ಕಿಂತ ಮೊದಲೇ ಸೀತೆ ಭೂಮಿಗೆ ಇಳಿದು ಹೋಗಿರ್ತಾಳೆ. ಕೊನೆಗೆ ರಾಮ ಭರತ ಶತ್ರುಘ್ನರನ್ನು ಹಿಡ್ಕೊಂಡು ಅದೇ ಸರಯೂ ನದಿಯಲ್ಲಿ ನಿಜಧಾಮವನ್ನು ಸೇರ್ತಾನೆ. ಅದಕ್ಕಿಂತ ಮೊದಲು ಕುಶನಿಗೆ ಪಟ್ಟವನ್ನು ಕಟ್ಟಿ ನೀನು ಮುಂದೆ ಅಯೋಧ್ಯೆಯಲ್ಲಿ ಆಳಬೇಕು ಅಂತ ಹೇಳಿ ಕುಶನಿಗೆ ಪಟ್ಟವನ್ನು ಕಟ್ಟಿ ಹೋಗಿರ್ತಾನೆ. ಕುಶನ ನಂತರದಲ್ಲಿ ಪರಂಪರೆಯಿಂದ ಸೂರ್ಯವಂಶದವರ ಆಳ್ವಿಕೆಯನ್ನು ಮಾಡ್ತಾ ಮಾಡ್ತಾ ದ್ವಾಪರ ಯುಗ ಬರ್ತದೆ. ದ್ವಾಪರ ಯುಗದಲ್ಲಿ ಮಹಾಭಾರತ ಯುದ್ಧ ನಡೆಯುವಾಗ ಆ ಸೂರ್ಯವಂಶದ ಕೊನೆಯ ರಾಜ ಯುದ್ಧ ಮಾಡಿ ಪಾಂಡವರ ಪರವಾಗಿ ಯುದ್ಧ ಮಾಡಿ ಸಾಯ್ತಾನೆ. ಆ ನಂತರ ಕಲಿಯುಗ ಬರ್ತದೆ. ಕಲಿಯುಗದಲ್ಲಿ ಆ ಪರಂಪರೆ ಸ್ವಲ್ಪ ಸಮಯ ಮುಂದುವರಿಯುತ್ತದೆ. ಅಯೋಧ್ಯೆ ಕುಶನ ಕಾಲದಲ್ಲಿ ರಾಮದೇವರಿಗೆ ಮಂದಿರ ಆಗ್ತದೆ. ರಾಮದೇವರು ಕಟ್ಟಲಿಲ್ಲ, ಕುಶ ರಾಮದೇವರಿಗೆ ಮಂದಿರ ಕಟ್ಟಿರ್ತಾನೆ. ಆ ರಾಮ ಮಂದಿರ ಆ ನಂತರ ಅಯೋಧ್ಯೆಯಲ್ಲಿ ಆ ಮಹಾಭಾರತ ಯುದ್ಧ ನಡೆದ ಮೇಲೆ ಕಲಿಯುಗ ಬಂದಾಗ ಅದು ನಾಶ ಆಗಿ ಹೋಗ್ತದೆ. ಅಲ್ಲಿ ಬರೇ ಕಾಡು ಬೆಳೆದಿರ್ತದೆ. ಕಲಿಯುಗದಲ್ಲಿ ವಿಕ್ರಮಾದಿತ್ಯ ಅಂತ ಹೇಳುವಂತಹ ಒಬ್ಬ ಮಹಾರಾಜ ಮತ್ತೊಮ್ಮೆ ಆ ಅಯೋಧ್ಯೆಯನ್ನು ಮತ್ತೊಮ್ಮೆ ಸುಂದರ ನಗರವನ್ನಾಗಿಸ್ತಾನೆ. ಆದರೆ ಕಾಲದ ಹೊಡೆತಕ್ಕೆ ಸಿಲುಕಿ ಕಾಲ ಮುಂದುವರಿದು ಬಂದ ಹಾಗೆ ನಮ್ಮ ದೇಶಕ್ಕೆ ವಿದೇಶಿಯರ ದಾಳಿ ಆಗ್ತದೆ. ಅದರಲ್ಲಿಯೂ ಗೋರಿ ಮಹಮ್ಮದ, ಗಜನಿ ಮಹಮ್ಮದ್ ಇಂಥವರೆಲ್ಲ ಬಂದು ಆಮೇಲೆ ಅಫಘಾನಿಸ್ತಾನದಿಂದ ಬಾಬರ್ ಅಂತ ಹೇಳುವ ಬಂದು ಇದೇ ಅಯೋಧ್ಯೆಯನ್ನು ಪುಡಿ ಮಾಡಿ ಆ ಅಯೋಧ್ಯೆಯಲ್ಲಿ ಅವ 3 ಗುಮ್ಮಟಗಳನ್ನು ಕಟ್ಟುತ್ತಾನೆ. ಆ ನಂತರ ಅದು ಹಾಗೇ ಇರ್ತದೆ. ಅಲ್ಲಿ ಯಾವುದೇ ಪೂಜಾ ಕಾರ್ಯಕ್ರಮಗಳು ನಡೀತಾ ಇರುವುದಿಲ್ಲ. ಆಮೇಲೆ ನಡೆದಂತಹ ಕಥೆ ಎಲ್ಲ ನಮ್ಗೆ ಗೊತ್ತಿದೆ. ರಾಮದೇವರು ಹುಟ್ಟಿದ ಭೂಮಿಯಲ್ಲಿ ಅಂತಹ ಪವಿತ್ರವಾದಂತಹ ಅಯೋಧ್ಯೆಯಲ್ಲಿ ಅಯೋಧ್ಯ ನಾಮನಗರಿ ತತ್ರಾಸಿ ಲೋಕವಿಶ್ರುತ ಅಂತ ಹೇಳುವ ಅಯೋಧ್ಯೆಯಲ್ಲಿ ಪರಕೀಯರು ಬಂದು ಅವರ ಸಾಮ್ರಾಜ್ಯವನ್ನು ಕಟ್ಟಿ ನಮ್ಮವರು ಅಲ್ಲಿ ರಾಮದೇವರನ್ನು ಪೂಜಿಸುವ ಗತಿ ಇಲ್ಲದಾಗಿ ಆಗಿ ಹೋಗ್ತದೆ. ಕೊನೆಗೂ ಕರಸೇವಕರ ಮೂಲಕವಾಗಿ ರಾಮ ಭಕ್ತಿ ಎನ್ನುವುದು ಜಾಗೃತವಾಗಿ ಆ ಮೂಲಕವಾಗಿ ಹೋರಾಟಗಳು ನಡೆಯುತ್ತದೆ. ಆ ಹೋರಾಟದ ಫಲವಾಗಿ ನಾವು ನೋಡಿದ್ದೇವೆ. ರಾಮ ಮಂದಿರದ ಆ ಜಾಗದಲ್ಲಿದ್ದ ಬಾಬರಿ ಮಸೀದಿಯನ್ನು ಒಡೆಯುವ ಪ್ರಯತ್ನ ಆಯಿತು. ಆಮೇಲೆ ಅಲ್ಲಿ ಸಾವಿರ ಸಂಖ್ಯೆಯಲ್ಲಿ ಕರಸೇವಕರು ಸತ್ರು. ಆಮೇಲೆ ಅಲ್ಲಿಂದ ಮುಂದುವರಿದು ಬಂದು ಕೊನೆಗೂ ಕೋರ್ಟಿನ ತೀರ್ಪಾಗಿ ಅಲ್ಲಿ ರಾಮದೇವರ ಭವ್ಯವಾದಂತಹ ಮಂದಿರವನ್ನು ಮತ್ತೊಮ್ಮೆ ಸ್ಥಾಪಿಸುವುದಕ್ಕೆ ಸಾಧ್ಯ ಆಯಿತು. ಯಾವಾಗ ಆ ತ್ರೇತೆಯಲ್ಲಿ ಕಟ್ಟಿದಂತಹ ಕುಶ ಕಟ್ಟಿದಂತಹ ಒಂದು ಆ ನಗರ ಅದು ವಿಕ್ರಮಾದಿತ್ಯನ ಕಾಲದಲ್ಲಿ ಒಮ್ಮೆ ಪ್ರವರ್ಧಮಾನಕ್ಕೆ ಬಂತು. ಆಮೇಲೆ ಅದು ಮತ್ತೆ ನಾಶವಾದದ್ದು ಈಗ ನಾವದನ್ನು ಕಾಣುವ ಹಾಗಾಗಿದೆ. ರಾಮ ಆದರ್ಶ ಮೂರ್ತಿಯಾಗಿ ಪ್ರಪಂಚಕ್ಕೆ ಸಂದೇಶವನ್ನು ಕೊಟ್ಟು ಈ ದೇಶದ ಜನಮಾನಸದಲ್ಲಿ ಸ್ಥಾಯಿಯಾಗಿ ಉಳಿದಂತಹ ದೇವರು ರಾಮ ಇವತ್ತು ಅಯೋಧ್ಯೆಯಲ್ಲಿ ತನ್ನ ನಿಜ ನೆಲೆಯನ್ನು ಕಂಡುಕೊಂಡಿದ್ದಾನೆ. ಆದರೆ ನಮ್ಮ ಮನಸ್ಸಿನಲ್ಲಿ ಒಂದು ನೆಲೆಯನ್ನು ಕಟ್ಟಿಕೊಳ್ಳಬೇಕಾಗಿದೆ. ನಮ್ಮ ದೇಶದ ದುರಂತ ಅಂತ ಹೇಳಿದರೆ ಈ ದೇಶದಲ್ಲಿ ನಮ್ಮ ನಂಬಿಕೆಗಳಿಗೆ ನಾವೇ ಕೊಡಲಿಯೇಟನ್ನು ಹಾಕ್ತಾ ಇರುವಂತಹ ಸ್ಥಿತಿ. ಪರಕೀಯರ ಆಕ್ರಮಣ ಆಗಿ ನಮ್ಮನ್ನು ಇವತ್ತು ಏನು ಮಾಡ್ತಾ ಇದ್ದಾರೆ ಎನ್ನುವುದನ್ನು ಸುತ್ತಮುತ್ತಲಿನ ದೇಶ ನೋಡಿದರೆ ನಮಗೆ ಕಾಣ್ತದೆ. ಆ ಕಡೆಯಿಂದ ಈ ಕಡೆಯಿಂದ ದಾಳಿಗಳು ಮುಂದುವರೆದು ಮುಂದೊಂದು ದಿವಸ ನಮ್ಮ ಅಸ್ತಿತ್ವವನ್ನೇ ಕಳ್ಕೊಳ್ಳಬೇಕಾದಂತಹ ದುಸ್ಥಿತಿಯಲ್ಲಿ ನಾವಿದ್ದರೂ ನಾವು ರಾಮನ ಆದರ್ಶವನ್ನು ಹಿಡ್ಕೊಂಡು ಬದುಕುವ ರಾಮನ ಆಗುವುದರ ಬದಲಾಗಿ ನಾವೇನೋ ಆಗ್ತಾ ಇದ್ದೇವೆ. ಅಯೋಧ್ಯೆ ರಾಮ ಹುಟ್ಟಿದ ಭೂಮಿ, ಅಯೋಧ್ಯೆ ರಾಮ ಬೆಳೆದ ಭೂಮಿ. ಅಂತಹ ಅಯೋಧ್ಯೆಯಲ್ಲಿ ರಾಮನ ಮಂದಿರ ಯಾರಿಂದ ನಾಶ ಆಯಿತೋ ಅವರು ಮತ್ತೊಮ್ಮೆ ಇವತ್ತು ಅಯೋಧ್ಯೆಯಲ್ಲಿ ವಿಜೃಂಭಿಸುವ ಹಾಗಾಗಿದೆ.
ಕಾಲದ ಕುಹಕವೋ, ನಮ್ಮ ಒಂದು ದುರಂತವೋ, ಈ ದೇಶದ ದುರವಸ್ಥೆಯೋ ಒಂದು ಅರ್ಥ ಆಗದೆ ಇವತ್ತಿನ ಈ ಒಂದು ರಾಮಾಯಣದ ವಾಚನ ಕಾರ್ಯಕ್ರಮದಲ್ಲಿ ರಾಮ ಮತ್ತೊಮ್ಮೆ ನಮ್ಮೆಲ್ಲರ ಅಂತರಂಗದಲ್ಲಿ ಮೂಡಿ ಬರಲಿ ಎನ್ನುವ ಹಾಗೆ ರಾಮ ಪ್ರಜ್ಞೆ ನಮ್ಮಲ್ಲಿ ಬೆಳೆಯುವುದರ ಮೂಲಕವಾಗಿ ನಮ್ಮಲ್ಲಿ ದೇಶ ಪ್ರಜ್ಞೆ ಎನ್ನುವುದು ಜಾಗೃತವಾಗಲಿ. ಒಂದು ಕಾರ್ಯಕ್ರಮ ಇಲ್ಲಿ ಇಷ್ಟು ಮಾಡಬೇಕಿದ್ರೆ ಆ ಧರ್ಮ ಶಿಕ್ಷಣದ ಒಂದು ಭಾಗವಾಗಿ ಇವತ್ತಿನ ಈ ಆಡಳಿತ ಸಮಿತಿ ಇಷ್ಟು ಕೆಲಸ ಮಾಡಬೇಕಿದ್ರೆ ಅದರ ಹಿಂದೆ ಇರುವಂತಹ ತುಡಿತ ಒಂದೇ, ನಾವು ನಮ್ಮತನವನ್ನು ಉಳಿಸಿಕೊಳ್ಳಬೇಕು ಎನ್ನುವಂತಹ ಒಂದು ಪ್ರಜ್ಞೆ. ಆ ಪ್ರಯತ್ನಕ್ಕೆ ಮತ್ತೊಮ್ಮೆ ಆಡಳಿತ ಸಮಿತಿಗೆ ಮತ್ತು ಈ ಒಂದು ಕ್ಷೇತ್ರದ ಅರ್ಚಕ ಸಿಬ್ಬಂದಿ ವರ್ಗಕ್ಕೆ ಶಿರಸ ನಮಿಸ್ತಾ ಮಂಗಳವನ್ನು ಹಾಡುವುದಕ್ಕೆ ಮೊದಲು ಆಳ್ವ ಹಾಗೂ ಸದಾಶಿವ ಆಳ್ವರಾದ ಮಾತೃಶ್ರೀ ಅವರು ಇಲ್ಲಿದ್ದಾರೆ, ಅವರನ್ನು ನಾವೆಲ್ಲರೂ ಸ್ವಾಗತಿಸೋಣ. ರಾಮಯ್ಯರ ಪಾಲು ತಲಪಾಡಿ ದೇವಿಪುರದ ಆನಂದ ಆಳ್ವ ಹಾಗೂ ದೇವಕಿ ಆಳ್ವರವರ ಸುಪುತ್ರರು. ಇವರು ನಮಗೆಲ್ಲ, ನಮ್ಮ ಕ್ಷೇತ್ರಕ್ಕೆ, ನಮ್ಮ ತಲಪಾಡಿಗೆ ಒಂದು ಹೆಮ್ಮೆಯ ವಿಷಯ. ಇವರು 6 ಗಂಡು ಮಕ್ಕಳು ಹಾಗೂ 1 ಹೆಣ್ಣು ಮಗುವನ್ನು ಪಡೆದಿದ್ದಾರೆ. ಇವರಿಗೆ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ. ಇವರನ್ನು ಆಡಳಿತ ಮುಕ್ತೇಸರಾದಂತಹ ಡಾಕ್ಟರ್ ಮೋಹನ್ ದಾಸ್ ರೈ ಅವರು ಬಂದು ದೇವಿಯ ಪ್ರಸಾದವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯ ಸೆಲೆಯಾಗಲಿ ಎನ್ನುವ ಹಾಗೆ ಬೇಡಿಕೊಳ್ಳುತ್ತಾ, ಶ್ರೀರಾಮದೇವರ ಅನುಗ್ರಹ ತಮಗೆಲ್ಲರಿಗೂ ಆಗಲಿ. ರಾಮ ಎನ್ನುವ 2 ಅಕ್ಷರದ ಆ ನಾಮಸ್ಮರಣೆಯನ್ನು ಮಾಡುವುದರಿಂದ ನಮಗೇನು ಫಲ ಅಂತ ಕೇಳಿದರೆ, ರಕಾರೋಚ್ಚಾರ ಮಾತ್ರೇಣ ಮುಖಂ ನಿರ್ಯಾತಿ ಪಾತಕಂ ಪುನಃ ಪ್ರವೇಶ ಭೀತ್ಯಾಚ ಮಕಾರಸ್ತು ಕವಾಟವತ್. 2 ಅಕ್ಷರವನ್ನು ಹೇಳಿದರೆ ಸಾಕು, ಅದರಿಂದ ನಮ್ಮ ಪಾಪಗಳು ದೂರ ಆಗ್ತದೆ. ಮಾತ್ರ ಅಲ್ಲ, ನಮ್ಮಲ್ಲಿ ಆರ್ಜಿತವಾದ ಪುಣ್ಯ ಅದು ನಮ್ಮನ್ನು ಎತ್ತರಕ್ಕೆ ಕೊಂಡು ಹೋಗ್ತದೆ. ಮತ್ತೊಮ್ಮೆ ಎಲ್ಲರಿಗೂ ರಾಮನ ಅನುಗ್ರಹ ಆಗಲಿ. ಒಳಗಿರುವ ಭಗವಾನ್ ಪಾರ್ವತಿ ಪರಮೇಶ್ವರರು ಅವರು ಪ್ರೀತಿ ಇಟ್ಟು ಕೇಳಿದಂತಹ ಈ ಕಥೆ ನಮಗೆಲ್ಲರಿಗೂ ಕೂಡ ಆದರ್ಶವಾಗಲಿ, ಅನುಗ್ರಹಪ್ರದವಾಗಲಿ ಅಂತ ಹೇಳಿಕೊಂಡು ಬೇಡಿಕೊಳ್ಳುತ್ತಾ, ಮತ್ತೊಮ್ಮೆ ಈ ಕಥಾನಕಕ್ಕೆ, ಈ ಒಂದು ಸರಣಿ, ಈ ವಾಚನ ಕಾರ್ಯಕ್ರಮ, ಇದಕ್ಕೆ ನಾವು ಮಂಗಳಾಶನವನ್ನು ಹಾಡುವುದಕ್ಕೆ ಸಭ್ಯ ಸಭಿಕರಲ್ಲಿ ಅನುಮತಿಯನ್ನು ಕೇಳ್ತಾ ಇದ್ದೇವೆ. ಆಪದಾಮಪಹರ್ತಾರಂ ದಾತಾರಂ ಸರ್ವಲೋಕೈಕನಾಯಕಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಕಂ ಭರ್ಜನಂ ಭವಬೀಜಾನಾಂ ಆರ್ಜನಂ ಸುಖ ಸಂಪದಾಂ ತರ್ಜನಂ ಯಮದೂತಾನಾಂ ರಾಮ ರಾಮೇತಿ ಗರ್ಜನೋ ರಾಮ ರಾಮೇತಿ ಗರ್ಜನೋ ಭವ ಭವಾರ್ಜಿತ ದುರಿತ ಕೋಟಿಯ ತವಿಸುವಗ್ಗದ ನಾಮ ಸರಸಿಜ ಭವ ಭವಾಚ್ಯುತ ರಮಲ ಪದವಿಯ ನೀವ ಗುಣನಾಮ ಶಿವನ ನಚ್ಚಿನ ನಾಮ ಗಿರಿ ಸಂಭವೆಯ ನೇಮದ ನಾಮ ಗಿರಿ ಸಂಭವೆಯ ನೇಮದ ನಾಮ ಸುರನರ ಭವರ ಪಾವನ ನಾಮ ಸೀತಾಪತಿಯ ಸಿರಿನಾಮ ಸೀತಾಪತಿಯ ಸಿರಿನಾಮ ರಾಮ ರಾಮೆಂದವನು ಸ್ವರ್ಗದ ಕಾಮಿನಿ ಜನ ಕೊಡೆಯನಕ ರಘುರಾಮ ರಕ್ಷಿಸು ರಕ್ಷಿಸೆಂದವ ಕಮಲ ಭವನಗನು ರಾಮಚರಿತಾಮೃತವ ಕೇಳ್ದವ ರಾಮನಿಗೆ ಸರಿಯಗನು ರಾಮಚರಿತಾಮೃತವ ಕೇಳ್ದವ ರಾಮನಿಗೆ ಸರಿಯಗನು ಜಗದೊಳು ರಾಮನಾಮಕ್ಕೆ ಸರಿಯ ಕಾಣೆನು ಎಂದು ಮುನಿ ನುಡಿದ ರಾಮನಾಮಕ್ಕೆ ಸರಿಯ ಕಾಣೆನು ಎಂದು ಮುನಿ ನುಡಿದ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ
ನಮೋಸ್ತುತೇ.